हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗಳಿಗೆ ನಾನು ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮಶಾಸ್ತ್ರ ಪೂಜ್ಯರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा. हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम
ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನ, ಗುರು ಪರಂಪರೆಯ ಅನುಗ್ರಹ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವ್ ಯಾವ ಒಂದು ಅಧ್ಯಾಯವನ್ನು ನಾವು ತಿಳ್ಕೊತಾ ಇದ್ವಿ ಅಂತ ಹೇಳ್ತೀರಾ? ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾರೆ. ಹಾ ಮಾತಾಜಿ, ಅಧ್ಯಾಯ 15 ಪುರುಷೋತ್ತಮ ಯೋಗ. ಹಾ ಏನ್ ತಿಳ್ಕೊಂಡ್ವಿ ಅಂತ ನಾವು ಹೇಳ್ತೀರಾ ಮಾತಾಜಿ? ಸಂಕ್ಷಿಪ್ತವಾಗಿ ಹೇಳಿ. ಮಾತಾಜಿ, ಇದು ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾರೆ ನಮ್ಮ ದೇಹವನ್ನ. ಅದ್ರಲ್ಲಿ ದೇಹನ ಅಥವಾ ಈ ಭೌತಿಕ ಪ್ರಪಂಚವನ್ನ ಮಾತಾಜಿ? ಭೌತಿಕ ಪ್ರಪಂಚ. ಭೌತಿಕ ಪ್ರಪಂಚವನ್ನ ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾರೆ. ಹಾ ಅದು ಅದ್ರಲ್ಲಿರುವ ಪ್ರತಿಯೊಂದು ಎಲೆಗಳು ವೇದಗಳು. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಆ, ಪರಮ ಪ್ರಭುವನ್ನ ಸೇರ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ತುಂಬಾ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಅಂತಾನೆ ಹೇಳಿದ್ದಾರೆ. ಮತ್ತೆ ಈ ಮರದ ಬೇರುಗಳು ಹೇಗೆ ಕೆಳಗೆ ಇರುತ್ತೆ, ಮತ್ತೆ ಎಲೆಗಳು ಪ್ರತಿಯೊಂದು ಎಲೆಗಳನ್ನು ಮೇಲೆ ಇರುತ್ತದೆ. ಮೇಲೇ ಇರುತ್ತೆ ಮಾತಾಜಿ, ಇದು ಬೇರುಗಳು. ಬೇರುಗಳು ಮತ್ತೆ ಮೇಲ್ಗಡೆ ಮೇಲ್ಮುಖವಾಗಿ ಕೆಳಮುಖವಾಗಿ ಎರಡು ಕಡೆನೂ ಇರುತ್ತೆ. ಎರಡು ಕಡೆ ಎಲ್ಲದಕ್ಕಿಂತ ಇರುತ್ತೆ. ಮೇಲ್ಮುಖವಾಗಿರುವಂತದ್ದು ಬ್ರಹ್ಮನ ಒಂದು ಲೋಕ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾ ಮತ್ತೆ ಇದನ್ನ ಪೋಷಣೆ ಮಾಡ್ತಿರೋದು ಏನು? ಈ ಒಂದು ಮರವನ್ನ ಪೋಷಿಸ್ತಾ ಇರೋದು ಹೇಗೆ? ಯಾವುದು? ಮತ್ತು ಈಗ ನಾವ್ ಒಂದ್ ಮರವನ್ನ ಪೋಷಣೆ ಮಾಡ್ಬೇಕಂದ್ರೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಅದೇ ತರ ಈ ಒಂದು ಆಲದ ಮರ, ಈ ಐಹಿಕ ಪ್ರಪಂಚವನ್ನ ಪೋಷಣೆ ಮಾಡ್ತಿರೋದು ಯಾವುದು? 3 ಗುಣಗಳು. 3 ಗುಣಗಳು. ಹರಿ ಬೋಲ್ ಮಾತಾಜಿ. 3 ಗುಣಗಳು ಅಲ್ವಾ? ಮತ್ತೆ ಈ ಐಹಿಕ ಪ್ರಪಂಚ ಯಾವ ಒಂದು ಪ್ರಪಂಚದ ಒಂದು ಪ್ರತಿಬಿಂಬ ಅಂತ ನಾವು ತಿಳ್ಕೊಂಡ್ವಿ? ಯಾವುದರ ಪ್ರತಿಬಿಂಬ ಈ ಐಹಿಕ ಪ್ರಪಂಚ? ಹೇಗೆ ಈ ಆಲದ ಮರ ಅಂದ್ರೆ ಬೇರುಗಳು ಮೇಲ್ಗಡೆ ಇರುವಂತಹ ಮರ ಎಲ್ಲೂ ಕಾಣ ಸಿಗೋದಿಲ್ಲ ಅಲ್ವಾ? ಅದು ಒಂದು ನೀರಿನಲ್ಲಿ ಪ್ರತಿಫಲನ ಆಗಿರುವಂತಹ ಒಂದು ಮರದಿಂದ ಮಾತ್ರ ಅದು ಸಾಧ್ಯ ಅಲ್ವಾ? ಅದೇ ತರನೇ ಈ ಭೌತಿಕ ಪ್ರಪಂಚ ಯಾವ ಒಂದು ಪ್ರಪಂಚದ ಪ್ರತಿಬಿಂಬ? ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಯಾವ್ದ್ರಲ್ಲಿ ಅದು ಪ್ರತಿಫಲನಗೊಂಡಿದೆ ಅಂದ್ರೆ ನಮ್ಮ ಆಸೆ. ಇವಾಗ ನೀರಿಗೆ, ಇಲ್ಲಿ ನಮ್ಮ ಆಸೆನ ನೀರಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ? ನಮ್ಮ ಆಸೆ ಪಟ್ಟಿದ್ದಕ್ಕೆ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದು. ಅದಕ್ಕೋಸ್ಕರ ಈ ಒಂದು ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದೇ ನಮ್ಗೆ ಇಲ್ಲಿ ಕೃಷ್ಣ ಇನ್ನ ಒಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಇದರಿಂದ ಪಾರಾಗ್ಬೇಕು ಅಂದ್ರೆ ನಾವು ದೃಢ ಮನಸ್ಸಿನಿಂದ, ನಾವು ಅನಾಸಕ್ತಿ ಅನ್ನೋ ಒಂದು ಶಸ್ತ್ರದಿಂದ ನಾವು ಅದನ್ನ ಕತ್ತರಿಸ್ಬೇಕು. ಕತ್ತರಿಸಿದ್ರೆ ಎಲ್ಲಿಗೆ ಹೋಗ್ತೀವಿ? ಆ ಭಗವಂತನ ಲೋಕಕ್ಕೆ ಹೋಗ್ತೀವಿ. ಭಗವಂತನ ಲೋಕಕ್ಕೆ ಹೋದಾಗ ನಾವ್ ಏನನ್ನ ಕಾಣ್ತೀವಿ? ದೇವೋತ್ತಮ ಪರಮ ಪುರುಷನ ನಮ್ಮ ಕಣ್ಣುಗಳಿಂದ ನಾವು ಕಾಣ್ತೀವಿ ಅಲ್ವಾ? ಅಲ್ಲಿಗೆ ಹೋದವರು ಮತ್ತೆ ವಾಪಸ್ಸು ಇಲ್ಲಿಗೆ ಬರೋ ಹಾಗಿಲ್ಲ ಅಲ್ವಾ? ಅದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್, ಪ್ರಸರಣ ಕ್ರಿಯೆ. ಹೇಗೆ ನಮ್ಮ ದೇಹ ನಮ್ಮ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಏನನ್ನ ಕರ್ಕೊಂಡು ಹೋಗುತ್ತೆ? ಅದು ಏನನ್ನ ತಗೊಂಡು ಹೋಗುತ್ತೆ? ನಮ್ಮ ಆತ್ಮ, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರನ ಕರ್ಕೊಂಡು. ಅಂದ್ರೆ ಅದು ಸೂಕ್ಷ್ಮ ಶರೀರವನ್ನ ಅದು ಇನ್ನೊಂದು ದೇಹಕ್ಕೆ ಅದು ಹೋದಾಗ ತನ್ನ ಜೊತೆ ಅದು ತಗೊಂಡು ಹೋಗುತ್ತೆ ಅಲ್ವಾ? ಮನಸ್ಸಲ್ಲಿ ಏನಿರುತ್ತೆ? ಹಿಂದಿನ ಜನ್ಮದ ಎಲ್ಲ ಒಂದು ಕಲ್ಪನೆಗಳೆಲ್ಲ ಅದ್ರಲ್ಲಿ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಮುಂದಿನ ಜನ್ಮಕ್ಕೆ ಹೋದಾಗ್ಲೂ ಸಹ, ಮುಂದಿನ ದೇಹವನ್ನ ಪಡೆದಾಗ್ಲೂ ಸಹ ನಮ್ಗೆ ಹಿಂದಿನ ಜನ್ಮದ ವಾಸನೆ ಇರುತ್ತೆ ಅಲ್ವಾ? ಸೊ ಇವಾಗ ನಾವೇನಾದ್ರೂ ಮನುಷ್ಯ ಜನ್ಮವನ್ನ ಪಡ್ಕೊಂಡ್ರೆ ಭಗವಂತ ಏನ್ ಮಾಡ್ತಾರೆ? ನಮ್ಮ ಆಸೆಗಳನ್ನ ಅವ್ರು ಕಂಟಿನ್ಯೂ ಮಾಡೋ ತರ ನಮ್ಗೆ ಜ್ಞಾನವನ್ನ ಮತ್ತೆ ಜ್ಞಾಪಕ ಶಕ್ತಿನ ಅವ್ರು ಕೊಡ್ತಾರೆ. ನಾವು ಅದನ್ನ ಮುಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂತ ನಾವು ಹೋಗ್ತೀವಿ. ಸೊ ಇವಾಗ ಮತ್ತೆ ಭಗವಂತ ನಮ್ಗೆ ಮಮೈವಾಂಶ ಜೀವಲೋಕೆ, ನಾವೆಲ್ಲರೂ ಸಹ ಭಗವಂತನ ಅಂಶ ಅಂತ ನಮ್ಗೆ ತಿಳಿಸಿಕೊಟ್ರು. ಆದ್ರೂ ನಾವು ಕಷ್ಟ ಪಡ್ತಾ ಇದೀವಿ. ಯಾಕೆ ಅಂತಂದ್ರೆ ನಾವೇ ಅದನ್ನ ಇಚ್ಛೆ ಪಟ್ಟಿದ್ದು. ಅದಕ್ಕೋಸ್ಕರ ನಾವು ಇಚ್ಛೆ ಪಟ್ಟಿರೋದನ್ನ ಅನುಭವಿಸ್ಲಿಕ್ಕೋಸ್ಕರ ನಮ್ಗೆ ಭಗವಂತ ಒಂದು ಇಂದ್ರಿಯಗಳ ತಂಡವನ್ನ ಕೊಟ್ಟಿದ್ದಾರೆ. ಅದನ್ನ ಮನಸ್ಸಿನ ಸುತ್ತ ಅವರು ಜೋಡಿಸಿದ್ದಾರೆ ಅಲ್ವಾ? ಅಂತಹ ಒಂದು ಇಂದ್ರಿಯ ತಂಡದಿಂದ
ನಾವು ಕಷ್ಟ ಪಡ್ತಾ ಇದೀವಿ, ಬಹು ಕಷ್ಟವನ್ನ ನಾವು ಪಡ್ತಾ ಇದೀವಿ. ಇದನ್ನೆಲ್ಲ ಸಾಮಾನ್ಯ ಮನುಷ್ಯನಿಗೆ ಹೇಳಿದ್ರೆ ಇದು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈಗ ಬೇರೆ ಈ ಐಹಿಕ ಪ್ರಪಂಚದಲ್ಲಿ ಜ್ಞಾನಿಗಳು ಅಂತ ನಾವ್ ಏನ್ ಹೇಳ್ತೀವೋ ಅವ್ರಿಗೂ ಸಹ ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, ಈ 10ನೇ ಶ್ಲೋಕದಲ್ಲಿ ನಾವು ಜ್ಞಾನಚಕ್ಷುವಿಂದ ಮಾತ್ರ ನಾವು ಇದನ್ನೆಲ್ಲವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಹೇಗೆ ಒಂದು ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಮತ್ತೆ ಎಂತಹ ದೇಹವನ್ನ ಪಡೆಯುತ್ತೆ, ಅದಕ್ಕೆ ಏನು ಕಾರಣ, ಅದೆಲ್ಲವನ್ನ ಸಾಮಾನ್ಯ ಮನುಷ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಭೌತಿಕ ಕಣ್ಣುಗಳಿಂದ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಜ್ಞಾನ ಚಕ್ಷು ಬೇಕು ಅಲ್ವಾ? ಎಂತಹ ಜ್ಞಾನ ಚಕ್ಷು ಬೇಕು? ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನದ ಕಣ್ಣುಗಳಿಂದ ನೋಡಿದಾಗ ಅಷ್ಟೇ ನಮ್ಗೆ ಇದೆಲ್ಲವೂ ಸಹ ಅರ್ಥ ಆಗುತ್ತೆ ಅಲ್ವಾ? 10ನೇ ಶ್ಲೋಕವನ್ನ ಓದೋಣಂತೆ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಉತ್ಕ್ರಾಮಂತಂ ಸ್ಥಿತಂ ವಾಪಿ ವಿಜ್ಞಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಅನುವಾದ: ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಸ್ವಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನೂ ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನೂ ಕಾಣಬಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅಲ್ವಾ? ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾವ್ ಇವಾಗ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ವಿ, ನಮ್ಗೆ ಭಗವಂತ ಹೇಳಿದ್ರು ಹೇಗೆ ಒಂದು ಜೀವಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅನ್ನೋದನ್ನ ಅಲ್ವಾ? ಆದ್ರೆ ಇದನ್ನ ಸಾಮಾನ್ಯ ಜನಗಳು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅವ್ರನ್ನ ಮೂಢರು ಅಂತ ಕರಿತಾ ಇದಾರೆ ಇಲ್ಲಿ ಭಗವಂತ. ಜೀವಿಯು ತನ್ನ ದೇಹವನ್ನ ಹೇಗೆ ಬಿಡಬಲ್ಲ, ಮತ್ತೆ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನ ಅನುಭವಿಸುತ್ತಾನೆ ಅಲ್ವಾ? ನಾವ್ ಯಾವ ಗುಣದಲ್ಲಿದ್ರು ಇರ್ತೀವೋ, ನಮ್ಗೆ ದೇಹ ಅಂದ್ರೆ ಭಗವಂತ ಈ ಮನುಷ್ಯ ಜನ್ಮವನ್ನ ಕೊಟ್ಟಾಗ ನಾವು ಯಾವ ಗುಣದಲ್ಲಿ ನಾವು ಜೀವನವನ್ನ ಮಾಡ್ತೀವೋ ಅದಕ್ಕನುಗುಣವಾಗಿ ನಾವು ಒಂದು ದೇಹವನ್ನ ಪಡಿತೀವಿ ಅಲ್ವಾ? ಇದೆಲ್ಲವನ್ನ ಮೂಢ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರು ಈ ಒಂದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಜ್ಞಾನವನ್ನ ಪಡೆದಿರ್ತಾರೋ, ಅಂತಹ ಕಣ್ಣುಗಳನ್ನ ಹೊಂದಿರ್ತಾರೋ, ಜ್ಞಾನ ಚಕ್ಷುಗಳನ್ನ ಹೊಂದಿರ್ತಾರೋ ಅವ್ರು ಮಾತ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ, ಈ ಜ್ಞಾನ ಚಕ್ಷುಷಃ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಿದ್ದಾರೆ ಇಲ್ಲಿ, ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಗಳನ್ನ ಹೊಂದಿರೋರು ಮಾತ್ರ ಇದನ್ನ ಅರ್ಥ ಮಾಡ್ಕೋತಾರೆ. ಸೊ ಇಲ್ಲಿ ಜ್ಞಾನ ಚಕ್ಷುಷ ಅನ್ನೋದು ತುಂಬಾ ಮುಖ್ಯವಾದಂತಹ ಪದ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಜೀವಿ ಈಗ ಇರೋಂತಹ ದೇಹವನ್ನ ಹೇಗೆ ಬಿಡ್ತಾನೆ, ಮತ್ತೆ ಮುಂದಿನ ಜನ್ಮದಲ್ಲಿ ಅವನು ಯಾವ ದೇಹವನ್ನ ಅವನು ಪಡಿತಾನೆ, ಯಾಕೆ ಅವನು ಅಂತಹ ಒಂದು ದೇಹದಲ್ಲಿ ಅವನು ವಾಸವನ್ನ ಮಾಡ್ತಾನೆ, ಇದೆಲ್ಲವನ್ನ ಆ ಒಂದು ಮೂಢ ಅಂತ ನಾವೇನ್ ಕರಿತೀವೋ ಅವನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ? ಯಾರು ಈ ಭಗವದ್ಗೀತೆ ಅಂತಹ ಸಾಹಿತ್ಯವನ್ನ ಒಂದು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅರ್ಥ ಮಾಡ್ಕೋತಾರೋ ಅವ್ರು ಮಾತ್ರ ಇದನ್ನೆಲ್ಲ ಅಂದ್ರೆ ಗ್ರಹಿಸ್ಲಿಕ್ಕೆ ಸಾಧ್ಯ. ನೋಡಿ ಇಲ್ಲಿ ತುಂಬಾ ಮುಖ್ಯವಾದ ಪದವನ್ನ ಇಲ್ಲಿ ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಇವೆಲ್ಲವನ್ನು ಗ್ರಹಿಸಲು ಶಿಕ್ಷಣವನ್ನು ಪಡೆದಿರುವವನು ಅದೃಷ್ಟಶಾಲಿ ಅಂತ ಹೇಳ್ತಿದ್ದಾರೆ. ನೋಡಿ ನಾವೆಲ್ಲ ಇದನ್ನೆಲ್ಲ ಈ ಜ್ಞಾನವನ್ನ ನಾವು ಪಡ್ಕೋತಾ ಇದೀವಿ, ಹೌದು ತುಂಬಾ ಲೇಟ್ ಆಗಿ ಪಡ್ಕೋತಾ ಇದೀವಿ, ಆದ್ರೆ ನಾವ್ ಇದನ್ನ ಪಡ್ಕೋತಾ ಇದೀವಿ ಅಲ್ವಾ? ಇಂತಹ ಒಂದು ಉತ್ತಮೋತ್ತವಾದ ಜ್ಞಾನವನ್ನ ನಾವು ಪಡ್ಕೋಬೇಕಂದ್ರೆ ನಾವೆಲ್ಲ ಅದೃಷ್ಟಶಾಲಿಗಳು. ಇದು ಆ ಪ್ರಭುಪಾದರ ಕೃಪೆಯಿಂದ ಮಾತ್ರ, ಗುರು ಪರಂಪರೆಯ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಆಗಿದೆ ಅಲ್ವಾ? ನೋಡಿ ನಮ್ಮಂತ ಸಾಮಾನ್ಯ ಮನುಷ್ಯರು ಸಹ ಇಂತಹ ಒಂದು ಉತ್ತಮೋತ್ತಮವಾದ ಒಂದು ಜ್ಞಾನವನ್ನ ನಾವು ಪಡ್ಕೊತಾ ಇದೀವಿ. ಸೊ ನಾವೆಲ್ಲನೂ ಸಹ ಅದೃಷ್ಟಶಾಲಿಗಳು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವ್ ಯಶಸ್ಸನ್ನ ಪಡಿಬೇಕು, ಈ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸಿಕೊಂಡವರು ಆತ್ಮನು ದೇಹದಿಂದ ಭಿನ್ನ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ತನ್ನ ದೇಹವನ್ನ ಬದಲಾಯಿಸಿ ಅನುಭವಿಸುತ್ತಾನೆ ಎನ್ನುವುದನ್ನ ಕಾಣಬಲ್ಲರು ಅಲ್ವಾ? ಯಾರು ಈ ಒಂದು ಭಗವದ್ಗೀತೆ ಜ್ಞಾನವನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಅರ್ಥ ಆಗತ್ತೆ ಈ ದೇಹ ಬೇರೆ ಆತ್ಮ ಬೇರೆ. ಈ ಬದಲಾವಣೆಗಳನ್ನ ನೋಡ್ತಾ ಇರೋದು ಅದು ದೇಹಕ್ಕೆ ಮಾತ್ರನೇ ಇರುದು. ಆ ಬದಲಾವಣೆಗಳು 6 ಬದಲಾವಣೆಗಳನ್ನ ನಾವ್ ಏನ್ ನೋಡ್ತೀವಿ, ಒಬ್ಬ ವ್ಯಕ್ತಿ ಅಂದ್ರೆ ಒಂದು ದೇಹ ಹುಟ್ಟುತ್ತೆ, ಅದಾದ್ಮೇಲೆ ಬೆಳೆಯುತ್ತೆ, ಸ್ವಲ್ಪ ದಿವಸ ಏನನ್ನೂ ಬದಲಾವಣೆ ಅದು ಹೊಂದೋದಿಲ್ಲ, ಅದಾದ್ಮೇಲೆ ಸಂತಾನೋತ್ಪತ್ತಿ ಮಾಡುತ್ತೆ, ಅದಕ್ಕೆ ವಯಸ್ಸಾಗತ್ತೆ, ಅದಾದ್ಮೇಲೆ ಅದು ಕ್ಷೀಣಿಸುತ್ತೆ ಅಂದ್ರೆ ನಾಶವಾಗಿ ಹೋಗುತ್ತೆ ಅಲ್ವಾ? ಸೊ ಈ 6 ಬದಲಾವಣೆಗಳಿರೋದು ದೇಹಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ. ಆತ್ಮಕ್ಕೆ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಈ ಜ್ಞಾನವನ್ನ ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸ್ಕೊಂಡಿದ್ರು ಅವ್ರು ಮಾತ್ರ ಇದನ್ನ ಕಾಣಬಲ್ಲರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಜ್ಞಾನ ಇರೋ ಮನುಷ್ಯ ಅವನಿಗೆ ಗೊತ್ತಾಗುತ್ತೆ ಈ ಬದ್ಧ ಜೀವಿ ಅಂದ್ರೆ ನಾವೆಲ್ಲರೂ ಸಹ ಭಗವಂತನ ಅಂಶ, ಆದ್ರೆ ಇಲ್ಲಿ ಬಹುವಾಗಿ ಕಷ್ಟ ಪಡ್ತಾ ಇದ್ದಾನೆ ಈ ಭೌತಿಕ ಪ್ರಪಂಚದಲ್ಲಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೇನೆ ಈ ಕೃಷ್ಣ ಪ್ರಜ್ಞೆನ ಅವ್ರು ಕೊಡ್ಲಿಕ್ಕೆ ಹೋಗ್ತಾರೆ ಅಲ್ವಾ? ಅಂತವ್ರನ್ನೆಲ್ಲ ಕೃಷ್ಣ ಪ್ರಜ್ಞೆಯ ಮಾರ್ಗಕ್ಕೆ ಕರ್ಕೊಂಡ್ ಬಂದಾಗ ಏನಾಗುತ್ತೆ, ಅವರು ಭಗವಂತನ ಬಳಿಗೆ ಹೋಗ್ಬೋದು ಅಲ್ವಾ? ಅದಕ್ಕೇನೆ ಈ ಒಂದು ಜ್ಞಾನವನ್ನ ಪಡೆದಿರೋರು ಎಲ್ಲರನ್ನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರಲಿಕ್ಕೆ ಬಹು ಪ್ರಯತ್ನವನ್ನ ಅವರು ಮಾಡ್ತಾರೆ. ಪ್ರಭುಪಾದರು ಸಹ ಅದಕ್ಕೆ ಆ ಅವರ 70 ವರ್ಷ ವಯಸ್ಸಿನಲ್ಲಿ ಅವರು
ಅಮೆರಿಕಾಗೆ ಹೋಗ್ತಾರೆ ಅಲ್ವಾ, ಈ ಕೃಷ್ಣ ಪ್ರಜ್ಞೆನ ಕೊಟ್ಟು ಎಲ್ಲರೂ ಭಗವಂತನ ಬಳಿಗೆ ಹೋಗೋ ತರ ಮಾಡ್ಬೇಕು ಅನ್ನೋದೇ ಅವ್ರದ್ದು ಗುರಿ ಇರುತ್ತೆ, ಅವರ ಗುರುಗಳ ಆಜ್ಞೆ ಆಗಿರುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಬಹಳ ಬೆಳೆದಿರುವವರು ಈ ಜ್ಞಾನವನ್ನು ಜನಸಾಮಾನ್ಯಕ್ಕೆ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಾರೆ, ಏಕೆಂದ್ರೆ ಅವರ ಬದ್ಧ ಜೀವನವು ಬಹು ಕಷ್ಟಮಯವಾದದ್ದು ಅಲ್ವಾ. ನೋಡಿ, ನಾವು ಭಗವಂತನ ಮಕ್ಕಳಾಗಿ ಇಲ್ಲಿ ಯಾಕೆ ಕಷ್ಟ ಪಡ್ಬೇಕು ನಾವು ಅಲ್ವಾ. ನಾವು ಅದರಿಂದ ಹೊರಗಡೆ ಬರ್ಬೇಕು, ಕೃಷ್ಣ ಪ್ರಜ್ಞೆಯುಳ್ಳವರಾಗಬೇಕು, ಮತ್ತು ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಲು ಸಾಧ್ಯವಾಗುವಂತೆ ಮುಕ್ತರಾಗಬೇಕು ಅಲ್ವಾ. ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಒಂದು ಗುರಿಯನ್ನ ನಾವು ಇಟ್ಕೋಬೇಕು ಅಲ್ವಾ. ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ, ನಮ್ಗದು ಸಾಧ್ಯನಾ, ನಾವೆಷ್ಟು ಸಾಮಾನ್ಯರು, ನಮ್ಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ. ಇಲ್ಲ, ನಾವು ಪ್ರಯತ್ನ ಪಟ್ರೆ ಸಾಧ್ಯ ಇದೆ, ಅದು ಈ ಜನ್ಮದಲ್ಲೇ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಭಗವದ್ಗೀತೆ ಹೇಳ್ತಾ ಇದೆ. ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಅದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. 11ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 11. ಯತಂತೋ ಯೋಗಿನಃ ಚ ಏನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಯತಂತ ಅಪಿ ಆಕೃತ ಆತ್ಮನಃ ನ ಏನಂ ಪಶ್ಯಂತಿ ಅಚೇತಸಃ. ಹರೇ ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಮಾಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆಯದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಅಲ್ವಾ. ಇದು ಏನನ್ನ ಹೇಳ್ತಾ ಇದಾರೆ, ಸೊ ಯಾರು ಇಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಅವರು ಅಂದ್ರೆ ತಾನು ಯಾರು ಅಂತ ಅರ್ಥ ಮಾಡ್ಕೊಳೋದ್ರಲ್ಲಿ ಪ್ರಯತ್ನವನ್ನ ಪಡ್ತಾ ಇರ್ತಾರೋ ಅಲ್ವಾ, ಸೊ ಇವ್ರನ್ನ ಆಧ್ಯಾತ್ಮಿಕವಾದಿಗಳು ಅಂತ ಕರೀತಾ ಇದ್ದಾರೆ. ಅಂದ್ರೆ ನಾವ್ ಯಾರು ಅಂತ, ಆತ್ಮ, ನಾವು ಆಧ್ಯಾತ್ಮ, ಸೊ ನಮ್ಮ ಒಂದು ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಂಡವರು, ಅವ್ರಿಗೆ ಮಾತ್ರ ಇದೆಲ್ಲವನ್ನ ಸ್ಪಷ್ಟವಾಗಿ ಅವರು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಈ ದೇಹ ಯಾವುದು, ಆತ್ಮ ಯಾವುದು, ಆತ್ಮ ಹೇಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಅದಕ್ಕೆ ಏನ್ ಕಾರಣ, ಅದನ್ನೆಲ್ಲ ಅವ್ರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊತಾರೆ. ಆದ್ರೆ ಯಾರ ಮನಸ್ಸು ಬೆಳೆದಿಲ್ವೋ, ಯಾರು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ತಮ್ಮನ್ನ ತಾವು ಕರ್ಕೊಂಡು ಹೋಗ್ತಾ ಇಲ್ವೋ, ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಇದ್ಯಾವುದನ್ನು ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾದ ಏನ್ ಹೇಳ್ತಾರೆ ಅಂತ ನೋಡೋಣಂತೆ. ಸೊ ಇವಾಗ ಆತ್ಮ ಸಾಕ್ಷಾತ್ಕಾರದ ನೆಲೆ ಇಲ್ಲದವರು ಜೀವಿಯ ದೇಹದಲ್ಲಿ ಹೇಗೆ ಆಗುತ್ತಿವೆ ಎನ್ನುವುದನ್ನ ಕಾಣಲಾರರು, ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾರು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಇದಾರೋ ಅವ್ರಿಗೆ ಅರ್ಥ ಮಾಡ್ಕೋತಿಲ್ಲ. ಅವ್ರು ಏನ್ ಅನ್ಕೋತಾ ಇದಾರೆ, ಆ ವ್ಯಕ್ತಿನೇ ಬದಲಾವಣೆ ಆಗ್ತಿದ್ದಾನೆ ಅಂತ ಅನ್ಕೋತಾರೆ, ಆದ್ರೆ ಅಲ್ಲಿ ಬರೀ ದೇಹ ಮಾತ್ರ ಬದಲಾವಣೆ ಆಗ್ತಿದೆ, ಅವ್ರು ಅದನ್ನ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯೋಗಿನಃ ಅನ್ನೋ ಒಂದು ಪದ ಈ ಒಂದು ಶ್ಲೋಕದಲ್ಲಿ ಏನ್ ಬರುತ್ತೋ ಅದು ತುಂಬಾ ಮುಖ್ಯವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಗಳು ಅಂತ ನಾವ್ ಎಷ್ಟೊಂದ್ ಜನರನ್ನ ಹೇಳ್ತೀವಿ ಅಲ್ವಾ, ಆದ್ರೆ ಅವರು ನಿಜವಾಗ್ಲೂ ಅವರು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ತುಂಬಾ ಕುರುಡರು ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಅವರು ಯೋಗಿಗಳಲ್ಲ. ಅವ್ರು ಏನ್ ಅನ್ಕೋತಾರೆ, ಇವಾಗ ಅವರು ಎಷ್ಟೊಂದು ಅಂದ್ರೆ ಅಷ್ಟಾಂಗ ಯೋಗವನ್ನ ಅವ್ರು ಮಾಡ್ತಾರೆ, ಆದ್ರೆ ಅವ್ರು ಏನೋ ಉದ್ದೇಶಕ್ಕೆ ಮಾಡ್ತಾರೆ ಅಂತಂತಂದ್ರೆ ಅವರು ದೇಹವನ್ನ ಸದೃಢವಾಗಿ ಇಟ್ಕೋಬೇಕು. ದೇಹವನ್ನ ಯಾಕೆ ಸದೃಢವಾಗಿ ಇಟ್ಕೋಬೇಕು, ಇನ್ನ ಹೆಚ್ಚು ಹೆಚ್ಚು ಇಂದ್ರಿಯ ಭೋಗವನ್ನ ಮಾಡ್ಬೇಕು ಅಂತ. ಆದ್ರೆ ಅವ್ರು ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ನಾವ್ ಯಾಕೆ ಅಷ್ಟಾಂಗ ಯೋಗವನ್ನ ಮಾಡ್ತೀವಿ ಅಂತಂದ್ರೆ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ, ನಮ್ಮ ಹೃದಯದಲ್ಲಿರುವಂತಹ ಭಗವಂತನ ದರ್ಶನವನ್ನ ಪಡಿಲಿಕ್ಕೆ ನಾವು ಅಷ್ಟಾಂಗ ಯೋಗವನ್ನ ನಾವು ಮಾಡೋದು. ಆದ್ರೆ ಇವರ ಉದ್ದೇಶ ಅವರ ದೇಹವನ್ನ ಸುದೃಢವಾಗಿ ಇಟ್ಕೊಂಡು ಇನ್ನ ಹೆಚ್ಚೆಚ್ಚು ಏನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಯೋಗಿಗಳು ಅನ್ನೋದು ಅಂದ್ರೆ ಭಕ್ತಿ ಯೋಗಿಗಳಷ್ಟೇನೆ ನಿಜವಾದ ಯೋಗಿಗಳು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವ್ರು ಮಾತ್ರನೇ ನಿಜವಾದ ಯೋಗಿಗಳು. ಅವ್ರು ಮಾತ್ರನೇ ಎಲ್ಲವನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಎಲ್ಲ ವಿಷಯಗಳು ಹೇಗೆ ಘಟಿಸುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 12ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇದನ್ನ ಯಾರಾದ್ರೂ ಓದಿ. ಹರಕೃಷ್ಣ ಮಾತಾಜಿ. ಶ್ಲೋಕ 12. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಶ್ಚಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ ಅಲ್ವಾ. ಇದ್ರಲ್ಲಿ ನಮ್ಗೆ ನೋಡಿದ್ರೆ ಈ ಶ್ಲೋಕದಲ್ಲಿ ಏನಪ್ಪಾ ಅಂತದಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಇದು ಎಷ್ಟು ಮುಖ್ಯವಾಗಿರೋ ಶ್ಲೋಕ ಅಂದ್ರೆ ನೀವು ಒಂದು ಕ್ಷಣ ನೀವು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಸೂರ್ಯ ಇಲ್ಲ ಅನ್ಕೊಳ್ಳಿ, ಒಂದು ದಿನ ಪೂರ್ತಿ ಸೂರ್ಯನನ್ನ ನಾವು ನೋಡಿಲ್ಲ ಅನ್ಕೊಳ್ಳಿ, ಮತ್ತೆ ಚಂದ್ರನು ಇಲ್ಲ ಅನ್ಕೊಳ್ಳಿ, ಮತ್ತೆ ಅಗ್ನಿ ಇಲ್ಲ ಅನ್ಕೊಳ್ಳಿ. ನಿಮ್ಮ ಜೀವನ ಹೇಗಿರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಳಿ. ಒಂದು ಕ್ಷಣ ನೀವು ಊಹೆ ಮಾಡ್ಕೊಳ್ಳಿ ಅಲ್ಲ. ನಾವು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಆ ಸೂರ್ಯನ ಬೆಳಕಿಲ್ದಲೆ ನಾವು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಆಹಾರವೂ ಸಹ ನಮ್ಗೆ ಸಿಗೋದಿಲ್ಲ, ನಮ್ಗೆ ಅಗ್ನಿ ಸಹಾಯ ಇಲ್ಲದ್ರೆ ಅಡಿಗೆನೂ ಸಹ ನಾವು ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಲ್ವಾ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಹೊಟ್ಟೆಗೆ ನಮ್ಗೆ ಆಹಾರ ಇಲ್ಲ ಅಂದ್ರೆ ನಮ್ಗೆ ಏನ್ ಕೆಲಸ ಮಾಡ್ಲಿಕ್ಕೂ ಮನಸ್ಸೇ ತೋಚೋದಿಲ್ಲ
ಅಲ್ವಾ? ನೋಡಿ ಇಲ್ಲಿ ಕೃಷ್ಣ ಅದನ್ನೇ ಹೇಳ್ತಾ ಇದ್ರೆ, ನಿಮ್ಗೆ ಸೂರ್ಯನನ್ನ ನೋಡಿದ್ರೆ ತುಂಬಾ ಅವನು ಶ್ರೇಷ್ಠ ವ್ಯಕ್ತಿ, ಅವನಿಗೆ ತುಂಬಾ ಸರ್ವಶಕ್ತ ಅವನು ಅಂತ ಅನ್ಕೊಂತೀರಾ. ಆದ್ರೆ ಅವನಿಗಿರುವಂತಹ ಆ ತೇಜಸ್ಸು ಯಾರಿಂದ ಬರ್ತಾ ಇದೆ? ಅದು ನನ್ನಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಚಂದ್ರನಿರುವಂತಹ ತೇಜಸ್ಸು ಸಹ ನನ್ನಿಂದನೇ ಬರ್ತಾ ಇದೆ, ಮತ್ತೆ ಅಗ್ನಿಲಿರುವಂತಹ ತೇಜಸ್ಸು ನನ್ನಿಂದನೇ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಭಗವಂತನ ಒಂದು ಅನುಗ್ರಹ ಇಲ್ದಲೆ ಈ ಸೂರ್ಯನೇ ಆಗ್ಲಿ, ಚಂದ್ರನೇ ಆಗ್ಲಿ, ಈ ಒಂದು ಅಗ್ನಿನೇ ಆಗ್ಲಿ, ಅವರು ಪ್ರಕಾಶಮಾನವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವರಲ್ಲಿ ಏನ್ ಆ ಪ್ರಕಾಶಮಾನವಾದಂತಹ ಲಕ್ಷಣ ಇದೆಯೋ ಅದು ಬರ್ತಾ ಇರೋದು ಭಗವಂತನಿಂದ. ಭಗವಂತನ ಅನುಗ್ರಹ ಇದ್ದಲ್ಲಿ ನಾವು ಜೀವನವನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೋಬಹುದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವಾಗಾದ್ರೂ ನಾವು ಭಗವಂತನಿಗೆ ಶರಣಾಗ್ತೀವಿ, ಅವಾಗಾದ್ರೂ ಭಗವಂತನ ಭಕ್ತಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಗವಂತನ ಇಚ್ಛೆ ಅಲ್ವಾ? ಆಕ್ಚುಲಿ ನಾವು ನೋಡಿರೋ ನಮಗ್ ಗೊತ್ತಿರೋ ಹಾಗೇನೆ ಆ ಗೋಲೋಕ ವೃಂದಾವನದಲ್ಲಿ ಇರುವಂತಹ ಆ ಗೋಪಿಕಾ ಸ್ತ್ರೀಯರೇ ಆಗ್ಲಿ, ಆ ಗೋಕುಲ ವಾಸಿಗಳೇ ಆಗ್ಲಿ, ಆ ವೃಂದಾವನ ವಾಸಿಗಳೇ ಆಗ್ಲಿ, ಅವ್ರು ಯಾರನ್ನು ಸಹ ಆ ಕೃಷ್ಣನ ಶಕ್ತಿನ ನೋಡಿ ಅವರಿಂದ ಅಟ್ರಾಕ್ಟ್ ಆಗಿಲ್ಲ, ಅವರು ಆಕರ್ಷಿತರಾಗಿಲ್ಲ ಅಲ್ವಾ? ಆದ್ರೆ ಸಾಮಾನ್ಯ ಜನಗಳು ಯಾರಿಂದನಾದ್ರೂ ಆಕರ್ಷಿತರಾಗ್ಬೇಕಂದ್ರೆ ಏನಾದ್ರೂ ಒಂದು ಅವರಲ್ಲಿ ಶ್ರೇಷ್ಠ ಗುಣ ಇರ್ಬೇಕು ಅಲ್ವಾ? ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಹಾಗಾದ್ರೂ ನನ್ನ ಮೇಲೆ ಸಹಜವಾದ ಪ್ರೀತಿ ಇಲ್ಲ ಇವ್ರಿಗೆಲ್ಲ, ಅದಕ್ಕೆ ನನ್ನ ಈ ಶ್ರೇಷ್ಠತೆಯನ್ನಾದ್ರೂ ನೋಡಿ ಅವ್ರು ನನ್ನಿಂದ ಆಕರ್ಷಿತರಾಗ್ಲಿ ಅಂತ ಹೇಳ್ಬಿಟ್ಟು ಭಗವಂತ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಇಲ್ಲ ಅಂತಂದ್ರೆ ನಾವು ಸಹ ಭಗವಂತನ ಮೇಲೆ ಅನುರಾಗ ಇದ್ದಿದ್ರೆ, ಆ ವೃಂದಾವನ ವಾಸಿಗಳ ತರ ಅನುರಾಗ ಇದ್ದಿದ್ರೆ ನಮ್ಗೆ ಇದನ್ನೆಲ್ಲ ಮಾಹಿತಿ ಕೊಡೋ ಅಗತ್ಯನೇ ಇರ್ಲಿಲ್ಲ ಅಲ್ವಾ? ನೋಡಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಜೀವನ ಮಾಡ್ಬೇಕಂತಂದ್ರೆ ನನ್ನ ಒಂದು ಕೃಪೆ ಇರ್ಬೇಕು ನಿಮ್ಗೆ, ಎಲ್ಲವೂ ನನ್ನಿಂದನೇ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಇದನ್ನ ಹೇಗೆ ಅರ್ಥ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಭಾವಾರ್ಥ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರ ಜಯವಾಗಲಿ. ಮೂಢರು ಸಂಗತಿಗಳು ಹೇಗೆ ಘಟಿಸುತ್ತವೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲಾರರು ಅಲ್ವಾ? ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಈ ಸೂರ್ಯ ಹೇಗ್ ಬಂದ, ಚಂದ್ರ ಹೇಗ್ ಬಂದ ಅಂತ ಅವ್ರು ಕೇಳಿದ್ರೆ ಎಲ್ಲವೂ ಆಕಸ್ಮಿಕವಾಗಿ ಸೃಷ್ಟಿ ಆಯ್ತು, ಇಲ್ಲಾಂದ್ರೆ ರಾಸಾಯನಿಕ ಉಂಡೆಗಳು ಒಂದಕ್ಕೊಂದು ಘರ್ಷಣೆ ಆದಾಗ ಇವೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಹೇಳ್ತಾರೆ. ಆ ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾರೆ ಅಲ್ವಾ? ಅಂದ್ರೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಅವ್ರಿಗೆ ಇದೆಲ್ಲ ವಸ್ತುಸ್ಥಿತಿ, ವಾಸ್ತವತೆ, ಅವರಿಗೆ ಸತ್ಯ ಸಂಗತಿ ಅರ್ಥ ಆಗೋದಿಲ್ಲ ಅವ್ರಿಗೆಲ್ಲರಿಗೂ ಸಹ. ಅದಕ್ಕೆ ಅದಕ್ಕೇನೆ ಇಲ್ಲಿ ಮೂಢರು ಅಂತ ಹೇಳ್ಬಿಟ್ಟು ಕರೀತಾರೆ ಭಗವಂತ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಿದ್ರೆ, ಸೂರ್ಯನ ತೇಜಸ್ಸೇ ಆಗ್ಲಿ, ಚಂದ್ರನ ತೇಜಸ್ಸೇ ಆಗ್ಲಿ, ವಿದ್ಯುತ್ ಶಕ್ತಿ ಅಥವಾ ಅಗ್ನಿಯ ತೇಜಸ್ಸು ದೇವೋತ್ತಮ ಪರಮ ಪುರುಷರಿಂದ ಬರುತ್ತದೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನೋಡಿ, ಇದನ್ನ ನಾವು ಅರ್ಥ ಮಾಡ್ಕೊಂಡ ತಕ್ಷಣ ನಾವ್ ಏನ್ ಮಾಡ್ತೀವಿ? ಆ ಭಗವಂತನಿಗೆ ಶರಣಾಗ್ಬಿಡ್ತೀವಿ ಅಲ್ವಾ? ಇವಾಗ ನಮ್ಗೇನಾದ್ರೂ ನಾವು ತುಂಬಾ ಏನು ಬಡತನದಲ್ಲಿ ಇದ್ವಿ ಅನ್ಕೊಡಿ, ಆದ್ರೆ ನಮ್ಗೆ ಯಾವ್ದೋ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾನೆ, ಆ ಒಂದು ವಿಷಯ ನಮ್ಮ ತಂದೆಯಿಂದ ನಮ್ಗೆ ಗೊತ್ತಾಗುತ್ತೆ ಅನ್ಕೊಡಿ. ಈ ವ್ಯಕ್ತಿ ಇಲ್ದಲೇ ಇದ್ದಿದ್ರೆ ನೀವು ಇವಾಗ ಇಲ್ಲಿ ಏನೆಲ್ಲ ಸುಖವನ್ನ ಪಡಿತಾ ಇದ್ದೀರಾ ಮಕ್ಕಳೇ, ಇದನ್ನ ನೀವು ಪಡ್ಲಿಕ್ಕೆ ಆಗಿಲ್ಲ ಅಂದಾಗ ನಮ್ಗೆ ಏನಾಗುತ್ತೆ? ನಮ್ಗೆ ಒಮ್ಮೆಲೆ ಆ ವ್ಯಕ್ತಿ ಮೇಲೆ ನಮ್ಗೆ ಭಕ್ತಿ ಭಾವ, ಗೌರವ ಎಲ್ಲವೂ ಬರುತ್ತೆ ಅಲ್ವಾ? ನಮ್ಗೆ ಅವ್ರು ದೇವರ ಸಮಾನವಾಗಿ ನಮ್ಗೆ ಕಾಣೋ ತರ ಆಗತ್ತೆ ಅಲ್ವಾ? ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಹೊರಡ್ತಾ ಇರೋದು ಭಗವಂತ. ಆದ್ರೆ ನಮ್ಗೆ ಮನಸ್ಸು ಎಷ್ಟು ಕಲ್ಮಶಗೊಂಡಿದೆ ಅಂದ್ರೆ ನಮ್ಗೆ ಅದು ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ಎಲ್ಲವೂ ಭಗವಂತನಿಂದನೇ. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್. ನಿನಗೋಸ್ಕರ ನಾನು ಏನ್ ಮಾಡ್ಬೇಕು ಕೃಷ್ಣ, ನಿನ್ನ ಆಸೆ ಏನು, ನಾನು ಮಾಡ್ತೀನಿ ಅಂತ ನಮ್ಗೆ ಬರ್ತಾನೆ ಇಲ್ಲ ಬಾಯಿಂದ ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಾರೆ, ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಆ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ಇದೆಲ್ಲವೂ ಸಹ ಪರಮ ಪುರುಷನಿಂದ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವಾಗೇನಾಗತ್ತೆ? ನೀವು ಈ ಒಂದು ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಮನಸ್ಸಲ್ಲಿ ತುಡಿತ ಬರುತ್ತೆ. ಅದಕ್ಕೆ ನಾನು ಏನನ್ನ ಮಾಡ್ಬೇಕು, ಭಕ್ತಿಯನ್ನ ಮಾಡ್ಬೇಕಾ, ಹಾಗಾದ್ರೆ ನಾನು ಅದನ್ನ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಮ್ಮ ಸೈನ್ಸ್ ಏನ್ ಹೇಳುತ್ತೆ, ಹಲವಾರು ಸೂರ್ಯರಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದ್ರೆ, ಒಂದು ಬ್ರಹ್ಮಾಂಡ ಅಂದ್ರೆ ಒಂದೇ ಸೂರ್ಯ ಅಲ್ಲಿ. ಸೊ ಒಂದೇ ಸೂರ್ಯ, ಒಂದೇ ಚಂದ್ರ ಅಲ್ವಾ? ಸೊ ಆ ಸೂರ್ಯನಿಂದನೇ ಈ ಇಡೀ ಜಗತ್ತೆಲ್ಲ ಬೆಳಗ್ತಾ ಇದ್ರೆ, ಆದ್ರೆ ಆ ಸೂರ್ಯನಿಗೆ ಯಾರು ಶಕ್ತಿಯನ್ನ ಕೊಡ್ತಾ ಇದಾರೆ? ಭಗವಂತ ಶಕ್ತಿಯನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಮತ್ತೆ ಇಲ್ಲಿ ಚಂದ್ರ ಅವನು ನಕ್ಷತ್ರಗಳಲ್ಲಿ ಒಬ್ಬ ಅಂತ ಹೇಳ್ತಿದ್ದಾರೆ. ನಾವು ಏನ್ ಅನ್ಕೊಂಡಿದೀವಿ, ಭೂಮಿಯಲ್ಲಿ ಇರುವಂತಹ ಉಪಗ್ರಹ ಚಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಸೈನ್ಸ್ ಹೇಳುತ್ತೆ. ಆದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಹಲವಾರು ನಕ್ಷತ್ರಗಳಿದೆ, ಅದರಲ್ಲಿ ಚಂದ್ರನು ಸಹ ಒಬ್ಬ ನಕ್ಷತ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಆಧ್ಯಾತ್ಮಿಕ ಗಗನದಲ್ಲಿ ಪರಮ ಪ್ರಭುವಿನ ದಿವ್ಯ ಪ್ರಭೆಯೇ ಸೂರ್ಯನ ಬೆಳಕಿಗೆ ಕಾರಣ ಅಲ್ವಾ? ಸೂರ್ಯ ಅಷ್ಟು ತೇಜೋಮಯವಾಗಿ ಕಾಣಲಿಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಸೂರ್ಯನೇ ಶ್ರೇಷ್ಠ, ಅವನಿಂದನೇ ಅವನಿಗೆ ಆತರ ಒಂದು ಶಕ್ತಿ ಇದೆ, ಅವನಲ್ಲೇ ಆ ಶಕ್ತಿ ಇದೆ ಅಂತ ಅನ್ಕೊಳ್ತಾ ಇದೀವಿ ಅಲ್ವಾ? ಆದ್ರೆ ಇಲ್ಲ ನೋಡಿ, ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಅಲ್ವಾ? ಮತ್ತೆ ಇಲ್ಲಿ ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ಅದೇನು ಸೂರ್ಯನ ತೇಜಸ್ಸಿದೆಯೋ ಅದು ಯಾರಿಂದ ಬರ್ತಿದೆ ಅಂತಂದ್ರೆ ಆ ಭಗವಂತನ ದೇಹದಿಂದ ಬರ್ತಿರುವಂತಹ ಪ್ರಭೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇವಾಗ ನಮ್ಗೆ ಏನಾದ್ರು ಸೂರ್ಯೋದಯ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಸಂತೋಷವೇ ಇರೋದಿಲ್ಲ, ಜೀವನದಲ್ಲಿ ನಮ್ಗೆ ಒಂದು ಉತ್ಸಾಹನೇ ಇರೋದಿಲ್ಲ ನಮ್ಗೆ ಅಲ್ವಾ? ನಾವೆಷ್ಟು ಒಂದು ಡಲ್ ಆಗಿ ಇರ್ತೀವಿ, ನಮ್ಗೆ ಆ ಒಂದು ಸೂರ್ಯನ ಬೆಳಕು ನಮ್ಗೆ ಬೀಳಿಲ್ಲ ಅಂತಂದ್ರೆ ಅಲ್ವಾ? ಅಗ್ನಿ ಇಲ್ದಲೇ ಇದ್ರೆ ನಾವು ಅಡಿಗೆನೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಯಾವುದೇ ಒಂದು ಉತ್ಪಾದನೆ ಆಗೋದೇ ಇಲ್ಲ ಅಲ್ವಾ? ನಾವ್ ಹೇಗೆ ಜೀವನವನ್ನ ನಾವು ಮಾಡೋದು ಅಲ್ವಾ?
ಅದನ್ನೆಲ್ಲಿ ಹೇಳ್ತಾ ಇದ್ರೆ ಅವರ ಸಹಾಯ ಇಲ್ದಲೇ ಇದ್ರೆ, ಸೂರ್ಯೋದಯ, ಅಗ್ನಿ, ಬೆಳದಿಂಗಳು ಇದರ ಸಹಾಯ ಇಲ್ದಲೇ ಇದ್ರೆ ಯಾವ ಜೀವಿನೂ ಬದುಕಲಾರ. ಆದ್ದರಿಂದ ಸೂರ್ಯ, ಚಂದ್ರನ, ಅಗ್ನಿಯ ಬೆಳಕು ಮತ್ತು ವೈಭವಗಳು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಂದ ಮೂಡಿ ಬರುತ್ತವೆ ಅಂತ ಹೇಳ್ಬಿಟ್ಟು ಮನುಷ್ಯ ಅರ್ಥ ಮಾಡ್ಕೊಂಡ್ರೆ ಆಗ ಅವನು ಕೃಷ್ಣ ಪ್ರಜ್ಞೆಯನ್ನು ಅವನು ಪ್ರಾರಂಭ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಮತ್ತೆ ನಾವೇನ್ ಅನ್ಕೊಂಡಿದ್ವಿ, ನಮ್ಮ ಸೈನ್ಸ್ ಪ್ರಕಾರ ಈ ಗಿಡಗಳಲ್ಲಿ ಇರುವಂತಹ ಒಂದು ಆ ರಸ ಏನಿದೆ ಅದಕ್ಕೆ ಸೂರ್ಯನ ಬೆಳಕು ಬೇಕು, ಮತ್ತೆ ಮಳೆ ಬೇಕು, ಮತ್ತೆ ಭೂಮಿಯಿಂದ ಪೋಷಕಾಂಶಗಳು ಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಏನೇ ಹೇಳ್ತಾ ಇದಾರೆ, ಆ ಚಂದ್ರನ ಬೆಳದಿಂಗಳು ಇಲ್ಲ ಅಂತಂದ್ರೆ ಆ ಒಂದು ತರಕಾರಿಯಲ್ಲಿ ಯಾವುದೇ ಒಂದು ಬೆಳೆಗಳಲ್ಲಿ ಆ ರಸ ಏನಿದೆ ಆ ರಸವೇ ಇರ್ತಾ ಇರ್ಲಿಲ್ವಂತೆ. ನೋಡಿ ಆ ರಸವೂ ಸಹ ಅದಕ್ಕೆ ಕಾರಣ ಭಗವಂತ. ಅಂದ್ರೆ ನಾವ್ ತಿಂತಿರೋ ಆಹಾರ ಅದು ರಸಯುಕ್ತವಾಗಿ ಮಾಡಿರೋದು ಭಗವಂತನ ಒಂದು ಕೃಪೆ ಅಲ್ವಾ. ಅಂದ್ರೆ ನಾವೇನ್ ಇವಾಗ ತಿಂತಾ ಇದೀವೋ ಅದು ಭಗವಂತನ ಅನುಗ್ರಹ ಇಲ್ದಲೇ ಇದ್ರೆ ಅದ್ ಯಾವ್ದನ್ನು ಸಹ ಇರ್ತಾ ಇರ್ಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು. ಹೌದು, ನಾನು ಕೃಷ್ಣನಿಗೆ ಭಕ್ತನ ಆಗ್ಬೇಕು, ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ಬೇಕು. ಸೊ ಅದನ್ನ ಇಲ್ಲಿ ನಾವ್ ಹೇಳ್ತಾ ಇದ್ದೀವಿ ನೋಡಿ, ಕೃಷ್ಣನ ಕರುಣೆಯಿಂದ ನಾವು ಬದುಕಿದೀವಿ ಅನ್ನೋದನ್ನ ನಾವು ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 13ನೇ ಶ್ಲೋಕದಲ್ಲಿ ಅದರ ಮುಂದುವರೆದ ಭಾಗ. ಸೊ ಕೃಷ್ಣ ಮಾತಾಜಿ, ಹೇಳ್ತಾ ಇದ್ರೆ ಹೇಳಿ ಪ್ರಭುಜಿ. ಶ್ಲೋಕ 13. ಗಂ ಆವಿಶ್ಯ ಚ ಭೂತಾನಿ ಧರಯಾಮಿ ಅಹಂ ಓಜಾಶ ಪುಸ್ನಾಮಿ ಚ ಔಷಧಿ ಸರ್ವ ಸೋಮ ಭೂತ್ವ ರಸಾತ್ಮಕ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಅಲ್ವಾ. ಇಲ್ಲಿ ನೋಡಿ ಏನನ್ನ ಹೇಳ್ತಾ ಇದಾರೆ, ಭಗವಂತ ಪ್ರತಿಯೊಂದು ಲೋಕವನ್ನ ಅವ್ರು ಪ್ರವೇಶ ಮಾಡ್ತಾ ಇದಾರೆ. ಸುಮ್ನೆ ಲೋಕವನ್ನ ಸೃಷ್ಟಿ ಮಾಡ್ಬಿಟ್ಟು ಸರಿ ಆಯ್ತು ಏನೋ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅವ್ರು ಬಿಡ್ತಾ ಇಲ್ಲ. ಅಥವಾ ಯಾರೋ ಒಬ್ರಿಗೆ ದೇವತೆಗಳಿಗೆ ಜವಾಬ್ದಾರಿಯನ್ನ ಕೊಟ್ಬಿಟ್ಟು ಅವ್ರು ಕೈ ತೊಳ್ಕೊಂಡು ಆರಾಮಾಗಿ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಅವ್ರು ಇಲ್ಲ. ಅವ್ರು ಪ್ರತಿಯೊಂದು ವಿಶ್ವದ ಒಳಗಡೆ ಅವರು ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಭಗವಂತ ಅಂದ್ರೆ ಗರ್ಭೋದಕಶಾಹಿ ವಿಷ್ಣು ಆ ಒಂದು ವಿಶ್ವದೊಳಗಡೆ ಪ್ರವೇಶ ಮಾಡೋದ್ರಿಂದನೇ ಅವು ತಮ್ಮ ತಮ್ಮ ಪಥದಲ್ಲಿ ಇದೆ ಅಲ್ವಾ. ಇವಾಗ ಒಂದು ಕರೆಕ್ಟ್ ಆಗಿ ಒಂದು ಆರ್ಬಿಟ್ ಅಲ್ಲಿ ತಿರುಗ್ತಾ ಇದೆ ಅಂತಂದ್ರೆ ಎಲ್ಲಾ ಲೋಕಗಳು ಅದಕ್ಕೆ ಕಾರಣ ಯಾಕೆ ಏನು ಅಂತಂದ್ರೆ ಭಗವಂತ ಇದ್ದಾರೆ ಅದ್ರೊಳಗಡೆ. ಅದಕ್ಕೋಸ್ಕರನೇ ಅವೆಲ್ಲವೂ ಸಹ ತಮ್ಮ ತಮ್ಮ ಪಥದಲ್ಲಿ ಅದು ನಿರ್ದಿಷ್ಟ ಪಥದಲ್ಲಿ ಅದು ಸರಿಯಾಗಿ ಅದು ತಿರುಗ್ತಾ ಇದೆ. ಮತ್ತೆ ನೋಡಿ ಏನ್ ಹೇಳ್ತಾರೆ, ನಾನು ಚಂದ್ರನಾಗ್ತೀನಿ, ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ ಅದೆಷ್ಟು ಮುಖ್ಯ ಅಲ್ವಾ. ಆ ತರಕಾರಿಗಳಲ್ಲಿ ಆ ರಸ ಅನ್ನೋದೇ ಇರ್ಲಿಲ್ಲ ಅಂದ್ರೆ ನಮ್ಗೆ ತಿನ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅದು ಒಂದು ಹುಲ್ಲಿಗೆ ಸಮಾನ ಆಗ್ತಿತ್ತು ಅಲ್ವಾ. ಆದ್ರೆ ಇವಾಗ ತರಕಾರಿಗಳಲ್ಲಿ ಆ ರಸ ಬರ್ತಿರೋದು ಆ ಒಂದು ಬೆಳದಿಂಗಳಾಗಿ ಆ ಭಗವಂತ ಅದರಲ್ಲಿ ಅವರು ರಸವನ್ನ ಕೊಡ್ತಾ ಇದ್ದಾರೆ ಅವರು ಆ ತರಕಾರಿಗಳಲ್ಲಿ. ಸೊ ಈಗ ನಮ್ಗೆ ಪ್ರಭುಪಾದರು ಇದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಭಗವಂತ ಈಗ ಎಲ್ಲ ಲೋಕಗಳನ್ನ ಅವರು ಪ್ರವೇಶ ಮಾಡ್ತಾ ಇದಾರಲ್ವಾ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಭಗವಂತ ಅವರು ತಮ್ಮ ಶಕ್ತಿಯಿಂದ ಅವರು ಈ ಎಲ್ಲಾ ಲೋಕಗಳನ್ನ ಅವರು ತೇಲೋ ತರ ಅಂದ್ರೆ ಈ ಒಂದು ಆಕಾಶದಲ್ಲಿ ಅವರು ತೇಲೋ ತರ ಅವರು ಮಾಡ್ತಾ ಇದ್ದಾರೆ. ಭಗವಂತ ನಮ್ಗೆ ಗೊತ್ತಿರೋ ಹಾಗೇನೆ ಅಣು, ರೇಣು, ತೃಣ, ಕಾಷ್ಟ ಎಲ್ಲದ್ರಲ್ಲೂ ಅವನಿದ್ದಾನೆ ಅಲ್ವಾ. ಬರೇ ಜೀವ ಇರುವಂತಹ ಒಂದೇ ಅಲ್ಲ, ಚೇತನ ಇರುವಂತಹ ಜೀವಿಗಳಲ್ಲಿ ಮಾತ್ರ ಅಲ್ಲ, ಒಂದು ಜಡ ವಸ್ತುವಿನಲ್ಲೂ ಅಣುವಿನಲ್ಲೂ ಸಹ ಅವರು ಇದ್ದಾರೆ, ಪ್ರವೇಶ ಮಾಡಿದ್ದಾರೆ ಅವರು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಪ್ರಭುಪಾದರು ಒಂದು ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಒಬ್ಬ ಮನುಷ್ಯ ಅವನು ಬದುಕಿದಾಗ ಅವನು ನೀರಲ್ಲಿ ತೇಲ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಆದ್ರೆ ಅವನಿಗೆ ಇವಾಗ ಅವನ ದೇಹದಿಂದ ಆ ಜೀವಾತ್ಮ ಇವಾಗ ಪರಮಾತ್ಮ ಫಸ್ಟ್ ಹೊರಟೋಗ್ತಾರೆ. ಪರಮಾತ್ಮ ಹೋಗಿದ ತಕ್ಷಣ ಜೀವಾತ್ಮನು ಹೊರಟೋಗ್ತಾರೆ ಅಲ್ವಾ. ಅವೆರಡೂ ಸಹ ಇಲ್ಲ ಆ ಒಂದು ದೇಹದಲ್ಲಿ, ಒಂದು ವ್ಯಕ್ತಿಯ ದೇಹದಲ್ಲಿ ಇಲ್ಲ ಅಂತಂದ್ರೆ ನೋಡಿ ಅದಕ್ಕೆ ತೇಲಲಿಕ್ಕೆ ಆಗೋದಿಲ್ಲ ಆ ವ್ಯಕ್ತಿಗೆ ಅಲ್ವಾ. ಅಂದ್ರೆ ಆ ಒಂದು ದೇಹಕ್ಕೆ ತೇಲಲಿಕ್ಕೆ ಆಗೋದಿಲ್ಲ, ಅದು ಮುಳುಗೋಗ್ಬಿಡುತ್ತೆ ಅಲ್ವಾ. ಅಂದ್ರೆ ಅದೇ ತರನೇ ಈ ಎಲ್ಲಾ ಬ್ರಹ್ಮಾಂಡಗಳ ಒಳಗಡೆ ಆ ಭಗವಂತ ಇರೋದ್ರಿಂದ ಅವು ಆ ಗಾಳಿಯಲ್ಲಿ ತೇಲ್ತಾ ಇದೆ. ಅಂದ್ರೆ ಒಂದು ಆಕಾಶದಲ್ಲಿ ಅದು ತೇಲ್ತಾ ಇದೆ. ಇವಾಗ ಹೌದು, ಇವಾಗ ಒಬ್ಬ ವ್ಯಕ್ತಿ ಸತ್ ಹೋದ್ಮೇಲೆ ಅವನು ಕೊಳತೋದ್ಮೇಲೆ ಅವನು ಮೇಲಕ್ ಬರುತ್ತೆ, ಅದು ಅವನು ಅಂದ್ರೆ ಆ ದೇಹ ತೇಲುತ್ತೆ ಅಲ್ವಾ. ಅದನ್ನು ಹುಲ್ಲಿನ ತರ ಅದು ತೇಲುತ್ತೆ. ಆದ್ರೆ ಆ ಇಮಿಡಿಯೇಟ್ ಆಗಿ ಯಾವಾಗ ಪರಮಾತ್ಮ ಅದರಿಂದ ಹೊರಗಡೆ ಹೋಗ್ತಾರೋ ಆ ದೇಹದಿಂದ, ಆಗ ಆ ದೇಹಕ್ಕೆ ಗಾಳಿ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ತೇಲುವ ಶಕ್ತಿ ಹೊರಟೋಗ್ಬಿಡತ್ತೆ ಅಲ್ವಾ. ಅದು ಮುಳುಗು ಹೋಗ್ಬಿಡುತ್ತೆ ಅಲ್ವಾ. ಅದೇ ತರನೇ ಇವಾಗ ಭಗವಂತ ಇರೋದ್ರಿಂದ ಎಲ್ಲವೂ ಸಹ ತಮ್ಮ ಪಥದಲ್ಲಿ ಅದು ಏನೋ ಚಲಿಸ್ತಾ ಇದೆ ಮತ್ತೆ ತೇಲ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಮತ್ತೆ ಭಗವಂತ ಈ ಎಲ್ಲಾ ಒಂದು ಬ್ರಹ್ಮಾಂಡ ನಾವ್ ಅನ್ಕೊಂಡಿದ್ವಿ ಒಂದೇ ಒಂದು ಬ್ರಹ್ಮಾಂಡ, ನಾವೇನ್ ವಾಸ ಮಾಡ್ತಿದೀವೋ ಇದೊಂದೇ ಇರೋದು ಒಂದು ವಿಶ್ವ ಅಂತ ಅನ್ಕೊಂಡಿದ್ವಿ ಅದು ಅಲ್ವಾ. ನಮ್ಗೆ ಈ ಭಗವದ್ಗೀತೆಯನ್ನ ಕೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ವಾ, ಕೋಟ್ಯಾಂತರ ವಿಶ್ವಗಳಿದೆ ಅಲ್ವಾ.
ಅದನ್ನ ಒಂದು ಚೀಲದ ಒಳಗಡೆ ನಾವೇನಾದ್ರೂ ಆ ಸಾಸಿವೆ ಕಾಳುಗಳನ್ನ ಹಾಕಿಟ್ರೆ ಹೇಗೆ ನಮ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲೋ ಅಷ್ಟು ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ ಅಲ್ವಾ. ಭಗವಂತ ಈ ಎಲ್ಲವನ್ನ ಹೇಗೆ ಅವರು ಪರಿಪಾಲನೆ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ಏನಾದ್ರೂನು ಅವನು ಮರಳನ್ನ ಇಟ್ಕೊಂಡಿದ್ರೆ ಹೇಗೆ ಆ ವ್ಯಕ್ತಿಯ ಮುಷ್ಟಿಯ ಒಳಗಡೆ ಆ ಮರಳಿನ ಕಣಗಳು ಇರುತ್ತೋ ಅದೇ ತರನೇ ಭಗವಂತ ಈ ಎಲ್ಲ ವಿಶ್ವಗಳನ್ನ ಅವರು ತನ್ನ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೇನೆ ಅದು ಏನಾಗತ್ತೆ ಭಗವಂತನ ಹಿಡಿತದಲ್ಲಿ ಇದೆ ಅಲ್ವಾ. ಅಕಸ್ಮಾತ್ ನಾವೇನಾದ್ರೂ ಆ ಒಂದು ಮರಳನ್ನ ನಮ್ಮ ಕೈಯಿಂದ ಬಿಟ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ಕಡೆ ಚೆಲ್ಲಾಪಿಲ್ಲಿ ಆಗತ್ತೆ ಅಲ್ವಾ. ಆದ್ರೆ ಇವಾಗ ಈ ತರ ಲೋಕಗಳು ಯಾವುದನ್ನು ಸಹ ಆ ತರ ಚೆಲ್ಲಾಪಿಲ್ಲಿ ಆಗಿಲ್ಲ, ಎಲ್ಲವೂ ಸಹ ಭಗವಂತನ ಹಿಡಿತದಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ನಮ್ಗೆ ಇನ್ನ ಏನನ್ನ ಹೇಳ್ತಾ ಇದಾರೆ, ಈ ಚಂದ್ರನ ಬಗ್ಗೆ ಹೇಳ್ತಾ ಇದಾರೆ. ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಚಂದ್ರ ಈಗ ತರಕಾರಿಗಳನ್ನ ಅವನು ಪೋಷಣೆ ಮಾಡ್ತಾನೆ ಅಲ್ವಾ. ಚಂದ್ರನ ಬೆಳದಿಂಗಳೇನಿದೆ ಅದು ತರಕಾರಿಗಳಿಗೆ ರಸವನ್ನ ಕೊಡುತ್ತೆ. ಇದನ್ನು ಸಹ ಆಗ್ತಾ ಇರೋದು ದೇವೋತ್ತಮ ಪರಮ ಪುರುಷನಿಂದಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಚಂದ್ರನ ಪ್ರಭಾವದಿಂದ ತರಕಾರಿಗಳು ರುಚಿಯಾಗುತ್ತವೆ. ಬೆಳದಿಂಗಳು ಇಲ್ಲದಿದ್ದರೆ ತರಕಾರಿಗಳು ಬೆಳೆಯುವುದಾಗಲಿ ರುಚಿಯಾಗುವುದಾಗಲಿ ಸಾಧ್ಯ ಇಲ್ಲ. ನೋಡಿ, ನಮಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ. ಚಂದ್ರನ ಬೆಳದಿಂಗಳಿಂದ ನಮ್ಗೆ ತರಕಾರಿ ಇರುವಂತಹ ಆ ರುಚಿ ಏನನ್ನ ನಾವು ಆಸ್ವಾದನೆ ಮಾಡ್ತೀವೋ ಅದಕ್ಕೆ ಕಾರಣ ಬೆಳದಿಂಗಳಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ರಸಾತ್ಮಕ ಅನ್ನೋ ಒಂದು ಪದ ತುಂಬಾ ಮುಖ್ಯ. ಸೊ ಚಂದ್ರನ ಮೂಲಕ ಪರಮಪ್ರಭು ಬೀರುವ ಪ್ರಭಾವದಿಂದಾಗಿ ಎಲ್ಲ ವಸ್ತುಗಳು ರುಚಿಯಾಗುತ್ತವೆ. ಅಲ್ಲ, ನಮ್ಗೆ ರುಚಿ ಅಂದ್ರೆ ತುಂಬಾ ಇಷ್ಟ. ನಾಲಿಗೆಗೆ ಇಷ್ಟವಾಗಿರೋದನ್ನೆಲ್ಲ ನಾವು ತಿನ್ಲಿಕ್ಕೆ ನಾವು ಏನು ಯಾವಾಗ್ಲೂ ಪ್ರಯತ್ನವನ್ನ ಪಡ್ತಾ ಇರ್ತೀವಿ. ನಮ್ಮ ಹೊಟ್ಟೆ ತುಂಬಿದ್ರೂ ಸಹ ನಾವು ತಿಂತಾನೆ ಇರ್ತೀವಿ, ಆರೋಗ್ಯ ಕೆಡಿಸ್ಕೊತೀವಿ ಅಲ್ವಾ. ಆದ್ರೆ ಆ ರಸಕ್ಕೆ ಮೂಲ ಕಾರಣ ಭಗವಂತ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ 14ನೇ ಶ್ಲೋಕವನ್ನ ನೋಡೋಣಂತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ನಾವ್ ಅನ್ಕೊಂಡಿದೀವಿ ನಾವೇ ಆಹಾರವನ್ನ ತಿಂದು ನಾನೇ ಅದನ್ನ ಕರಗಿಸ್ಕೊತಾ ಇರೋದು. ನನಗೆ ಎಷ್ಟು ಶಕ್ತಿ ಅಂದ್ರೆ ನಾನು ಬೇಕಾದ್ರೆ ಕಲ್ಲನ್ನು ಬೇಕಾದ್ರೂ ಕರಗಿಸ್ಕೊಂಡ್ಬಿಡ್ತೀನಿ ಅಂತ ನಾವು ಮಾತಾಡ್ತೀವಿ, ಎಷ್ಟು ಜಂಬ ಕೊಚ್ಕೋತೀವಿ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ನಾವ್ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಆ ನಮ್ಮ ಒಂದು ಜಠರದಲ್ಲಿ ಅಗ್ನಿಯಾಗಿ, ವೈಶ್ವಾನರ ಅಗ್ನಿಯಾಗಿ ಅವರಿದ್ದಾರೆ ಅಲ್ವಾ. ನಾವು ಉಸಿರಾಡುವಂತಹ ಆ ಒಂದು ಗಾಳಿಯ ಸಹಾಯದಿಂದ ನಾವು ತಿನ್ನುವಂತಹ 4 ತರದ ಆಹಾರಗಳನ್ನ ಅವರು ಪಚನ ಕ್ರಿಯೆ ಮಾಡ್ತಾ ಇದ್ದಾರೆ. ಅವರು ಭಗವಂತನ ಸಹಾಯ ಇಲ್ದಲ್ಲಿದ್ರೆ ನಾವು ತಿನ್ನೋ ಆಹಾರವನ್ನು ಸಹ ನಾವು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಆ ತರಕಾರಿಗಳಿಗೆ ಬೇಕಾಗಿರೋ ರಸವನ್ನು ಸಹ ಭಗವಂತ ಕೊಡ್ತಾ ಇದ್ದಾರೆ. ಆ ತರಕಾರಿಗಳು ಬೆಳಿಬೇಕಂತಂದ್ರೆ ಆ ಸೂರ್ಯ ಬೆಳಕು ಏನ್ ಬೇಕು ಅದನ್ನು ಸಹ ಭಗವಂತ ಕೊಡ್ತಾ ಇದ್ದಾರೆ ಅಲ್ವಾ. ಆ ಗಾಳಿ ಮಳೆ ಅದನ್ನು ಸಹ ಭಗವಂತ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಒಂದು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ನಮ್ಗೆ ದೇಹವನ್ನ ಕೊಟ್ಟಿದ್ದಾರೆ, ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ, ಎಲ್ಲವನ್ನ ಭಗವಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಅವ್ರಿಗೆ ಶರಣಾಗ್ಬೇಕು. ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ನಾವು ಮಾಡ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವ್ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಸಹಾಯ ಇಲ್ದಲೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಪರಮಪ್ರಭು ಅಥವಾ ಬ್ರಹ್ಮನ್ ಅಗ್ನಿಯ ರೂಪದಲ್ಲಿ ಹೊಟ್ಟೆಯೊಳಗಿದ್ದಾನೆ, ಎಲ್ಲ ಬಗೆಯ ಆಹಾರವನ್ನ ಜೀರ್ಣ ಮಾಡುತ್ತಾನೆ. ನೋಡಿ, ಅವನು ಹೊಟ್ಟೆಯಲ್ಲಿರೋದು, ನಮ್ಮ ಹೊಟ್ಟೆ ಒಳಗಡೆ ಇಟ್ಕೊಂಡು ನಾವು ತಿನ್ನೋ ಆಹಾರವನ್ನ ಜೀರ್ಣ ಮಾಡ್ತಾನೆ. ಅದಕ್ಕೆ ನಮ್ಗೆ ಇದನ್ನ ಒಂದು ಯಜ್ಞ ಅಂತ ಕರಿತೀವಿ. ನಾವು ಆಹಾರವನ್ನ ನಾವ್ ಏನ್ ಊಟ ಮಾಡ್ತೀವೋ ಅದನ್ನ ನಮ್ಗೆ ಇಷ್ಟ ಬಂದಂಗೆ ನಾವು ಊಟ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಯಜ್ಞ ಪುರುಷ ಇದ್ದಾರೆ. ಅಲ್ಲಿ ಅವರು ನಮ್ಮ ಜಠರದಲ್ಲಿ ಅಲ್ಲ, ನಾವು ತಿನ್ನೋ ಆಹಾರವನ್ನ ನಾವ್ ಇವಾಗ ಯಜ್ಞಕ್ಕೆ ಹೋಮ ಕೊಂಡಕ್ ನಾವ್ ಏನ್ ಮಾಡ್ತೀವಿ, ಹವಿಸ್ಸನ್ನ ಹಾಕ್ತಿವಿ. ಅದೇ ತರ ನಾವ್ ಇವಾಗ ಆಹಾರವನ್ನ ಹಾಕಿದ್ರೆ ಅದು ಆ ಭಗವಂತನಿಗೆ ನಾವು ಆ ಯಜ್ಞ ಕುಂಡದಲ್ಲಿ ನಾವು ಹೇಗೆ ಸಮರ್ಪಿಸ್ತೀವೋ ಆತರ ನಾವು ಜಠರಾಗ್ನಿಗೆ ಸಮರ್ಪಿಸಿದ ಹಾಗೆ ಅಲ್ವಾ. ಅದಕ್ಕೆ ಅದನ್ನು ಸಹ ನಾವು ಯಜ್ಞವಾಗಿ ನಾವು ಪರಿಗಣಿಸ್ಬೇಕಾಗತ್ತೆ. ಆ ಒಂದು ಊಟ ಮಾಡುವಂತಹ ಆ ಪ್ರಸಾದವನ್ನ ಸ್ವೀಕರಿಸುವಂತಹದನ್ನ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಹಾನರಿಂದ ಪ್ರಸಾದಂ ಅಂತ ಹೇಳ್ತಾರೆ ಅಲ್ವಾ. ನಾವು ನಾವೇನ್ ಹೇಳ್ತೀವಿ, ತಿನ್ನೋದು, ಆ ಪ್ರಸಾದ ತಿನ್ನೋದು ಅಂತ ಹೇಳ್ತೀವಿ. ಇಲ್ಲ, ಸೊ ಅದನ್ನ ನಾವು ಸೇವನೆ, ಅದನ್ನ ನಾವು ಹಾನರ್, ಅದನ್ನ ನಾವು ಅದಕ್ಕೆ ಗೌರವವನ್ನ ನಾವು ತೋರಿಸ್ಬೇಕಾಗತ್ತೆ ಅಲ್ವಾ. ಅದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಅಲ್ಲಿ ಜೀರ್ಣ ಮಾಡ್ತಾ ಇರೋದು ಭಗವಂತ. ಅವರೇ ಅಲ್ಲಿ ವೈಶ್ವಾನರ ಅಗ್ನಿಯಾಗಿ ಅವರಿದ್ದಾರೆ. ಸೊ ಜೀವಿಯು ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸ್ವತಂತ್ರನಲ್ಲ. ನೋಡಿ, ನಮ್ಗೆ ಅಷ್ಟು ಸ್ವತಂತ್ರನೂ ಇಲ್ಲ ಅಲ್ವಾ. ನಾವ್ ತಿನ್ನೋ ಆಹಾರವನ್ನ ಜೀರ್ಣ ಮಾಡಷ್ಟು ಶಕ್ತಿನೂ ಸಹ ನಮ್ಗೆ ಇಲ್ಲ.
ಸೊ ಜೀರ್ಣವಾಗಲು ಪರಮಪ್ರಭುವು ಸಹಾಯ ಮಾಡದಿದ್ದರೆ ಆಹಾರ ಸೇವನೆ ಸಾಧ್ಯವಿಲ್ಲ. ನೋಡಿ, ಭಗವಂತ ನಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ಗೆ ತಿನ್ನೋ ಆಹಾರವನ್ನ ಸಹ ನಾವು ಡೈಜೆಷನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹೀಗೆ ಭಗವಂತ ಏನೆಲ್ಲ ಮಾಡ್ತಾ ಇದ್ದಾನೆ, ಅವನು ಆಹಾರವನ್ನ ಉತ್ಪಾದನೆ ಮಾಡ್ತಾನೆ, ಮತ್ತೆ ಅದನ್ನ ನಾವು ತಿಂದ ಮೇಲೆ ಅದನ್ನ ಅರಗಿಸೋದು ಸಹ ಭಗವಂತ. ಅದರಿಂದ ನಾವು ಭಗವಂತನ ಕೃಪೆಯಿಂದ ನಾವಿಲ್ಲಿ ಬದುಕನ್ನ ನಾವು ಸವಿತಾ ಇದ್ದೀವಿ. ಭಗವಂತ ಎಲ್ಲದರಲ್ಲೂ ಇದ್ದಾರೆ, ಶಬ್ದದಲ್ಲಿದ್ದಾನೆ, ದೇಹದಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ಮತ್ತು ಜೀರ್ಣ ಶಕ್ತಿಯಾಗಿ ಹೊಟ್ಟೆಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಲ್ಲ ಕಡೆನೂ ಭಗವಂತ ಇದ್ದಾರೆ. ಆಹಾರದಲ್ಲಿ 4 ವಿಧ ಅಂತ ಇಲ್ಲಿ ಹೇಳಿದ್ರಲ್ಲ, ಆ ಶ್ಲೋಕದಲ್ಲಿ ಯಾವ್ದ್ಯಾವ್ದು 4 ವಿಧ ಅಂತಂದ್ರೆ, ನಾವು ಕೆಲವು ಆಹಾರವನ್ನ ನಾವು ನುಂಗ್ತೀವಿ, ಕೆಲವು ಆಹಾರವನ್ನ ನಾವು ಅಗದು ತಿಂತೀವಿ, ಕೆಲವು ಆಹಾರವನ್ನ ನಾವು ನೆಕ್ಕಿ ತಿಂತೀವಿ, ಕೆಲವು ಆಹಾರವನ್ನ ನಾವು ಹಾಗೆ ಎಳ್ಕೋತೀವಿ. ಇವಾಗ ಲಿಕ್ವಿಡ್ ಎಲ್ಲ ಇದ್ರೆ ಅದನ್ನೆಲ್ಲ ನಾವು ಹಾಗೆ ಎಳ್ಕೋತೀವಿ. ಸೊ ಈ 4 ತರದ ಆಹಾರಗಳನ್ನ ನಾವು ಸೇವನೆ ಮಾಡ್ತೀವಲ್ಲ, ಈ 4 ತರದ ಆಹಾರಗಳನ್ನ ಜೀರ್ಣ ಮಾಡ್ತಾ ಇರೋದು ಭಗವಂತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಮತ್ತೆ ಇದು ತುಂಬಾ ಮುಖ್ಯವಾದಂತ ಶ್ಲೋಕ, 15ನೇ ಶ್ಲೋಕ. ಇಲ್ಲಿ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಯಾರಾದ್ರೂ ಓದಿ ಇದನ್ನ, ಎಲ್ಲರೂ ಇದನ್ನ ಬಾಹ್ಯಾಟ್ ಮಾಡ್ಕೋಬೇಕು. 15ನೇ ಶ್ಲೋಕವನ್ನ ಓದಿ ಮಾತಾಜಿ. ಮಾತಾಜಿ. ಹ್ಮ್. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮಥ ಸ್ಮೃತಿರ್ಜ್ಞಾನಮೋಹನ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೇವ ಚಾಹಂ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದುದು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇದು ತುಂಬಾ ಮುಖ್ಯವಾದಂತ ಶ್ಲೋಕ. ನಮ್ಗೆ ಇದರಿಂದ, ಈ ಶ್ಲೋಕದಿಂದ ನಮ್ಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಲ್ವಾ. ನಮ್ಗೆ ಭಗವಂತ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಇದಾನ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ನೋಡಿ, ಈ ಶ್ಲೋಕದಲ್ಲಿ ಅವ್ನು ಭಗವಂತನೇ ಹೇಳ್ತಾ ಇದಾರೆ, ನಾನು ಎಲ್ಲರ ಹೃದಯದಲ್ಲಿ ನಾನು ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಾನು ಪ್ರತಿಯೊಬ್ಬರ ಅಲ್ವಾ, ಇವ್ರು ನನ್ನ ಭಕ್ತ, ಇವ್ರ ಹೃದಯದಲ್ಲಿ ಮಾತ್ರ ಇದೀನಿ ಅಂತ ಹೇಳ್ತಾ ಇಲ್ಲ ಅವರು. ಪ್ರತಿಯೊಂದು ಜೀವರಾಶಿಗಳ ಹೃದಯದಲ್ಲಿ ನಾನು ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಮತ್ತೆ ಸ್ಮರಣೆ, ಜ್ಞಾನ, ಮರೆವು ಇದು ನನ್ನಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ವ್ಯಕ್ತಿಲಿರುವಂತಹ ಒಂದು ಜ್ಞಾಪಕ ಶಕ್ತಿ ಅಥವಾ ಮರೆವು ಮತ್ತೆ ಜ್ಞಾನ ಇವೆಲ್ಲವೂ ಸಹ ನನ್ನಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು ಕೃಷ್ಣ, ಆ ಎಲ್ಲ ಸೂರ್ಯ, ಚಂದ್ರ, ಅಗ್ನಿಯ ಬೆಳಕು ನನ್ನಿಂದ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಆ ಜಠರಾಗ್ನಿ ನಾನು, ಜೀರ್ಣಕ್ರಿಯೆ ಮಾಡೋದು ನಾನು ಅಂತ ಹೇಳಿದ್ರು ಅಲ್ವಾ. ಬೆಳದಿಂಗಳು ಅಂದ್ರೆ ಆ ಬೆಳದಿಂಗಳಾಗ್ಲಿ ನಾನು, ಆ ಒಂದು ತರಕಾರಿಗಳಲ್ಲಿರುವಂತಹ ರಸ ಅದನ್ನು ಸಹ ನನ್ನಿಂದ ಬರುತ್ತೆ ಅಂತ ಹೇಳಿದ್ರು. ಈಗ ಮತ್ತಿನ್ನೇನ್ ಹೇಳ್ತಾ ಇದಾರೆ, ಆ ಮರೆವು, ಜ್ಞಾಪಕ ಶಕ್ತಿ ಮತ್ತೆ ಜ್ಞಾನ ಇವು ಸಹ ನನ್ನಿಂದ ಬರುತ್ತೆ ಅಂತ ಹೇಳ್ತಾ ಇದಾರೆ ಕೃಷ್ಣ ಅಲ್ವಾ. ಮತ್ತೆ ಇಲ್ಲಿ ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯವನ್ನ ಏನ ಹೇಳ್ತಾ ಇದಾರೆ, ನಾವಿವಾಗ ನಮ್ಗೆ ಇಲ್ಲಿ ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಲಿಕ್ಕೆ ವೇದಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ವೇದಗಳನ್ನ ಇಲ್ಲಿ ಏನ್ ಹೇಳ್ತಾ ಇದ್ರೆ, ವೇದಗಳ ಬಗ್ಗೆ, ವೇದಗಳನ್ನ ಬರ್ದಿರೋರು ನಾನೇ, ಅದರ ಕರ್ತೃ ನಾನೇ, ಮತ್ತೆ ವೇದಗಳಿಂದ ತಿಳಿಯಬೇಕಾದವನು ನಾನು ಅಲ್ವಾ. ಇವಾಗ ಯಾರಾದ್ರೂ ವೇದಗಳನ್ನ ಓದಿದ್ರೆ ಅದರಿಂದ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಗವಂತನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಭಗವಂತ ದೇವೋತ್ತಮ ಪರಮಪುರುಷ, ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ವೇದಗಳನ್ನ ತಿಳಿದವ್ರು ಯಾರು, ಅದನ್ನು ಭಗವಂತ ಅಲ್ವಾ. ಇದನ್ನ ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ರೆ. ಸೊ ವೇದಗಳನ್ನ ಬರ್ದವ್ರು ಅವರೇ, ತಿಳಿದವ್ರು ಅವರೇ, ಮತ್ತೆ ಯಾರಾದ್ರೂ ಒಬ್ರು ವೇದಗಳನ್ನ ಓದಿದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಅವರನ್ನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ ಅಂತ ನೋಡೋಣ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ನೋಡಿ, ಇಲ್ಲಿ ಭಗವಂತ ಅವರು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಅವರು ನೆಲೆಸಿದಾನೆ ಅಲ್ವಾ. ಅವ್ರು ಇವಾಗ ಏನ್ ಮಾಡ್ತಾರೆ ಭಗವಂತ, ನಮ್ಗೆ ಹಿಂದಿನ ಜನ್ಮದಲ್ಲಿ ನಮ್ಗೆ ಎಷ್ಟೊಂದು ಆಸೆಗಳಿರುತ್ತೆ ಅಲ್ವಾ. ನಾವಿವಾಗ ಈ ದೇಹವನ್ನ ಬಿಟ್ಮೇಲೆ ಮುಂದಿನ ಜನ್ಮಕ್ಕೆ ಹೋಗ್ತೀವಿ. ಜನ್ಮಕ್ಕೆ ಹೋದಾಗ ನಮ್ಗೆ ಎಷ್ಟು ಮರು ಕೊಟ್ಟಿದ್ದಾನೆ ಭಗವಂತ. ಹಿಂದಿನ ಜನ್ಮದ ಎಲ್ಲ ನಾವು ಮರ್ತೋಗ್ತೀವಿ. ನಮ್ಗೆ ಯಾರ್ ತಂದೆ ತಾಯಿ ಆಗಿದ್ರು, ನಾವ್ ಯಾವ ಊರಲ್ಲಿದ್ವಿ, ನಾನು ಎಂತಹ ಒಂದು ದೇಹವನ್ನ ಪಡೆದಿದ್ದೆ, ನನ್ನ ರೂಪ ಹೇಗಿತ್ತು ಅಲ್ವಾ, ಅದೆಲ್ಲವನ್ನ ಮರೆಸ್ತಾನೆ. ಆದ್ರೆ ಭಗವಂತ ನನ್ನ ಆಸೆ ಏನಿದೆ ಅದನ್ನ ಅವನು ಜ್ಞಾಪಿಸ್ತಾರೆ. ಭಗವಂತ, ನಿನಗೆ ಹಿಂದಿನ ಜನ್ಮದಲ್ಲಿ ಈ ಆಸೆ ಇತ್ತು, ಅದನ್ನ ನೆರವೇರಿಸ್ಕೊ, ಈಗ ನಿನಗೆ ಒಂದು ಅರ್ಹತೆ ಬಂದಿದೆ, ನಿನಗೆ ನಾನು ಎಲ್ಲಾ ಒಂದು ಆ ಪ್ರಕೃತಿಯ ಮೂಲಕ ಅನುಕೂಲ ಮಾಡಿ ಕೊಡ್ತೀನಿ, ನಿನ್ನ ಆಸೆನ ನೀನು ನೆರವೇರಿಸ್ಕೊ ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ಅದರ ನೆನಪಿನ ಶಕ್ತಿನ ಕೊಡ್ತಾರೆ. ನೋಡಿ, ಎಷ್ಟು ಅವರು ಕರುಣಾಮಯಿ ಅಲ್ವಾ. ನೋಡಿ, ನಮ್ಗೆ ಅಕಸ್ಮಾತ್ ಹಿಂದಿನ ಜನ್ಮದಲ್ಲಿ ಯಾರು ತಂದೆ ತಾಯಿ ಆಗಿದ್ರು, ಯಾರು ಗಂಡ ಆಗಿದ್ರು, ಮಕ್ಕಳಾಗಿದ್ರು, ಅದೆಲ್ಲ ಜ್ಞಾಪಕ ಇದ್ರೆ ನಮ್ಗೆ ಈ ಜನ್ಮವನ್ನ ನಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಅದನ್ನೆಲ್ಲ ಮರೆಸ್ಬಿಡ್ತಾನೆ ಅಲ್ವಾ. ಅದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಭಗವಂತ ಅದನ್ನೆಲ್ಲ ಮರೆಸಿ ಏನನ್ನ ಜ್ಞಾಪಿಸ್ಬೇಕು ಅದನ್ನ ಮಾತ್ರ ಜ್ಞಾಪಿಸ್ತಾ ಇದ್ದಾನೆ ಅಲ್ವಾ. ಈ ತರ ಯಾರಿಗಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಅಲ್ವಾ. ನೋಡಿ, ಇದು ಭಗವಂತ ನಮಗೋಸ್ಕರ ಕರುಣೆನ ತೋರಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಬಂದಿದ್ದೇ ಇಲ್ಲಿಗೆ ನಮ್ಮೆಲ್ಲ ಆಸೆಗಳನ್ನ ಪೂರೈಸ್ಕೋಬೇಕು ಅಂತ. ಭಗವಂತ ಎಷ್ಟು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾನೆ ನೋಡಿ. ಅಗತ್ಯವಾದ ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ
ನಾವೇನ್ ಮಾಡ್ತೀವಿ, ಕೆಲಸವನ್ನ ನಾವು ಪ್ರಾರಂಭಿಸ್ತೀವಿ. ಅಗತ್ಯವಾದ ಜ್ಞಾನವನ್ನು, ಸ್ಮರಣೆಯನ್ನು ಅವನಿಗೆ ನೀಡಲಾಗುತ್ತದೆ. ಅಂದ್ರೆ ನಮ್ಗೆ ಇವಾಗ ಭಗವಂತ ನಮ್ಮ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ, ಸ್ಮರಣೆಯನ್ನು ಅವನು ಕೊಡ್ತಾನೆ. ಹಾಗೆ ಅವನು ತನ್ನ ಹಿಂದಿನ ಜನ್ಮದ ಬಗ್ಗೆ ಮರೆಯುತ್ತಾನೆ ಅಲ್ವಾ. ಏನನ್ನ ಸ್ಮರಣೆ ಮಾಡ್ಬೇಕು, ಏನನ್ನ ಮರೆಸ್ಬೇಕು, ಅದು ಭಗವಂತನ ಒಂದು ಕರುಣೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಅದೇ ಮತ್ತೆ ಭಗವಂತ ಸರ್ವವ್ಯಾಪಿ ಮಾತ್ರ ಅಲ್ಲ, ಅವನು ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ನಾವ್ ಹೇಳ್ತೀವಿ ಅಲ್ವಾ. ಎಲ್ಲಾ ಕಡೆ ಇರೋದು ಒಂದೇ ಅಲ್ಲ, ಅವನು ನಮ್ಮ ಒಳಗಡೆನೂ ಸಹ ಇದ್ದಾನೆ, ಹೊರಗಡೆನೂ ಇದ್ದಾನೆ, ಒಳಗಡೆನೂ ಇದ್ದಾನೆ. ಇದು ಅವನ ಅಚಿಂತ್ಯ ಶಕ್ತಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವಾದ್ರೆ ಇಲ್ಲಿದ್ರೆ ಇಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ, ನಾನು ಈ ರೂಮಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ನಾನು ಏಕಕಾಲದಲ್ಲಿ ನಾನು ಅಡಿಗೆ ಮನೆಯಲ್ಲಿ ಇದ್ದು ನನ್ನ ಆಫೀಸಲ್ಲೂ ನಾನು ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಸರ್ವವ್ಯಾಪಿ, ಎಲ್ಲಾ ಕಡೆನೂ ಇದ್ದಾನೆ, ಮತ್ತೆ ಎಲ್ಲರ ಒಳಗಡೆನೂ ಇದ್ದಾನೆ, ಅವನು ಹೃದಯದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಆಗಿದ್ದಾನೆ. ವಿವಿಧ ಕರ್ಮಗಳಿಗೆ ಪ್ರತಿಫಲವನ್ನ ಅವನು ನೀಡ್ತಾನೆ. ನಾವು ಮಾಡಿರುವಂತಹ ಒಂದು ಕರ್ಮಗಳಿಗೆ ಪ್ರತಿಫಲವನ್ನ ಕೊಡ್ತಾ ಇರೋದೇ ಭಗವಂತ. ಪರಮಪ್ರಭು ಅವನು ಎಷ್ಟು ಪೂರ್ಣ ಅಂತಂದ್ರೆ, ಅವನು ಬದ್ಧ ಆತ್ಮದ ಬಿಡುಗಡೆಗಾಗಿ ಅವನೇ ಆಹಾರವನ್ನ ನೀಡಿ ಜೀರ್ಣಗೊಳಿಸುತ್ತಾನೆ ಅಲ್ವಾ. ಅವನು ಪರಿಪೂರ್ಣನಾಗಿದ್ದಾನೆ. ಸರಿ, ನೀನ್ ಆಹಾರವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೇ ಅಷ್ಟೇ ಕೊಟ್ಟು ಅವ್ನು ಸುಮ್ನೆ ಆಗ್ತಿಲ್ಲ. ಅದನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟು ಶಕ್ತಿನೂ ನಮ್ಗಿಲ್ಲ. ಅದಕ್ಕೆ ಅವನೇ ಜೀರ್ಣ ಮಾಡಿಸ್ತಾನೆ ಅದನ್ನ. ಅವನೇ ಬದ್ಧಾತ್ಮನ ಕರ್ಮಗಳಿಗೆ ಸಾಕ್ಷಿ. ವೇದಗಳ ರೂಪದಲ್ಲಿ ಅವನೇ ಜ್ಞಾನದಾತ, ದೇವೋತ್ತಮ ಪರಮಪುರುಷನಾಗಿ ಶ್ರೀಕೃಷ್ಣನಾಗಿ ಅವನೇ ಭಗವದ್ಗೀತೆನ ಉಪದೇಶಿಸುತ್ತಾನೆ. ಇವಾಗ ಅವನು ಎಲ್ಲವನ್ನ ಅವನೇ ಮಾಡ್ತಾ ಇದ್ದಾನೆ ಭಗವಂತ. ಅವನು ಆ ವೇದಗಳ ರೂಪದಲ್ಲಿ ನಮ್ಗೆ ಜ್ಞಾನವನ್ನ ಅವನು ಕೊಡ್ತಾ ಇದ್ದಾನೆ. ಮತ್ತೆ ಶ್ರೀಕೃಷ್ಣನಾಗಿ ಬಂದು ಅವನು ನಮ್ಗೆ ಭಗವದ್ಗೀತೆನೂ ಸಹ ಅವನು ನಮ್ಗೆ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕೀಗ, ನಾವು ಬದ್ಧ ಆತ್ಮರು ಅಲ್ವಾ, ಭಗವಂತನ ಒಂದು ವಿಭಿನ್ನ ಅಂಶರು. ನಾವು ಭಗವಂತನನ್ನ ನಾವು ಪೂಜೆ ಮಾಡ್ಬೇಕು. ಅವನು ಸರ್ವ ಮಂಗಳನಾಗಿದ್ದಾನೆ, ಮತ್ತೆ ಸರ್ವ ಕೃಪಾಮಯ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅವನು ಮರೆತರೂ ಅವನ ಹಿಂದಿನ ಜನ್ಮವನ್ನು ಎಲ್ಲಿ ಇಲ್ಲಿ ಏನೇ ಹೇಳ್ತಾ ಇದ್ರೆ, ಜೀವಿ ಬಗ್ಗೆ ಹೇಳ್ತಾ ಇದ್ದಾರೆ. ಜೀವಿ ಏನ್ ಮಾಡ್ತಾನೆ, ದೇಹವನ್ನ ಬಿಟ್ಟಿದ ತಕ್ಷಣನೇ ಅವನು ಎಲ್ಲ ಮರ್ತು ಹೋಗ್ಬಿಡ್ತಾನೆ ಅಲ್ವಾ. ನನಗೆ ಇವಾಗ ನೋಡಿ, ಇಷ್ಟೆಲ್ಲ ನನಗೆ ದೇಹದಲ್ಲಿ ಏನೆಲ್ಲಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಈಗ ಜ್ಞಾಪಕ ಇದೆ. ಆದ್ರೆ ನನಗೆ ಇವಾಗ ದೇಹವನ್ನ ಬಿಟ್ಟಿದ ತಕ್ಷಣನೇ ನನ್ಗೆ ಎಲ್ಲವನ್ನ ಮರ್ತೋಗ್ತೀನಿ. ಈ ದೇಹದಲ್ಲಿ ನಾನು ಏನನ್ನ ಮಾಡಿದೀನಿ ಅದೆಲ್ಲವನ್ನ ನಾನು ಮರ್ತೋಗ್ತೀನಿ. ಸೊ ನಾವೆಲ್ಲ ಮರ್ತೋದ್ರೂ ಸಹ ತನ್ನ ಹಿಂದಿನ ಜನ್ಮದಲ್ಲಿ ಎಲ್ಲಿ ಅವನ ಹಿಂದಿನ ಜನ್ಮವನ್ನು ಎಲ್ಲಿ ಮುಗಿಸಿದನೋ ಅಲ್ಲಿಂದ ತನ್ನ ಕೆಲಸವನ್ನ ಮುಂದುವರಿಸುವಂತೆ ಪ್ರಭು ಅವನಿಗೆ ಬುದ್ಧಿಶಕ್ತಿಯನ್ನ ಕೊಡುತ್ತಾನೆ ಅಲ್ವಾ. ನಾವು ಸ್ಟಾಪ್ ಮಾಡಿದ್ವಿ ನಮ್ಮ ಕೆಲಸವನ್ನ, ನಮ್ಮ ಆಸೆಯಿಂದ ನಾವು ಆಸೆಯನ್ನ ಪೂರೈಸ್ಕೊಳ್ಳಿಕ್ಕೆ ನಾವೆಲ್ಲೋ ಆ ಕೆಲಸವನ್ನ ಮಾಡ್ತಾ ಇದ್ವಿ. ಅದನ್ನ ಎಲ್ಲೋ ಒಂದ್ಗಡೆ ನಾವು ನಿಲ್ಸಿದ್ವಿ. ಮತ್ತೆ ನಮ್ಗೆ ಇನ್ನೊಂದು ದೇಹ ಸಿಕ್ತು. ಭಗವಂತ ಇವಾಗ ಏನ್ ಮಾಡ್ತಾ ಇದ್ದಾನೆ, ನಾವೆಲ್ಲಿ ನಿಲ್ಸಿದೀವೋ ಅಲ್ಲಿಂದ ಶುರು ಮಾಡ್ಲಿಕ್ಕೆ ಅವ್ನು ನಮ್ಗೆ ಈಗ ಜ್ಞಾನವನ್ನ ಮತ್ತೆ ನೆನಪಿನ ಶಕ್ತಿನ ಅವನು ನಮ್ಗೆ ಕೊಡ್ತಾ ಇದ್ದಾನೆ. ಇವಾಗ ನಮ್ಗೆ ವೇದ ಜ್ಞಾನವನ್ನ ನಾವು ಯಾಕೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ಯಾಕಂದ್ರೆ ನಮ್ಗಲ್ಲಿ ಆ ಒಂದು ಶ್ಲೋಕದಲ್ಲಿ ನಮ್ಗೆ ಒಂದು 3 ವಿಷಯವನ್ನ ಹೇಳ್ತಾ ಇದಾರೆ ಕೃಷ್ಣ. ಒಂದು, ಅವರು ಎಲ್ಲರ ಹೃದಯದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಎರಡನೇ ವಿಷಯ, ಒಬ್ಬ ವ್ಯಕ್ತಿ ಅವರ ಜ್ಞಾಪಕ ಶಕ್ತಿ ಮತ್ತೆ ಮರೆವು ಮತ್ತೆ ಬುದ್ಧಿಶಕ್ತಿ ಇದೆಲ್ಲವೂ ಸಹ ನನ್ನಿಂದನೇ ಬರುತ್ತೆ ಅಂತ ಹೇಳ್ತಾ ಇದ್ರೆ. ಮತ್ತೆ ಮೂರನೇ ವಿಷಯ ಏನು, ವೇದಗಳ ಬಗ್ಗೆ ಹೇಳ್ತಾ ಇದಾರೆ ಅಲ್ವಾ. ಯಾಕೆ ವೇದಗಳ ಬಗ್ಗೆ ತಿಳ್ಕೊಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ. ನಾವು ವೇದಗಳನ್ನ ನಾವು ತಿಳ್ಕೊಬೇಕು. ನಮ್ಗೆ ನಿಜವಾಗಿ ಇವಾಗ ನೋಡಿ, ವೇದಗಳನ್ನ ನಾವು ತಿಳ್ಕೊಬೇಕು ಅಂತ ನಿಜವಾಗಿ ನಮ್ಗೆ ಇದ್ರೆ, ಮನಸ್ಥಿತಿ ಇದ್ರೆ, ಭಗವಂತ ನಮ್ಗೆ ಏನ್ ಮಾಡ್ತಾನೆ, ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಬುದ್ಧಿಶಕ್ತಿನ ಅವನೇ ಕೊಡ್ತಾನೆ. ನಮ್ಗೆ ಶ್ರದ್ಧೆ ಒಂದನ್ನ ತೋರಿಸಿದ್ರೆ ಸಾಕು. ಇಲ್ಲ ಕೃಷ್ಣ, ನನ್ಗೆ ಈ ವೇದಗಳನ್ನ ಕಲ್ತ್ಕೋಬೇಕು, ನಿನ್ನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ನಮ್ಗೆ ಶ್ರದ್ಧೆಯನ್ನ ತೋರಿಸಿದ್ರೆ ಭಗವಂತ ನಮ್ಗೆ ಅದಕ್ಕೆ ಅಗತ್ಯವಾದಂತಹ ಬುದ್ಧಿಶಕ್ತಿನ ಕೊಡ್ತಾನೆ. ನಮ್ಗೆ 10ನೇ ಅಧ್ಯಾಯದಲ್ಲೂ ಸಹ ನಾವು ಇದನ್ನೇ ನಾವು ತಿಳ್ಕೊಂಡ್ವಿ, ಆ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಆ ವೇದಗಳನ್ನ ಯಾಕೆ ಭಗವಂತ ಇಲ್ಲಿ ನಮ್ಗೆ ಅದ್ರ ಬಗ್ಗೆ ತುಂಬಾ ಸ್ಟ್ರೆಸ್ ಅನ್ನ ಕೊಡ್ತಿದ್ದಾರೆ ಅಂತಂದ್ರೆ, ನಮ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ಹಾಗೇನೆ ಆ ವೇದಗಳನ್ನ ಯಾರಾದ್ರೂ ಓದಿದ್ಮೇಲೆ ತಿಳ್ಕೊಳೋದೇನು, ಕೃಷ್ಣನ ಬಗ್ಗೆನೇ ನಾವು ತಿಳ್ಕೊಬೇಕು ಅಲ್ವಾ. ಅದಕ್ಕೇನೆ ವೇದಗಳನ್ನ ಓದಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ವೇದಗಳಿಂದ ನಾವು ಅರಿಯಬೇಕಾದದ್ದು ಕೃಷ್ಣನನ್ನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಆದ್ದರಿಂದ ವೇದಗಳ ಉದ್ದೇಶ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳೋದೇ ಆಗಿದೆ. ಕೃಷ್ಣನನ್ನ ಮತ್ತು ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಕ್ರಿಯೆ, ಇವುಗಳನ್ನ ಅರ್ಥ ಮಾಡಿಕೊಳ್ಳಲು ವೇದಗಳು ನಮ್ಗೆ ಮಾರ್ಗದರ್ಶನ ಮಾಡುತ್ತವೆ. ದೇವೋತ್ತಮ ಪರಮ ಪುರುಷನೇ ಪರಮ ಗುರಿ ಅಲ್ವಾ. ವೇದಗಳು ನಮ್ಗೆ ತಿಳಿಸಿಕೊಡುತ್ತೆ ನಮ್ಮ ಗುರಿ ಏನು ಅಂತಂದ್ರೆ, ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡ್ಕೊಳೋದು, ಮತ್ತೆ ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗೋದೇ ನಮ್ಮ ಜೀವನದ ಗುರಿ. ಇದನ್ನ ನಮ್ಗೆ ವೇದಗಳು ತಿಳಿಸಿಕೊಡುತ್ತೆ. ವೇದ ಸಾಹಿತ್ಯವನ್ನ ತಿಳಿಸಿಕೊಂಡ ಮನುಷ್ಯನು ದೇವೋತ್ತಮ ಪರಮ ಪುರುಷನೊಡನೆ ತನ್ನ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಬಹುದು. ನಾವಿವಾಗ ವೇದಗಳನ್ನ ಓದಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಭಗವಂತ ಅವರು ಒಡೆಯ, ಸಕಲ ಲೋಕಗಳ ಒಡೆಯ ಅವರು, ನಾವು ಭಗವಂತನ ಸೇವಕರು ಅಂತ ಹೇಳ್ಬಿಟ್ಟು ನಮಗೂ ಭಗವಂತನಿಗಿರುವಂತಹ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವೇದಗಳು ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಭಗವಂತ ಇನ್ನ ಏನನ್ನ ಹೇಳ್ತೀರ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಮ್ಗೆ ಇಲ್ಲಿ ತನಕ ನಾವೇನನ್ನ ಅರ್ಥ ಮಾಡ್ಕೊಂಡ್ವಿ, ಆ ಭಗವಂತನ ಕೃಪೆಯಿಂದನೇ ನಾವು ಬದುಕ್ತಾ ಇದೀವಿ ಅಲ್ವಾ. ಈ ಭೌತಿಕ ಪ್ರಪಂಚ ಇರೋದು ಭಗವಂತನ ಕೃಪೆಯಿಂದ. ಮತ್ತೆ
ನಮ್ಮ ಈ ಒಂದು ಸ್ಥೂಲ ಶರೀರಕ್ಕೆ ಬೇಕಾಗಿರುವಂತಹ ಆ ಒಂದು ಸೂರ್ಯನ ಬೆಳಕೆ ಆಗ್ಲಿ, ಚಂದ್ರನ ಬೆಳದಿಂಗಳೇ ಆಗ್ಲಿ, ಅಗ್ನಿ, ವಿದ್ಯುತ್ ಶಕ್ತಿ ಇವೆಲ್ಲವೂ ಸಹ ಭಗವಂತನ ಕರುಣೆಯಿಂದ ಬರ್ತಿದೆ. ಮತ್ತೆ ನಾವು ತಿನ್ನೋ ಆಹಾರವೂ ಸಹ ಅವರೇನೆ ಅದನ್ನ ಜೀರ್ಣಕ್ರಿಯೆ ಮಾಡ್ತಾ ಇದ್ದಾರೆ ಅಲ್ವಾ. ಬರೀ ಇಷ್ಟನ್ನೇ ಅವ್ರು ಮಾಡಿ ಸುಮ್ನೆ ಆಗ್ತಿಲ್ಲ ಅಲ್ವಾ. ನಮ್ಮ ಒಂದು ಸ್ಥೂಲ ಶರೀರಕ್ಕೆ ಏನೆಲ್ಲ ಬೇಕೋ ಅದನ್ನ ಕೊಟ್ರು. ಈಗ ನಮ್ಮ ಸೂಕ್ಷ್ಮ ಶರೀರ ಅಲ್ವಾ, ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಏನ್ ಕೊಟ್ರು ಅವರು? ಜ್ಞಾನವನ್ನ ಕೊಟ್ರು, ಬುದ್ಧಿ ಶಕ್ತಿಯನ್ನ ಕೊಟ್ರು, ಮರವನ್ನ ಕೊಟ್ರು, ಮತ್ತೆ ಸ್ಮರಣ ಶಕ್ತಿಯನ್ನು ಅವ್ರು ನಮ್ಗೆ ಕೊಟ್ರು ಅಲ್ವಾ. ನಾವ್ ಯಾವಾಗ್ಲೂ ಮರವನ್ನದು ಅದು ನೆಗೆಟಿವ್ ಅನ್ಕೋತೀವಿ ಅಲ್ವಾ. ಆದ್ರೆ ಮರವನ್ನದು ನೆಗೆಟಿವ್ ಅಲ್ಲ, ಅದು ವರ. ಎಲ್ಲವನ್ನ ನಾವು ಜ್ಞಾಪಕ ಇಟ್ಕೊಂಡಿದ್ರೆ, ಬೇಕಾಗಿರೋದು ಬೇಡದೇ ಇರೋದು ಎಲ್ಲವನ್ನ ನಾವು ಜ್ಞಾಪಕ ಇಟ್ಕೊಂಡಿದ್ರೆ ನಾವು ಸಂತೋಷವಾಗಿ ಜೀವನವನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಭಗವಂತ ಏನನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಏನನ್ನ ಮರೆಸ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನ ಅವರು ತೋರಿದ್ದಾರೆ. ಈಗ ನಮ್ಗೆ ಸ್ಥೂಲ ಶರೀರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ರು, ನಮ್ಮ ಸೂಕ್ಷ್ಮ ಶರೀರಕ್ಕೆ ಏನೆಲ್ಲ ಬೇಕೋ ಅದನ್ನ ಕೊಟ್ರು, ಮತ್ತೆ ನಮ್ಮ ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ಅವರು ನಮ್ಮ ಹೃದಯದಲ್ಲೇ ಇದ್ದಾರೆ. ಎಲ್ಲವನ್ನ ನಮ್ಗೆ ಪರಿಪೂರ್ಣವಾಗಿ ಅವ್ರು ನಮ್ಮನ್ನ ನೋಡ್ಕೊತಾ ಇದ್ದಾರೆ ಅಲ್ವಾ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಆತ್ಮ ಮೂರನ್ನು ಅವರು ನೋಡ್ಕೊತಾ ಇದ್ದಾರೆ ಅಂತ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡ್ವಿ. ಈಗ ಮತ್ತೆ ಈ ಒಂದು ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಈಗ ಅದರ ಬಗ್ಗೆ ಕುರಿತಾಗಿ ಈಗ ಕೃಷ್ಣ ಮಾತಾಡ್ತಾ ಇದ್ದಾರೆ. 2 ತರದ ವ್ಯಕ್ತಿಗಳಿದ್ದಾರೆ. ಅವ್ರು ಯಾರು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರನ್ನ ಮೀರಿಸಿ ಇನ್ನೂ ಒಬ್ಬ ಇದ್ದಾನೆ, ಪುರುಷ, ಉತ್ತಮ ಪುರುಷ ಇದ್ದಾರೆ, ಅವರೇ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ನಮ್ಗೆ ಈಗ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ, ಶ್ಲೋಕ ಓದಿ. ಸ್ವಾಮಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರ ಜಯವಾಗಲಿ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಅಲ್ವಾ. ಈಗ ಭಗವಂತ ಈಗ ಪುರುಷರಲ್ಲಿ, ಪುರುಷ ಅಂತಂದ್ರೆ ಏನರ್ಥ? ಯಾರು ಅನುಭವಿಸ್ತಾರೋ, ಭೋಕ್ತ, ಎಲ್ಲವನ್ನ ಅನುಭವಿಸ್ತಾರೋ, ಈ ಪ್ರಕೃತಿನ ಯಾರು ಅನುಭವಿಸ್ತಾರೋ ಅವರು ಪುರುಷ ಅಲ್ವಾ. ಆದ್ರೆ ನಿಜವಾದ ಪುರುಷ ಒಬ್ನೇ ಇರೋದು, ದೇವೋತ್ತಮ ಪರಮ ಪುರುಷ. ಆದ್ರೆ ನಾವು ಪುರುಷರು ಅನ್ಕೊಂಡಿದೀವಿ, ನಾವು ಈ ಪ್ರಕೃತಿಯನ್ನ ಅನುಭವಿಸೋರು ನಾವು ಅಂತ ಅನ್ಕೊಂಡಿದೀವಿ ಅಲ್ವಾ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದಾರೆ, ಈ ಪುರುಷರಲ್ಲಿ 2 ತರ ಇದ್ದಾರೆ. ಯಾರ್ಯಾರು ಅವರು? ಕ್ಷರರು ಮತ್ತೆ ಅಕ್ಷರರು ಅಲ್ವಾ. ಕ್ಷರರು ಅಂತಂದ್ರೆ ಏನು? ನಾಶವಾಗಿ ಹೋಗೋರು ಅಲ್ವಾ. ಯಾಕಂದ್ರೆ ನಮ್ಮ ದೇಹ ನಾಶವಾಗಿ ಹೋಗುತ್ತೆ. ಹೌದು, ನಾವು ಆತ್ಮ ನಾಶವಾಗದೇ ಇರೋದು, ಆದ್ರೆ ನಾವ್ ಎಂತಹ ದೇಹವನ್ನು ಹೊಂದಿದೀವಿ ಅಂದ್ರೆ ನಾಶವಾಗುವಂತಹ ದೇಹವನ್ನು ಹೊಂದಿದೀವಿ. ಅದಕ್ಕೆ ನಮ್ಮನ್ನ ಕ್ಷರರು ಅಂತ ಕರೀತಾರೆ. ಅಕ್ಷರರು ಅಂದ್ರೆ ಯಾರು? ಯಾರ ದೇಹ ನಾಶ ಆಗೋದಿಲ್ವೋ ಅವರು ಅಕ್ಷರರು. ಸೊ ಈ ಐಹಿಕ ಜಗತ್ತಿನಲ್ಲಿ ಇರೋರೆಲ್ಲರೂ ಸಹ ಕ್ಷರರು. ನಾವೆಲ್ಲರೂ ಸಹ 84 ಲಕ್ಷ ಜೀವರಾಶಿಗಳೆಲ್ಲರೂ ಸಹ ಎಂತಹ ದೇಹವನ್ನ ಹೊಂದಿದೀವಿ ಅಂದ್ರೆ ನಮ್ಮ ದೇಹ ನಾಶವಾಗಿ ಹೋಗುತ್ತೆ, ಅದಕ್ಕೆ ನಾವು ಕ್ಷರರು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ಅಕ್ಷರರು. ಅವರ ದೇಹ ನಾಶ ಆಗೋದಿಲ್ಲ, ಅವ್ರಿಗೆ ಯಾವುದೇ ಒಂದು ಬದಲಾವಣೆ ಇಲ್ಲ ಅವರ ದೇಹದಲ್ಲಿ ಅಲ್ವಾ. ಮತ್ತೆ ಅವರ ಆತ್ಮ ಮತ್ತೆ ದೇಹ ಎರಡನ್ನೂ ಸಹ ಆಧ್ಯಾತ್ಮಿಕವಾಗಿದೆ. ಸೊ ಇವಾಗ ಕೃಷ್ಣ ಈ 2 ಜೀವಿಗಳ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ? ಪ್ರಭು ಸಂಕ್ಷೇಪವಾಗಿ ವೇದಾಂತ ಸೂತ್ರದ ತಿರುಳನ್ನ ಇಲ್ಲಿ ಕೊಡುತ್ತಿದ್ದಾನೆ. ನಮ್ಗೆ ವೇದಗಳನ್ನ ಓದ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸಮಯವೂ ಇಲ್ಲ, ಮತ್ತೆ ಅದು ಸಂಸ್ಕೃತದಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನವೂ ನಮ್ಗಿಲ್ಲ ಅಲ್ವಾ. ಒಂದೇ ಒಂದು ಶ್ಲೋಕವನ್ನ ಓದ್ಲಿಕ್ಕೂ ನಾವು ತಡರಿ ಬಡರಿಸ್ತೀವಿ ಅಲ್ವಾ, ನಮ್ಗೆ ಆಗೋದಿಲ್ಲ. ಅದಕ್ಕೆ ಭಗವಂತ ಅದರ ತಿರುಳನ್ನ ಕೊಡ್ತಾ ಇದ್ದಾನೆ. ಆ ವೇದಗಳಲ್ಲಿ ಏನಿದೆ ಗೊತ್ತಾ, ಏನನ್ನ ಅರ್ಥ ಮಾಡ್ಕೋಬೇಕು, ಅದರ ತಿರುಳನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಅಸಂಖ್ಯಾತ ಜೀವರಾಶಿಗಳಿದೆ. ಬರೇ ಇಲ್ಲಿ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಈ ಭಗವಂತನ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಲೋಕಗಳಿದೆಯೋ ಎಲ್ಲ ಲೋಕಗಳಲ್ಲೂ ಸಹ ಜೀವಿಗಳು ವಾಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲೂ ವೇಸ್ಟ್ ಆಗಿ ಅದು ಶೂನ್ಯವಾಗಿ ಅವರು ಹುಟ್ಟಿಸಿಲ್ಲ. ಎಲ್ಲಾ ಒಂದು ಲೋಕಗಳಲ್ಲೂ ಸಹ ಜೀವರಾಶಿಗಳು ಇದ್ದಾರೆ, ಅಸಂಖ್ಯಾತ ಜೀವರಾಶಿಗಳಿದ್ದಾರೆ. ಅವರನ್ನ ಕ್ಷರರು ಮತ್ತೆ ಅಕ್ಷರರು ಅಂತ ಹೇಳ್ಬಿಟ್ಟು 2 ವರ್ಗಗಳಾಗಿ ವಿಂಗಡಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಪರಮಪ್ರಭು ಹೇಳ್ತಾ ಇದ್ದಾರೆ. ಜೀವಿಗಳು ದೇವೋತ್ತಮ ಪರಮಪುರುಷರಿಂದ ಶಾಶ್ವತವಾಗಿ ಬೇರೆಯಾದ ವಿಭಿನ್ನಾಂಶಗಳು. ನಾವೆಲ್ಲರೂ ಸಹ ಯಾರೆಲ್ಲ ಈ ಭೌತಿಕ ಪ್ರಪಂಚದಲ್ಲಿದ್ದಾರೆ ಜೀವಿಗಳು, ಮತ್ತೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾರೆಲ್ಲ ಜೀವಿಗಳಿದ್ದಾರೆ ಎಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶಗಳೇ. ಭಗವಂತನಿಂದ ನಾವು ಬೇರ್ಪಟ್ಟಿರುವಂತಹ ಅಂಶಗಳು. ಅವರು ಐಹಿಕ ಜಗತ್ತಿನೊಡನೆ ಸಂಪರ್ಕ ಪಡೆದಾಗ ಅವರನ್ನು ಜೀವಭೂತ ಎಂದು ಕರೆಯಲಾಗುವುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಜೀವಿಗಳು ಏನಾದ್ರೂ ಈ ಭೌತಿಕ ಪ್ರಪಂಚದ ಜೊತೆ ಸಂಪರ್ಕ ಪಡೆದಾಗ ಅದೇ ಜೀವಿಗಳನ್ನ ಜೀವಭೂತ ಅಂತ ಕರೀತಾರೆ. ಯಾಕಂದ್ರೆ ನಾವು ಈ ಒಂದು ಪಂಚಭೂತಗಳಿಂದ ಆಗಿರುವಂತಹ ಶರೀರವನ್ನ ಪಡಿತೀವಿ, ಅದಕ್ಕೆ ನಮ್ಮನ್ನ ಜೀವಭೂತ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಮತ್ತೆ ದೇವೋತ್ತಮ ಪರಮ ಪುರುಷನೊಡನೆ ಒಂದಾದವರನ್ನ ಅಕ್ಷರರು ಎಂದು ಕರೆದಿದೆ ಅಂತ ಹೇಳ್ತಿದ್ದಾರೆ. ಯಾರು ಭಗವಂತನ ಜೊತೆ ಆಧ್ಯಾತ್ಮಿಕ ಲೋಕದಲ್ಲಿ ನಾವು ತಿಳ್ಕೊಂಡ್ರ ಹಾಗೇನೆ ಆಧ್ಯಾತ್ಮಿಕ ಪ್ರಪಂಚವೇ ಹೆಚ್ಚಿರೋದು. 3ರಷ್ಟು ಆಧ್ಯಾತ್ಮಿಕ ಪ್ರಪಂಚ ಇದೆ, 1 ಭಾಗದಷ್ಟು ಮಾತ್ರನೇ ಈ ಭೌತಿಕ ಪ್ರಪಂಚ ಇರೋದು. ಯಾರೆಲ್ಲ ಭಗವಂತನ ಜೊತೆ ಇದ್ದಾರೆ
ಅವರೆಲ್ಲರನ್ನು ಸಹ ಅಕ್ಷರರು. ಅವರು ಭಗವಂತನೊಡನೆ ಒಂದಾದವರು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊಳಕ್ ಹೋದ್ರೆ ಅದು ತಪ್ಪು ಅಲ್ವಾ. ಅವರು ಒಳಗಡೆ ಐಕ್ಯ ಆಗಿಲ್ಲ, ಅವರು ಪ್ರತ್ಯೇಕವಾಗೇ ಇದ್ದಾರೆ. ಅವ್ರಿಗೆ ಒಂದು ವ್ಯಕ್ತಿತ್ವ ಅಂತ ಇದೆ, ಅವ್ರಿಗೆ ಅಂತ ಒಂದು ಆಸೆಗಳಿದೆ, ಅವ್ರಿಗೆ ಅಂತ ಒಂದು ಭಾವನೆಗಳಿದೆ ಅಲ್ವಾ. ಅವ್ರು ಯಾವಾಗ್ಲೂ ಏನು ಪ್ರತ್ಯೇಕ ವ್ಯಕ್ತಿಗಳಾಗಿ ಅವರು ಇರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅವರೆಲ್ಲರನ್ನು ಸಹ ಯಾಕೆ ಒಂದಾದವರು ಅಂತ ಯಾಕೆ ಇಲ್ಲಿ ಪದವನ್ನ ಉಪಯೋಗಿಸ್ತಿದ್ದಾರೆ ಅಂತಂದ್ರೆ, ಭಗವಂತನ ಇಚ್ಛೆ ಏನಿದೆಯೋ ಅದೇ ಅವರ ಇಚ್ಛೆ ಅಲ್ವಾ. ಆ ಒಂದು ಆಸೆಯಲ್ಲಿ ಅವರು ಒಂದಾಗಿದ್ದಾರೆ ಅಲ್ವಾ. ಇವಾಗ ಒಂದು ಒಟ್ಟು ಕುಟುಂಬ ಅಂದ್ರೆ ಏನ್ ಅರ್ಥ? ನಾವೆಲ್ಲನೂ ಸಹ ಇಲ್ಲಿ ಬೇರೆ ಬೇರೆ ಆಗಿ ಇರ್ತೀವಿ, ತಂದೆ ತಾಯಿ ಮಕ್ಕಳು ಅಜ್ಜಿ ತಾತ ಎಲ್ಲ ಇರ್ತಾರೆ. ನಮ್ಮನ್ನೆಲ್ಲ ಒಟ್ಟು ಕುಟುಂಬ ಅಂತ ನಾವ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಮ್ಮೆಲ್ಲರ ಆಸೆ ಇಚ್ಛೆ ಒಂದೇ, ನಾವೆಲ್ಲರನ್ನೂ ಒಂದಾಗಿ ಬಾಳ್ಬೇಕು ಅಂತ. ಅಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿದ್ದೀವಿ. ಅದೇ ತರನೇ ಆಧ್ಯಾತ್ಮಿಕ ಲೋಕದಲ್ಲಿ ಇರೋರ ಆಸೆಗಳೆಲ್ಲನೂ ಸಹ ಒಂದೇ ಇದೆ, ಭಗವಂತನ ಇಚ್ಛೆಯೇ ಆಗಿದೆ. ಅದಕ್ಕೆ ಅವರೆಲ್ಲರೂ ಒಂದಾಗಿರೋರು, ಭಗವಂತನೊಡನೆ ಒಂದಾಗಿರೋರು ಅಂದ್ರೆ ದೇಹದಿಂದ ಒಂದಾಗಿರೋರಲ್ಲ, ಆಸೆಯಲ್ಲಿ ಒಂದಾಗಿರೋರು ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರಭುಪಾದರು ಅದನ್ನೇ ಇಲ್ಲಿ ಅರ್ಥ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಆ ಅಕ್ಷರರ ದೇಹ ಯಾವ ತರ ಇದೆ ಅಂತಂದ್ರೆ, ಅದು ಜಡ ವಸ್ತುವಿನಿಂದ ಆಗಿಲ್ಲ, ಅದನ್ನು ಸಹ ಆಧ್ಯಾತ್ಮಿಕವಾಗಿದೆ. ಅದು ಆಧ್ಯಾತ್ಮಿಕವಾಗಿರೋದ್ರಿಂದ ನಾವು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಈ ದೇಹದಲ್ಲಿ ಹೇಗೆ 6 ಬದಲಾವಣೆಗಳನ್ನ ನಾವು ತೋರಿಸ್ತೀವೋ ಪಡ್ತೀವೋ ಆತರ ಆ ಒಂದು ಅಕ್ಷರರು ಅವರ ದೇಹದಲ್ಲಿ ಯಾವುದೇ ಒಂದು ಬದಲಾವಣೆಯನ್ನ ಅವರು ಹೊಂದೋದಿಲ್ಲ. ಈ ಐಹಿಕ ಜಗತ್ತಲ್ಲಿರುವಂತಹ ಜೀವಿ 6 ಬದಲಾವಣೆಗಳನ್ನ ಹೊಂದುತ್ತಾನೆ. ಯಾವ್ದ್ಯಾವ್ದು? ಹುಟ್ಟುತ್ತಾನೆ, ಬೆಳಿತಾನೆ, ಅದಾದ್ಮೇಲೆ ಸ್ವಲ್ಪ ದಿವಸ ಅವನು ಅಲ್ಲಿ ಏನೋ ಒಂದು ಬದಲಾವಣೆ ಆಗೋದಿಲ್ಲ, ಆಮೇಲೆ ಸಂತಾನೋತ್ಪತ್ತಿ ಆಗತ್ತೆ, ಕ್ಷಯಿಸೋದು, ಮತ್ತೆ ಕಣ್ಮರಿ ಆಗ್ಬಿಡೋದು ಅಲ್ವಾ. ಇಲ್ಲಿ ವೃದ್ಧಾಪ್ಯ ಬರುತ್ತೆ, ಅದಾದ್ಮೇಲೆ ಕೊನೆಗೆ ಅವನು ಆ ದೇಹ ನಾಶ ಆಗ್ಬಿಡುತ್ತೆ. ಈ 6 ಬದಲಾವಣೆಗಳು ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಜೀವಿಯ ದೇಹಕ್ಕೆ ಮಾತ್ರನೇ ಇರುವಂತಹ ಲಕ್ಷಣಗಳು. ಇದು ಐಹಿಕ ಶರೀರದ ಬದಲಾವಣೆಗಳು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹಕ್ಕೆ ಬದಲಾವಣೆ ಇಲ್ಲ, ಅದಕ್ಕೆ ಮುಪ್ಪಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಸಾವನ್ನೋದು ಇರೋದಿಲ್ಲ ಅಲ್ವಾ. ಈ ಹುಟ್ಟು ಸಾವು ಇಲ್ಲ ಅಂದ್ರೆ ಅದಕ್ಕೆ ಮುಪ್ಪು ಅನ್ನೋದು ಇಲ್ಲ, ಮತ್ತೆ ಕಾಯಿಲೆಗಳು ಸಹ ಬರೋದಿಲ್ಲ ಅಲ್ವಾ. ಅದಕ್ಕೆ ಆಧ್ಯಾತ್ಮಿಕ ಶರೀರವನ್ನ ಯಾರು ಹೊಂದಿದಾರೋ ಅವ್ರಿಗೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಈ 4 ಸಹ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 17ನೇ ಶ್ಲೋಕವನ್ನ ನೋಡೋಣಂತೆ. 17, 18, 19. ಈಗ ನಮ್ಗೆ ಇದು ಮೂರುನು ತ್ರಿಶ್ಲೋಕಿ ಏನು ಭಗವದ್ಗೀತಾ ಅಂತ ಕರೀತಾರೆ. ಇದರಲ್ಲಿ ನಮ್ಗೆ ಆ ಭಗವಂತನ ಜೊತೆ ನಮ್ಮ ಸಂಬಂಧ ಏನು, ಆ ಕಳೆದು ಹೋದ ಸಂಬಂಧವನ್ನ ನಾವು ಪುನರ್ ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಏನನ್ನ ಮಾಡ್ಬೇಕು, ಮತ್ತೆ ನಾವು ಪುನರ್ ಸ್ಥಾಪನೆ ಮಾಡ್ಕೊಂಡಾಗ ನಮ್ಗೆ ಏನು ಸಿಗುತ್ತೆ ಫಲ ಅಂತ ಹೇಳ್ಬಿಟ್ಟು ನಮ್ಗೆ ಈ 3 ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಸೊ 17ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತು ದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ವ್ಯಯ ಈಶ್ವರಃ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇವರಿಬ್ಬರಲ್ಲದೆ ಅತ್ಯುತ್ತಮನಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಲ್ವಾ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ, ಇದಕ್ಕಿಂತ ಮುಂಚಿನ ಶ್ಲೋಕದಲ್ಲಿ ಈ ಇಡೀ ಜೀವಿಗಳು 2 ತರ ಇದ್ದಾರೆ, ಕ್ಷರರು ಮತ್ತೆ ಅಕ್ಷರರು ಅಂತ ಅಷ್ಟು ಮಾತ್ರ ಹೇಳಿದ್ರು. ಈಗ ಏನೇ ಹೇಳ್ತಿದ್ದಾರೆ, ಇವ್ರಿಬ್ಬರನ್ನ ಹೊರತುಪಡಿಸಿ ಇನ್ನ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರು? ಅವನು ಪರಮಾತ್ಮ. ಅವನು ಸ್ವತಃ ಅವಿನಾಶಿ, ಅವನಿಗೆ ನಾಶ ಅನ್ನೋದಿಲ್ಲ. ಅವನು ಏನ್ ಮಾಡಿದಾನೆ, ಈ 3 ಜಗತ್ತುಗಳನ್ನ ಅವನು ಪ್ರವೇಶ ಮಾಡಿದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಏನಿದೆ, ಸ್ವರ್ಗ, ಮರ್ತ್ಯ, ಪಾತಾಳ ಅಲ್ವಾ. ಅಂದ್ರೆ ಊರ್ಧ್ವ ಲೋಕ, ಮತ್ತೆ ಈ ಮರ್ತ್ಯ ಲೋಕ, ಮತ್ತೆ ಕೆಳಗಡೆದು ಏನ್ ಹೇಳ್ತಾರೆ ಅದೋ ಲೋಕ. ಈ 3 ಲೋಕಗಳನ್ನು ಸಹ ಆ ಪರಮಾತ್ಮ ಅವನು ಪ್ರವೇಶ ಮಾಡಿದಾನೆ. ಮತ್ತೆ ಅದನ್ನ ಪಾಲನೆ ಸಹ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಆ ಪರಮಾತ್ಮನ ಬಗ್ಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಕಠೋಪನಿಷತ್ತಲ್ಲೂ ಸಹ ಹೇಳಿದ್ದಾರೆ, ಶ್ವೇತಾಶ್ವತರ ಉಪನಿಷತ್ತಲ್ಲೂ ಸಹ ಇದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರು ಬದ್ಧಾತ್ಮರು, ಕೆಲವರು ಮುಕ್ತಾತ್ಮರು ಅಲ್ವಾ. ಯಾರೆಲ್ಲ ಈ ಭೌತಿಕ ಪ್ರಪಂಚದಲ್ಲಿದ್ದಾರೋ ಅವರೆಲ್ಲರೂ ಸಹ ಬದ್ಧಾತ್ಮರು, ಯಾರೆಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ದಾರೋ ಅವರೆಲ್ಲರೂ ಸಹ ಮುಕ್ತಾತ್ಮರು. ಮತ್ತೆ ಇವರಿಬ್ಬರನ್ನ ಬಿಟ್ಟು ಇನ್ನ ಒಬ್ರಿದ್ದಾರೆ, ಯಾರು? ಪರಮ ಪುರುಷ ಒಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಈ ಉಪನಿಷತ್ತಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ, ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ವಿದದಾತಿ ಕಾಮಾನ್ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಭಗವಂತ ಅವನು ಸಹ ಶಾಶ್ವತ, ಮತ್ತೆ ಎಲ್ಲ ಜೀವಿಗಳನ್ನೂ ಸಹ ಶಾಶ್ವತರು. ಆದ್ರೆ ಎಲ್ಲಿ ವ್ಯತ್ಯಾಸ ಇದೆ? ಇಬ್ರು ಶಾಶ್ವತರು, ಇಬ್ರು ಚೇತನಾತ್ಮರು ಅಂತಂದ್ರೆ, ಇಬ್ರಿಗೂ ಪ್ರಜ್ಞೆ ಇದೆ ಅಂದ್ರೆ ಎಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ, ಏಕೋ ಬಹುನಾಂ ವಿದದಾತಿ ಕಾಮಾನ್. ಒಬ್ನೇ ಭಗವಂತ ಒಬ್ನೇ, ಆದ್ರೆ ಅವನ್ ಏನ್ ಮಾಡ್ತಾ ಇದ್ದಾನೆ? ವಿದದಾತಿ ಕಾಮಾನ್, ಎಲ್ಲರ ಕಾಮನೆಗಳನ್ನ ಅವನು ಪೂರೈಸ್ತಾ ಇದ್ದಾನೆ. ಅಲ್ಲಿ ವ್ಯತ್ಯಾಸ ಇದೆ.
ಅಲ್ವಾ. ನಮ್ಗೆ ನಮ್ಮ ಕಾಮನೆಗಳನ್ನ ನಾವು ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ಒಬ್ರಲ್ಲ ಇಬ್ರಲ್ಲ ಎಲ್ಲ ಈ ಸೃಷ್ಟಿಲಿರುವಂತಹ ಪ್ರತಿಯೊಬ್ಬರ ಕಾಮನೆಗಳನ್ನ ಅವನು ಪೂರೈಸ್ತಾ ಇದ್ದಾನೆ ನೋಡಿ. ಅಷ್ಟು ವ್ಯತ್ಯಾಸ ಇದೆ ನಮಗೂ ಭಗವಂತನಿಗೂ. ಅದನ್ನ ನಮ್ಗೆ ಈ ಉಪನಿಷತ್ಲು ಸಹ ಇಲ್ಲಿ ಹೇಳ್ತಾರೆ. ಈ ಆ ದೇವೋತ್ತಮ ಪರಮ ಪುರುಷನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ಇದ್ದಾನೆ. ಅವನನ್ನು ಅರ್ಥ ಮಾಡಿಕೊಳ್ಳುವ ವಿವೇಕಿಯು ಪರಿಪೂರ್ಣ ಶಾಂತಿಯನ್ನ ಪಡೆಯಲು ಅರ್ಹನು, ಇತರರು ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಶಾಂತಿ ಮಂತ್ರವನ್ನ ನಾವು 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಯಾರಾದ್ರೂ ಹೇಳ್ತೀರಾ ಶಾಂತಿ ಮಂತ್ರ ಯಾವ್ದು ಅದನ್ನ ತಿಳ್ಕೊಂಡಿದ್ದು ನಾವು? 29ನೇ ಶ್ಲೋಕ, 5ನೇ ಅಧ್ಯಾಯದ 29ನೇ ಶ್ಲೋಕ ಯಾವ್ದದು ಶಾಂತಿ ಮಂತ್ರ? ಹರೇ ಕೃಷ್ಣ. ಮಾತಾಜಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಅಲ್ವಾ. ಏನನ್ನ ಹೇಳ್ತಾ ಇದಾರೆ? ಇದು ಶಾಂತಿ ಮಂತ್ರ ಅಲ್ವಾ. ಯಾವಾಗ ನಮ್ಗೆ ಶಾಂತಿ ಸಿಗುತ್ತೆ ಅಂತಂದ್ರೆ ನಮ್ಗೆ ಗೊತ್ತಾಗ್ಬೇಕು ಯಾರು ನಿಜವಾದ ಒಡೆಯ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಯಾರಾದ್ರೂ ಒಬ್ರು ಏನನ್ನಾದ್ರೂ ಅನುಭವಿಸ್ತಿದ್ರೆ ನಮ್ಗೆ ತುಂಬಾ ಹೊಟ್ಟೆ ಕಿಚ್ಚು ಬರುತ್ತೆ, ಯಾಕೆ ಇವ್ರು ಅದನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು, ನಾನು ಅನುಭವಿಸ್ಬೇಕು ಅಂತ. ಆದ್ರೆ ನಿಜವಾಗಿ ಯಾರು ಒಡೆಯರು ಅವ್ರು ಅದನ್ನ ಅನುಭವಿಸ್ಬೇಕು ಅಲ್ವಾ. ನಾವು ಇದನ್ನ ತಿಳ್ಕೊಂಡಾಗ, ಯಾರು ಒಡೆಯ ಅಂತ ತಿಳ್ಕೊಂಡಾಗ, ಮತ್ತೆ ಯಾರು ಅದನ್ನ ಅನುಭವಿಸ್ಲಿಕ್ಕೆ ಅರ್ಹರು ಅಂತ ತಿಳ್ಕೊಂಡಾಗ, ಮತ್ತೆ ಯಾರು ಎಲ್ಲರ ಹಿತೈಷಿ, ಎಲ್ಲರ ಹಿತವನ್ನ ಕೋರೋರು ಯಾರು ಅಂತ ತಿಳ್ಕೊಂಡಾಗ ನಮ್ಗೆ ಅಶಾಂತಿನೇ ಇರೋದಿಲ್ಲ, ನಮ್ಗೆ ಶಾಂತಿ ಇರುತ್ತೆ ಅಲ್ವಾ. ಅದಕ್ಕೆ ಅದನ್ನ ಶಾಂತಿ ಮಂತ್ರ ಅಂತ ಕರೀತಾರೆ ಅಲ್ವಾ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಯಾರಿದನ್ನ ಅರ್ಥ ಮಾಡ್ಕೋತಾರೆ ಈ 3 ವಿಷಯಗಳನ್ನ, ಅವ್ರು ಶಾಂತಿಯಿಂದ ಇರ್ತಾರೆ. ಇವಾಗ್ಲೂ ಸಹ ಅದನ್ನೇ ಇಲ್ಲಿ ಹೇಳ್ತಾರೆ ಪ್ರಭುಪಾದ್ರು ಅಲ್ವಾ. ಯಾರು ಪರಮಾತ್ಮನ ಬಗ್ಗೆ ಅರ್ಥ ಮಾಡ್ಕೋತಾರೆ, ಅವನು ನಮ್ಮ ಹೃದಯದಲ್ಲಿ ಇದ್ದಾನೆ, ಅವನು ಏನೆಲ್ಲಾ ಮಾಡ್ತಾ ಇದ್ದಾನೆ, ಎಲ್ಲರ ಒಂದು ಹಿತೈಷಿ ಅವನು, ಅವನೇ ಎಲ್ಲಾ ಲೋಕಗಳ ಒಡೆಯ, ಅವನೇ ಎಲ್ಲ ಲೋಕಗಳ ಒಡೆಯ ಆಗಿರೋದ್ರಿಂದ ಅವನು ಎಲ್ಲವನ್ನ ಅವನೇ ಅನುಭವಿಸ್ಬೇಕು ಅಂತ ಯಾರು ಅರ್ಥ ಮಾಡ್ಕೋತಾರೋ ಅವರು ಶಾಂತಿಯಿಂದ ಇರ್ತಾರೆ ಅಲ್ವಾ. ಇವಾಗ ನಮ್ಗೂ ಅಷ್ಟೇ, ಇವಾಗ ಯಾವ್ದಾದ್ರು ಒಂದು ಆಸ್ತಿ ಪಾಸ್ತಿಗೆ ಇವರೇ ಒಡೆಯ ಅಂತ ಗೊತ್ತಾದಾಗ ನಮ್ಗೆ ಅದನ್ನ ಕವಳಿಸ್ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ. ಅಯ್ಯೋ ಅವರೇ ಅದ್ರ ಓನರ್, ಅವ್ರು ಅದನ್ನ ಅನುಭವಿಸ್ಕೊಳ್ಳಿ ಬಿಡು ಅಂತ ನಾವ್ ಅಂತೀವಿ. ಅವಾಗ ನಮ್ಗೆ ಶಾಂತಿ ಇರುತ್ತೆ ಅಲ್ವಾ. ಇಲ್ಲ ನಾನೇ ಅದ್ರ ಒಡೆಯ ಅಂತ ಅನ್ಕೊಂಡ್ರೆ ನಾನು ಅದ್ರ ಒಡೆಯ ಅಲ್ಲ, ಅದರ ಒಡೆತನವನ್ನ ನಾನು ಗಳಿಸ್ಲಿಕ್ಕೆ ಹೋದಾಗ ನನಗೆ ಅಶಾಂತಿನೇ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ಎಷ್ಟು ಚೆನ್ನಾಗಿ ನಮ್ಗೆ ಇಲ್ಲಿ ಅರ್ಥ ಮಾಡ್ತಿದಾರೆ ಪ್ರಭುಪಾದ್ರು. ಸೊ ಇವಾಗ ನಮ್ಗೆ 18ನೇ ಶ್ಲೋಕವನ್ನ ಹರೇ ನೋಡೋಣ. ಕೃಷ್ಣ ಮಾತಾಜಿ, ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಓದಿ. ಶ್ಲೋಕ 18. ಯಸ್ಮಾತ್ ಕ್ಷರಂ ಅತೀತಾಹಂ ಅಕ್ಷರಾತ್ ಅಪಿ ಚ ಉತ್ತಮ ಅತ ಆಸ್ಮಿ ಲೋಕೆ ವೇದೇ ಚ ಪ್ರತೀತ ಪುರುಷ ಉತ್ತಮ. ಶ್ರೀಲ ಪ್ರಭುಪಾದಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಒಬ್ಬನೇ ಇದ್ದಾನೆ ಅಲ್ವಾ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ವಿದತಾತಿ ಕಾಮಾನ್. ಅವನೇ ಪುರುಷೋತ್ತಮ ಅಲ್ವಾ. ನಮ್ಮಂಗಲ್ಲ ಅವರು. ಇವಾಗ ನೋಡಿ ನಾವಂತೂ ಇಲ್ಲಿ ನಾವು ದೇಹವನ್ನೆಲ್ಲ ಬದಲಾವಣೆ ಮಾಡ್ಕೋತಾ ಇದೀವಿ, ನಾವು ನಾಶವಾಗಿ ಹೋಗ್ತೀವಿ, ಮತ್ತೆ ನಾವು ಪ್ರಕೃತಿಯ ಆ ಒಂದು ನಿಯಮಗಳಿಗೆ ನಾವು ಬದ್ಧರಾಗಿದ್ದೀವಿ. ಆದ್ರೆ ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರೋರೆಲ್ಲರೂ ಸಹ ನಮ್ಮಂತಹ ದೇಹ ಇಲ್ಲ, ಅವ್ರಿಗೆಲ್ಲರಿಗೂ ಸಹ ಆಧ್ಯಾತ್ಮಿಕ ಶರೀರ ಇದೆ. ಆದ್ರೆ ಅವ್ರಿಗಿನೂ ಒಬ್ಬ ಉತ್ತಮ ಇದ್ದಾನೆ, ನಾವು ಅವ್ರನ್ನೇ ಗ್ರೇಟ್ ಅನ್ಕೋತೀವಿ ಅಲ್ವಾ, ಅವ್ರು ಉತ್ತಮರಾದವರು ಅಂತ ಅನ್ಕೋತೀವಿ. ಆದ್ರೆ ಅವ್ರಿಗಿನ್ನ ಶ್ರೇಷ್ಠರಾದವ್ರು ಯಾರು? ಉತ್ತಮ ಅಲ್ವಾ. ಅವರು ಪುರುಷೋತ್ತಮ, ಪುರುಷರಲ್ಲೇ ಉತ್ತಮ. ನಾವು ಪುರುಷರು, ಬದ್ಧಾತ್ಮರು ಪುರುಷರು, ಮತ್ತೆ ಮುಕ್ತಾತ್ಮರು ಪುರುಷರು. ಆದ್ರೆ ಪುರುಷರಲ್ಲೇ ಉತ್ತಮರಾದವರು ದೇವೋತ್ತಮ ಪರಮ ಪುರುಷ ಅಂದ್ರೆ ಅವನು ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಅಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು, ಅತ್ಯುತ್ತಮನು ಅಲ್ವಾ. ಯಾರು ಅಸಮೋದ್ವ, ಯಾರು ಅವರಿಗೆ ಸಮನಾದವರಿಲ್ಲ, ಯಾರು ಅವರನ್ನ ಮೀರ್ಸೋರು ಇಲ್ಲ. ಅದಕ್ಕೆ ಅವರು ಅತ್ಯುತ್ತಮ. ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ ಬದ್ಧ ಆತ್ಮನಾಗಲಿ ಮುಕ್ತ ಆತ್ಮನಾಗಲಿ ಮೀರಲಾರರು. ಯಾರು ಅವ್ರನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅವ್ರಿಗೆ ಸಮನಾದವರು ಸಹ ಯಾರು ಇಲ್ಲ. ಅದಕ್ಕೇನೆ ಅವರನ್ನ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಉತ್ತಮ ಅನ್ನೋ ಪದ ತುಂಬಾ ಅರ್ಥವತ್ತಾದದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರನ್ನ ಯಾರು ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಮತ್ತ ಪರತರಂ ನಾಣ್ಯ ಅಲ್ವಾ. ನಾನೇ ಶ್ರೇಷ್ಠ, ನನ್ನನ್ನ ಮೀರ್ಸೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 19ನೇ ಶ್ಲೋಕವನ್ನ ನೋಡೋಣ, ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಇವಾಗ ಏನ್ ಗೊತ್ತಾಯ್ತು? ಭಗವಂತನೇ ಉತ್ತಮ ಅಂತ ಗೊತ್ತಾಯ್ತು. ಇವಾಗ ಯಾರಾದ್ರೂ ಒಬ್ರು ಶ್ರೇಷ್ಠ ವ್ಯಕ್ತಿ ಇದ್ರೆ ನಾವ್ ಏನ್ ಮಾಡ್ತೀವಿ?
ನಾವು ಅವ್ರಿಗೆ ಶರಣಾಗ್ತೀವಿ ಅಲ್ವಾ. ಸೊ ಶರಣಾಗ್ತೀವಿ, ಅವರೇ ನಮ್ಮನ್ನ ಪಾಲನೆ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಏನ್ ಇಷ್ಟನೋ ಅದೇ ತರ ನಾವು ನಡ್ಕೊಳ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಲ್ವಾ. ಭಗವಂತರಿಗೆ ಏನ್ ಇಷ್ಟ, ನಾವು ಭಕ್ತಿಯನ್ನ ಮಾಡೋದು ಇಷ್ಟ, ಅನವರತ ಅವರ ಸ್ಮರಣೆಯನ್ನ ಮಾಡೋದು ಇಷ್ಟ. ನಾವು ಅದನ್ನ ಮಾಡಿದ್ರೆ ಏನಾಗುತ್ತೆ, ನಾವಾಗ ಭಗವಂತನ ಬಳಿಗೆ ನಾವು ಹೋಗ್ತೀವಿ ಅಲ್ವಾ. ಸೊ ಭಗವಂತನ ಇಚ್ಛೆನೂ ಅದೇ ಆಗಿದೆ, ನಾವೆಲ್ಲರೂ ಸಹ ಆದಷ್ಟು ಬೇಗ ಭಗವಂತನ ಬಳಿಗೆ ಹೋಗ್ಬೇಕು ಅಂತಾನೆ ಅವರ ಇಚ್ಛೆ ಆಗಿದೆ. ಸೊ ನಾವ್ ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ನಮ್ಗೆ 19ನೇ ಶ್ಲೋಕದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನಮಗೂ ಭಗವಂತನಿಗೆ ಇರೋ ಸಂಬಂಧ ಗೊತ್ತಾಯ್ತು, ಈಗ ನಾವೇನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. 19ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯಮಾಮ ಏಮಂ ಅಸ್ಮುಡಃ ಜಾನಾತಿ ಪುರುಷೋತ್ತಮಃ ಸರ್ವವಿತಂ ಭಜಂತಿ ಮಾಮಂ ಸರ್ವಭಾವೇನ ಭಾರತ. ಅನುವಾದ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಅಲ್ವಾ. ಇವಾಗ ನಮ್ಗೆ ಚತುಶ್ಲೋಕಿ ಭಗವತ್ತಲ್ಲೂ ಸಹ ಅದನ್ನೇ ಹೇಳಿದ್ರು ಅಲ್ವಾ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ ಅಲ್ವಾ. ಯಾರು ನನ್ನನ್ನ ಸಕಲ ಲೋಕಗಳ ಒಡೆಯ ಅಂತ ತಿಳ್ಕೊತಾರೋ ಅಲ್ವಾ, ಅವನು ವಿದ್ವಾಂಸ. ಅವನು ಏನ್ ಮಾಡ್ತಾನೆ, ಅವನು ನನ್ನ ಭಕ್ತಿ ಸೇವೆಯಲ್ಲಿ ಅವನು ನಿರತನಾಗ್ತಾನೆ ಅಂತ. ಅದೇ ತರನೇ ಇಲ್ಲೂ ಹೇಳ್ತಾ ಇದಾರೆ, ಯಾರು ನನ್ನನ್ನ ಇವಾಗ ಪುರುಷೋತ್ತಮ, ಈ ಪುರುಷರಲ್ಲೇನೆ ಕ್ಷರರು ಮತ್ತೆ ಅಕ್ಷರು, ಅವರು ಪುರುಷರು, ಅವರಲ್ಲೇ ಉತ್ತಮ ಅಂತ ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೋ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಯಾವುದೇ ಒಂದು ಸಂದೇಹ ಇಲ್ಲ ಈಗ ಅಲ್ವಾ. ಒಬ್ನೇ ಇರೋದು ಪುರುಷೋತ್ತಮ, ಒಬ್ನೇ ಅಲ್ವಾ. ಕ್ಷರರು ಎಷ್ಟೊಂದ್ ಜನ, ಅಕ್ಷರರು ಎಷ್ಟೊಂದ್ ಜನ. ಆ ಪುರುಷೋತ್ತಮ ಒಬ್ನೇ ಅಂತ ನಾನೇ ಅಂತ ಅರ್ಥ ಮಾಡ್ಕೊಂತಾರೋ ಅವರು ನನಗೆ ಶರಣಾಗ್ತಾರೆ ನೋಡಿ. ಅವರು ಎಲ್ಲವನ್ನ ತಿಳಿದವನು, ಅವನೇನ್ ಮಾಡ್ತಾನೆ, ನನಗೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಅವನು ನಿರತನಾಗ್ತಾನೆ ಅಲ್ವಾ. ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಂದ್ರೆ ಪ್ರೀತಿಯಿಂದ ಅವನಿಗೆ ಆ ಶ್ರವಣ ಕೀರ್ತನ ಏನಿದೆ ನಮ್ಗೆ ನವವಿಧ ಭಕ್ತಿ ಇದೆಯೋ ಅದನ್ನ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತನೇ ಇಲ್ಲಿ ಹೇಳ್ತಾ ಇದಾರೆ. ಅವನನ್ನ ಇಲ್ಲಿ ಏನಂತ ಹೇಳ್ತಾ ಇದಾರೆ, ಎಲ್ಲವನ್ನ ತಿಳಿದವನು ಅಂತ ಹೇಳ್ತಾ ಇದಾರೆ. ಅವ್ನು ತಿಳ್ಕೊಬೇಕಾದ್ರೆ ಇನ್ನೇನು ಇಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರು ತಿಳ್ಕೊತಾರೋ ಅವ್ನು ಎಲ್ಲವನ್ನ ತಿಳಿದವನು, ಅವ್ನಿಗೆ ಇನ್ನೇನನ್ನು ತಿಳ್ಕೊಳೋದು ಬೇಕಾಗಿಲ್ಲ ಅಲ್ವಾ. ಇವಾಗ ಒಬ್ಬೊಬ್ಬರಿಗೆ ಎಷ್ಟೊಂದು ವಿಷಯ ಗೊತ್ತಿದೆ ಅನ್ಕೊಳ್ಳಿ, ಆದ್ರೆ ಅವ್ರಿಗೆ ದೇವ್ರು ಯಾರು ಅಂತ ಕೇಳಿದ್ರೆ ನನಗೆ ಕೃಷ್ಣ ಅಂತಾನೆ ಅವ್ರಿಗೆ ಗೊತ್ತಿಲ್ಲ, ಅಥವಾ ಯಾವ್ದೋ ಒಂದು ಬೆಳಕತ್ವ ಇನ್ನೇನೋ ಹೇಳ್ತಾನೆ ಅಂದ್ರೆ ಅವ್ನು ಏನನ್ನೂ ತಿಳ್ಕೊಂಡಿಲ್ಲ ಅಂತಾನೆ ಅರ್ಥ ಅಲ್ವಾ. ಇವಾಗ ಒಬ್ಬ ವ್ಯಕ್ತಿಗೆ ಓದ್ಲಿಕ್ಕೂ ಬರಲ್ಲ, ಬರ್ಲಿಕ್ಕೂ ಬರಲಿಲ್ಲ, ಆದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಂಡಿದ್ದಾನೆ ಅಂತಂದ್ರೆ ಅವ್ನು ಎಲ್ಲವನ್ನ ಬಲ್ಲವನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಏನೇ ಹೇಳ್ತಾ ಇದಾರೆ, ಸೊ ಇವಾಗ ಪರಿಪೂರ್ಣ ಏನು ಈ ಶ್ಲೋಕದಲ್ಲಿ ದೇವೋತ್ತಮ ಪರಮ ಪುರುಷ ಏನನ್ನ ಹೇಳ್ತಾ ಇದಾರೆ, ಪರಿಪೂರ್ಣವಾಗಿ ತಿಳಿಯದವನು ಪರಮ ಸತ್ಯವನ್ನ ಕುರಿತು ಊಹಾತ್ಮಕ ಚಿಂತನೆ ಮಾಡುತ್ತಲೇ ಇರ್ತಾನೆ ಅಲ್ವಾ. ಅವನು ಯೋಚನೆ ಮಾಡ್ತಾನೆ ಇರ್ತಾನೆ, ಅವನು ಕಲ್ಪನೆ ಮಾಡ್ಕೋತಾನೆ ಇರ್ತಾನೆ, ಈ ತರ ಇರ್ಬೋದು, ಆತರ ಇರ್ಬೋದು, ಆತರ ಇರ್ಬೋದು ಅಂತ. ಆದ್ರೆ ಪರಿಪೂರ್ಣವಾಗಿ ತಿಳಿದವನು ಏನ್ ಮಾಡ್ತಾನೆ, ಅವನು ಇವಾಗ ಸಮಯವನ್ನ ಹಾಳು ಮಾಡೋದಿಲ್ಲ, ಅವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಅವನು ನಿರತನಾಗ್ಬಿಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ಅವನು ಬುದ್ಧಿವಂತ, ವಿವೇಕಿ ಅಲ್ಲ. ಅವನಿಗೆ ಗೊತ್ತಾಯ್ತು ಈಗ ನಾನು ಇನ್ನ ಸಮಯ ವ್ಯರ್ಥ ಮಾಡ್ಕೊಳೋದ್ರಲ್ಲಿ ಅರ್ಥ ಇಲ್ಲ, ನನ್ಗಿರೋದೇ ಇಷ್ಟು ಜನ್ಮ ಅಲ್ವಾ, 100 ವರ್ಷ, ಅದ್ರಲ್ಲಿ ಅಷ್ಟು ವರ್ಷನೂ ಬದುಕೋದಿಲ್ಲ, 70 ವರ್ಷನೋ 60 ವರ್ಷನೋ ನಾವು ಬದುಕ್ತೀವಿ ಅಲ್ವಾ. ಇನ್ನ ನಾವು ಬರೇ ಊಹಾತ್ಮ ಚಿಂತನೆ ಮಾಡ್ಕೊಂಡು ಆತರ ಇರ್ಬೋದು, ಈ ತರ ಇರ್ಬೋದು ಅಂತ ನಾವು ಅದರಲ್ಲಿ ಸಮಯವನ್ನ ವ್ಯರ್ಥ ಮಾಡ್ದಲೆ ನಾವು ಕೃಷ್ಣ ಪ್ರಜ್ಞೆ ನಾವು ನಮ್ಮನ್ನ ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಡೀ ಭಗವದ್ಗೀತೆ ಉದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ಈ ಅಂಶವನ್ನೇ ಒತ್ತಿ ಹೇಳಿದೆ. ಇಷ್ಟಾದರೂ ಪರಮ ಪರಿಪೂರ್ಣ ಸತ್ಯವು ಜೀವಿಗಳು ಒಂದೇ ಎಂದು ಭಾವಿಸುವ ಭಗವದ್ಗೀತೆ ಎಷ್ಟೋ ಮಂದಿ ಹಠಮಾರಿ ವ್ಯಾಖ್ಯಾನಕಾರರಿದ್ದಾರೆ ಅಲ್ವಾ. ನಾವು ತುಂಬಾ ಅದೃಷ್ಟಶಾಲಿಗಳು, ನಾವು ಅಂತಹ ಒಂದು ಭಾವಾರ್ಥವನ್ನ ನಾವು ಓದ್ತಾ ಇಲ್ಲ ಅಲ್ವಾ. ಎಷ್ಟೊಂದು ಭಾವಾರ್ಥಗಳು ಯಾವ ತರ ಇದೆ ಅಂತಂದ್ರೆ, ನೀನು ಸಹ ಭಗವಂತ, ನೀನ್ ಇವಾಗ ಮಾಯೆಗೆ ಒಳಗಾಗಿದ್ಯಾ, ಈಗ ಹಿಂಗಿದ್ಯಾ, ನೀನು ಮುಂದೆ ದೇಹವನ್ನ ಬಿಟ್ಮೇಲೆ ನೀನು ಆ ಒಂದು ಬೆಳಕಿಗೆ ಹೋದಾಗ ನೀನು ಸಹ ಭಗವಂತನ ಆಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅಂತಹ ಒಂದು ಭಾವಾರ್ಥವನ್ನ ಬರ್ದಿರುವಂತಹ ಭಗವದ್ಗೀತೆಗಳು ಸಹ ಇದೆ ಅಲ್ವಾ. ಇಷ್ಟೆಲ್ಲ ಆದ್ರೂ ಸಹ ನೋಡಿ, ಭಗವಂತನೇ ಹೇಳ್ತಾ ಇದ್ರು ಸಹ ಹಠಮಾರಿ ವ್ಯಾಖ್ಯಾನಕಾರರು ಅಂತ ಹೇಳ್ತಾ ಇದಾರೆ. ಅವ್ರೇನ್ ಹೇಳ್ತಾರೆ, ನಾವು ಮತ್ತೆ ಭಗವಂತ ಒಂದೇ ಅಂತ ಹೇಳ್ಬಿಟ್ಟು ಅವರು ಬೋಧನೆಯನ್ನ ಅವರು ಮಾಡ್ತಾರೆ. ಸೊ ಇವಾಗ ವೇದ ಜ್ಞಾನವನ್ನ ಶ್ರುತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಶ್ರುತಿ ಸ್ಮೃತಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಮೇಲೆ ಪುರಾಣಾದಿ ಅಂತ ಹೇಳ್ಬಿಟ್ಟು ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ನೀವು ಮುಂದೆ ತಿಳ್ಕೊತೀರಾ. ಸೊ ಶ್ರುತಿ ಅಂತಂದ್ರೆ ಅಲ್ಲಿ ಭಗವಂತನಿಂದ ನೇರವಾಗಿ ಬಂದಿರೋದು. ಸೊ ಇದು ಏನು ಅಂದ್ರೆ ಇವಾಗ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಆ ಶಿಷ್ಯ ಮತ್ತೆ ಅವರ ಶಿಷ್ಯನಿಗೆ ಹೇಳ್ತಾರೆ. ಅಂದ್ರೆ ಇದು ಗುರು ಪರಂಪರೆಯಲ್ಲಿ ಬರುತ್ತೆ. ಬರೀ ಶ್ರವಣ ಮಾತ್ರದಿಂದನೇ ಅವ್ರು ಎಲ್ಲವನ್ನ ಗ್ರಹಿಸ್ತಾರೆ. ಅವ್ರಿಗೆಲ್ಲ ಎಷ್ಟು ಹಿಂದಿನ ಆ ಯುಗದಲ್ಲಿ ಇರೋರ್ಗೆಲ್ಲ ಎಷ್ಟು ಜ್ಞಾನ ಇತ್ತು ಅಂತಂದ್ರೆ ಅವ್ರಿಗೊಂದು ಪುಸ್ತಕ ರೂಪದಲ್ಲಿ ಬೇಕಾಗೇ ಇರ್ಲಿಲ್ಲ ಈ ಜ್ಞಾನ. ನಮಗೋಸ್ಕರ ಇನ್ನೇನ್ ಕಲಿಯುಗ ಬರುತ್ತೆ ಅಂತ ಹೇಳ್ಬಿಟ್ಟು
ಆ ಕೃಷ್ಣನೇ ಅವರು ಆ ಒಂದು ವೇದವ್ಯಾಸರಾಗಿ ಬಂದು ನಮಗೋಸ್ಕರ ಇದನ್ನ ಬರೆದಿದ್ದಾರೆ. ಅವರು ಈ ವೇದಗಳನ್ನ ಈ ಪುರಾಣಗಳನ್ನ ಉಪನಿಷತ್ತುಗಳನ್ನ ಅವ್ರು ನಮ್ಗೆ ಬರೆದಿದ್ದಾರೆ. ಕಲಿಯುಗದ ಜನಗಳು ತುಂಬಾ ಮಂದಮತಿಗಳು, ಅವರು ಅವ್ರಿಗೆ ಸ್ಮರಣೆನೇ ಇಲ್ಲ, ಅವ್ರಿಗೆ ಜ್ಞಾಪಕ ಶಕ್ತಿ ತುಂಬಾ ಕಡಿಮೆ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಈ ಪುಸ್ತಕ ರೂಪವನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಗೆ ಈ ವೇದಗಳ ಜ್ಞಾನವನ್ನ ಶ್ರುತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹೀಗೆಂದ್ರೆ ಕೇಳಿ ತಿಳಿದುಕೊಳ್ಳುವುದು, ಸಂದೇಶವನ್ನು ಕೃಷ್ಣ ಮತ್ತು ಅವನ ಪ್ರತಿನಿಧಿಗಳಂತಹ ಅಧಿಕಾರಿಗಳಿಂದ ವಾಸ್ತವವಾಗಿ ಪಡೆಯಬೇಕು ಅಲ್ವಾ. ಇದನ್ನ ಅಕಸ್ಮಾತ್ ನಮ್ಗೆ ಇವಾಗ ಪುಸ್ತಕ ರೂಪದಲ್ಲಿ ಸಿಕ್ಬಿಟ್ಟಿದೆ, ಇದನ್ನ ನಾನೇ ಓದಿ ತಿಳ್ಕೊತೀನಿ, ನಾನು ತುಂಬಾ ಜ್ಞಾನಿ, ನಂಗೆ ತುಂಬಾ ನಾನು ರ್ಯಾಂಕ್ ಹೋಲ್ಡರು, ನಾನು ಸಾಹಿತ್ಯದಲ್ಲಿ ನಾನು ತುಂಬಾನೇ ಮುಂದುವರೆದಿದ್ದೀನಿ ಅಂತ ಹೇಳಿದ್ರು ನಮ್ಗೆ ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಗುರು ಪರಂಪರೆ ಮೂಲಕವೇ ನಾವ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವ್ ಅದನ್ನ ಯಥಾರ್ಥವಾಗಿ ವಾಸ್ತವವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಈ ಜೀವಿಗಳು ಯಾವಾಗ್ಲೂ ದೇವೋತ್ತಮ ಪರಮಪುರುಷನಿಗೆ ಅಧೀನರು ಎನ್ನುವುದನ್ನ ನಮ್ರವಾಗಿ ಭಗವದ್ಗೀತೆಯಿಂದ ಕೇಳಬೇಕು ಅಲ್ವಾ. ನಾನು ಮತ್ತೆ ಭಗವಂತ ಒಂದೇ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಭಗವದ್ಗೀತೆ ಓದಿ ಅದು ವ್ಯರ್ಥ ಅಲ್ವಾ. ದೇವೋತ್ತಮ ಪರಮಪುರುಷನ ಸ್ಥಾನ ಏನು, ನಮ್ಮ ಸ್ಥಾನ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನಾವ್ ನಮ್ರತೆಯಿಂದ ನಾವು ಭಗವದ್ಗೀತೆನ ನಾವು ಕೇಳ್ಬೇಕು, ಆಗ ನಮ್ಗೆ ಅರ್ಥ ಆಗುತ್ತೆ ಭಗವಂತನ ಸ್ಥಾನ ಏನು, ನಮ್ಮ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಭಜತಿ ಅನ್ನೋ ಒಂದು ಪದವನ್ನ ಇಲ್ಲಿ ಉಪಯೋಗಿಸ್ತಾ ಇದಾರೆ ಈ ಶ್ಲೋಕದಲ್ಲಿ. ಸೊ ಈ ಭಜತಿ ಅನ್ನೋದನ್ನ ಎಲ್ಲರಿಗೂ ನಾವು ಉಪಯೋಗಿಸೋದಿಲ್ಲ. ಭಜತಿ ಅಂದ್ರೆ ಭಕ್ತಿ ಸೇವೆನ ಸಲ್ಲಿಸೋದನ್ನ ಭಜತಿ ಅಂತ ಕರೀತಾರೆ. ನಾವ್ ಯಾವ್ದೇ ಒಂದು ದೇವತೆಗಳಿಗೆ ನಾವು ಪೂಜೆನ ಮಾಡಿದ್ರೆ ಅದನ್ನ ಭಜತಿ ಅನ್ನೋ ಒಂದು ಪದದಿಂದ ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಭಜತಿ ಅನ್ನೋದು, ಅದು ಭಜನೆ ಅಥವಾ ಭಜತಿ ಅನ್ನೋದು ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಅದು ಸಲ್ಲುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಭಜತಿ ಅನ್ನೋ ಪದ ತುಂಬಾ ಅರ್ಥವತ್ತ ಆದದ್ದು, ಪರಮ ಪ್ರಭುವಿನ ಸೇವೆಗೆ ಸಂಬಂಧಿಸಿದಂತೆ ಬಳಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಮನುಷ್ಯನು ತೊಡಗಿದರೆ ಅವನಿಗೆ ಎಲ್ಲ ವೇದ ಜ್ಞಾನವು ತಿಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿ ದೇವೋತ್ತಮ ಪರಮಪುರುಷನಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೆ ಅಂತಂದ್ರೆ ಅವನಿಗೆ ಸಂಪೂರ್ಣವಾಗಿ ತಿಳಿದಿದೆ. ಏನೆಲ್ಲ ತಿಳ್ಕೊಬೇಕು ಒಂದು ಮನುಷ್ಯ ಜನ್ಮದಲ್ಲಿ ಅದನ್ನ ಆ ವ್ಯಕ್ತಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ನೋಡಿ, ಇದನ್ನ ನೀವು ಒಂದ್ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದ್ರೆ ನೀವ್ ಎಷ್ಟು ಪುಣ್ಯ ಮಾಡಿದ್ರೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಅಲ್ವಾ. ನೀವು ಇವಾಗ ದೇವೋತ್ತಮ ಪರಮಪುರುಷನ ಬಳಿಗೆ ಅಂದ್ರೆ ದೇವೋತ್ತಮ ಪರಮಪುರುಷನ ಬಗ್ಗೆ ನೀವು ತಿಳ್ಕೊತಾ ಇದ್ದೀರಾ ಅಲ್ವಾ. ಏನನ್ನ ತಿಳ್ಕೊಬೇಕು ಮನುಷ್ಯ ಜನ್ಮದಲ್ಲಿ ಅದನ್ನ ನೀವು ಮಾಡ್ತಾ ಇದೀರಾ ಅಂದ್ರೆ ನೀವು ಎಷ್ಟು ಪುಣ್ಯವಂತರು ಅಲ್ವಾ. ಇದನ್ನ ನಾವು ಸೀರಿಯಸ್ ಆಗಿ ತಗೋಬೇಕು ಅಲ್ವಾ. ಸೀರಿಯಸ್ ಆಗಿ ತಗೊಂಡು ನಾವು ಪ್ರಯತ್ನವನ್ನ ಪಟ್ರೆ ನಾವು ಇದೇ ಜನ್ಮದಲ್ಲಿ ನಾವು ಭಗವಂತನ ಬಳಿಗೆ ನಾವು ಹೋಗ್ಬೇಕು. ಇಲ್ಲಾಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು ಅನ್ನೋ ಒಂದು ಏನ್ ಹೇಳ್ತಾರೆ ಆ ಒಂದು ಮಟ್ಟಕ್ಕೆ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಈ ಜನ್ಮವೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಅಲ್ವಾ. ಈ ನಾವು ಜನ್ಮದಲ್ಲಿ ಏನೆಲ್ಲಾ ಮಾಡ್ತೀವೋ ಅದೆಲ್ಲವೂ ವ್ಯರ್ಥವಾಗುತ್ತೆ. ನಮ್ಮ ಸಮಯವನ್ನು ಸಹ ನಾವಿಲ್ಲಿ ಹರಣ ಮಾಡ್ತಾ ಇದ್ದೀವಿ, ವ್ಯರ್ಥ ಕಾಲಹರಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯ ಶ್ಲೋಕ ಇದನ್ನು ಸಹ 12ನೇ ಅಧ್ಯಾಯದ ತರ 20 ಶ್ಲೋಕಗಳಿದೆ. ಆದ್ರೆ ತುಂಬಾ ಒಂದು ಮುಖ್ಯವಾದ ಮಾಹಿತಿಯನ್ನ ನಮ್ಗೆ ಇಲ್ಲಿ ಕೃಷ್ಣ ನಮ್ಗೆ ಕೊಡ್ತಾ ಇದ್ದಾರೆ. ಈ ಒಂದು ಅಧ್ಯಾಯದಲ್ಲಿ ಪುರುಷೋತ್ತಮನನ್ನ ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಮತ್ತೆ ನಮ್ಗೆ ಅಧಿಕ ಮಾಸ ಅಂತ ಬರುತ್ತಲ್ಲ, ಅಧಿಕ ಮಾಸ ಬಂದಾಗ ಈ ಒಂದು 15ನೇ ಅಧ್ಯಾಯವನ್ನ ಅದನ್ನ ಪುರುಷೋತ್ತಮ ಮಾಸ ಅಂತಾನು ಕರೀತಾರೆ. ಅವಾಗ ಈ ಒಂದು ಅಧ್ಯಾಯವನ್ನ ನಾವು ಪ್ರತಿದಿನ ನಾವು ಹೇಳ್ಕೊತೀವಿ. ಈ 15ನೇ ಅಧ್ಯಾಯದ 20 ಶ್ಲೋಕಗಳನ್ನ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ 20ನೇ ಶ್ಲೋಕವನ್ನ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಧನ್ಯವಾದ. ಶ್ಲೋಕ 20. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಃ ಚ ಭಾರತ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಹರೇ ಕೃಷ್ಣ ಮಾತಾಡಿದ್ದಾನೆ ಅಲ್ವಾ. ಇವಾಗ ನಮ್ಮ ಪ್ರಯತ್ನ ಪರಿಪೂರ್ಣ ಆಗೋದು ಅಂದ್ರೆ ಏನರ್ಥ? ನಿಮ್ ಪ್ರಕಾರ ಏನು ಪರಿಪೂರ್ಣ ಅಂತಂದ್ರೆ? ನಾವೇನೇ ಒಂದ್ ಪ್ರಯತ್ನ ಮಾಡಿದ್ರೆ ಅದು ಪರಿಪೂರ್ಣ ಆಗ್ಬೇಕು. ಇವಾಗ ತಿಳ್ಕೊಂಡಿರುವಂತಹ ಜ್ಞಾನದ ಪ್ರಕಾರ ನಿಮ್ಮ ಪ್ರಯತ್ನ ಪರಿಪೂರ್ಣ ಆಗೋದು ಅಂದ್ರೆ ಏನರ್ಥ? ಭಗವಂತನ ಲೋಕಕ್ಕೆ ಹೋಗೋದು. ಭಗವಂತನ ಲೋಕಕ್ಕೆ ನಾವು ಹೋಗ್ಬೇಕು ಅಲ್ವಾ. ಇಲ್ಲಾಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನ ಪರಿಪೂರ್ಣ ಆಗಿಲ್ಲ ಅಲ್ವಾ. ಸೊ ಇವಾಗ ನಾವು ಈಗ ಕೊಟ್ಟಿರುವಂತಹ ಈ ಮಾನವ ಜೀವಿತಾವಧಿ ಏನಿದೆ ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಗವಂತ ಲೋಕಕ್ಕೆ ಹೋಗ್ಬೇಕು. ಅಕಸ್ಮಾತ್ ನಾವು ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮತ್ತೆ ನಾವು ಇಲ್ಲೇ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೊತೀವಿ ಅಲ್ವಾ. ನೋಡಿ, ಅದಕ್ಕೆ ನಮ್ಗೆ ಇಲ್ಲಿ ರಹಸ್ಯವಾದ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಏನನ್ನೂ ಮಾಡೋದ್ ಬೇಕಾಗಿಲ್ಲ, ಭಗವಂತನಿಗೆ ನಾವು ಭಕ್ತಿ ಸೇವೆಯನ್ನ ಮಾಡಿ ನೀವು, ಯಾಕಂದ್ರೆ ಅವನು ಪುರುಷೋತ್ತಮ, ಅವನು
ಅಲ್ವಾ. ಅವ್ನು ಏನನ್ನ ಮಾಡ್ಲಿಕ್ಕೂ ಅವನಿಗೆ ಶಕ್ತಿ ಇದೆ. ಅವನ ಶಕ್ತಿ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ಅಲ್ವಾ. ಎಲ್ಲವನ್ನ ಇಡೀ ಒಂದು ಸೃಷ್ಟಿಯನ್ನು ತನ್ನ ಮುಷ್ಟಿಯಲ್ಲಿ ಅವ್ರು ಇಟ್ಕೊಂಡಿದ್ದಾರೆ ಅಲ್ವಾ. ಪ್ರತಿಯೊಂದಕ್ಕೂ ಅವರ ಸಹಾಯ ಬೇಕು ನಮ್ಗೆ ಜೀವನವನ್ನ ಮಾಡ್ಲಿಕ್ಕೆ. ನಾವ್ ಇಲ್ಲಿ ಏನ್ ಜೀವನವನ್ನ ಅನುಭವಿಸ್ತಾ ಇದೀವೋ ಅದನ್ನ ಅನುಭವಿಸ್ಲಿಕ್ಕೆ ನಮ್ಗೆ ಅವನ ಸಹಾಯ ಬೇಕು. ಇದನ್ನ ಅರ್ಥ ಮಾಡ್ಕೊಂಡು ನಾವು ಅವರ ಇಚ್ಛಾನುಸಾರ ನಾವು ನಡಿಬೇಕು. ಅವರ ಇಚ್ಛೆ ಏನು, ಭಕ್ತಿಯನ್ನ ನಾವು ಮಾಡ್ಬೇಕು ಅಂತ ಅಲ್ವಾ. ಅದಕ್ಕೆ ನಾವು ಇದನ್ನ ನಮ್ಗೆ ಹೇಳ್ತಾ ಇರೋದು ವೇದಗಳ ಅತ್ಯಂತ ರಹಸ್ಯ ಭಾಗ. ಇದನ್ನ ಅರ್ಥ ಮಾಡ್ಕೊಂಡವನು ಬುದ್ಧಿವಂತನಾಗ್ತಾನೆ, ಮತ್ತೆ ಅವನು ಮಾಡಿರುವಂತಹ ಪ್ರಯತ್ನವೆಲ್ಲವೂ ಪರಿಪೂರ್ಣವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೇ ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳ ತಿರುಳು ಎಂದು ಇಲ್ಲಿ ಪ್ರಭುವು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ ಅಲ್ವಾ. ಅಪೌರುಷೇಯ ಧರ್ಮ ಗ್ರಂಥಗಳ ತಿರುಳು ಏನು ಅಂತಂದ್ರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಅವನಿಗೂ ನಮಗೂ ಇರೋ ಸಂಬಂಧ ಏನು, ತಂದೆ ಮಕ್ಕಳ ಸಂಬಂಧ ಅಥವಾ ಒಡೆಯ ಸೇವಕನ ಸಂಬಂಧ. ಸೊ ನಾವ್ ಇವಾಗ ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ನಾವು ಭಕ್ತಿಯನ್ನೇ ಮಾಡ್ಬೇಕು ಅಲ್ವಾ. ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕೃಷ್ಣನ ಪ್ರೇಮ ಸಿಗುತ್ತೆ ಅಲ್ವಾ. ನೋಡಿ ನಾವ್ ಇವಾಗ ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ ಪ್ರೇಮಕ್ಕೋಸ್ಕರ ನಾವು ಇಲ್ಲಿ ಹಪಹಪಿಸ್ತಾ ಇರ್ತೀವಿ. ಯಾರಾದ್ರೂ ನಮ್ಗೆ ಪ್ರೀತಿಸುವಂತಹ ವ್ಯಕ್ತಿ ಸಿಕ್ಕಿದ್ರೆ ನಾವೆಲ್ಲವನ್ನ ಮರ್ತೋಗ್ತೀವಿ ಅಲ್ವಾ. ಇವಾಗ ಇಲ್ಲಿ ತಾಯಿಯ ಪ್ರೇಮವೇ ಅಥವಾ ಒಬ್ಬ ಪ್ರೇಯಸಿಯ ಪ್ರೇಮವೇ ಅಷ್ಟು ಅದ್ಭುತ ಅಂತಂದ್ರೆ ಇನ್ನ ಭಗವಂತನ ಪ್ರೇಮ ಇನ್ ಹೇಗಿರ್ಬೇಕು ಅಲ್ವಾ. ಎಲ್ಲವೂ ಸಹ ಅವರು ಪರ್ಫೆಕ್ಟ್ ಇರ್ತಾರೆ, 100% ಇರುತ್ತೆ ಅವ್ರದ್ದು ಅಲ್ವಾ. ಇವಾಗ ಭಗವಂತನ ಪ್ರೇಮವನ್ನ ಪಡೆಯೋದು ಅಂತಂದ್ರೆ ನಾವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆನೆ ಸಾಧ್ಯ ಇಲ್ಲ ಅಲ್ವಾ. ನಮ್ಮ ಗುರಿ ಈಗ ಆ ಭಗವಂತನ ಪ್ರೇಮವನ್ನ ಪಡೆಯೋದಾಗಿದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲನೂ ಇದು ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳ ತಿರುಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪುರುಷನ ಈ ತತ್ವಜ್ಞಾನವನ್ನ ತಿಳಿದುಕೊಂಡು ಅವನ ದಿವ್ಯ ಸೇವೆಯಲ್ಲಿ ತೊಡಗಬೇಕು ಅಲ್ವಾ. ದೇವೋತ್ತಮ ಪರಮ ಪುರುಷ ಯಾರು ಅಂತ ತಿಳ್ಕೊಂಡು ನಾವು ಅವನ ಸೇವೆಯಲ್ಲಿ ನಾವು ತೊಡಗಬೇಕಾಗತ್ತೆ. ಆಗ ಪ್ರತಿಯೊಬ್ಬರು ಐಹಿಕ ಪ್ರಕೃತಿಯ ಗುಣಗಳ ಎಲ್ಲ ಕಲ್ಮಶದ ಸೋಂಕಿನಿಂದ ಬಿಡುಗಡೆಯನ್ನ ಹೊಂದಬಹುದು. ನಾವೆಷ್ಟೇ ಪ್ರಯತ್ನ ಪಟ್ಟರು ನಾವು ಈ ಭೌತಿಕ ಪ್ರಪಂಚದ ಕುರಿತಾಗಿ ಅನಾಸಕ್ತಿನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವ್ ಯಾವಾಗ ನಮ್ಮನ್ನ ನಾವು ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿಸ್ಕೊತೀವೋ ಆವಾಗ ಅಷ್ಟೇ ನಾವು ಈ ಐಹಿಕ ಪ್ರಪಂಚದ ಒಂದು ಆಕರ್ಷಣೆಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಇವಾಗ ನೀವೆಲ್ಲ ಏನ್ ಮಾಡ್ತಾ ಇದೀರಾ, ಈಗ 1.5 ಗಂಟೆಗಳ ಕಾಲ ನೀವು ಭಗವದ್ಗೀತೆನ ಕೇಳ್ತಾ ಇದ್ದೀರಾ. ಈ ಭಗವದ್ಗೀತೆನ ಕೇಳಿರೋದ್ರಿಂದನೇ ನೀವು ಇವಾಗ ಟಿವಿನ ನೋಡ್ತಾ ಇಲ್ಲ, ಕಾಡು ಹರಟೆ ಹೊಡಿತಾ ಇಲ್ಲ, ಅಥವಾ ನಿದ್ದೆ ಮಾಡ್ತಾ ಇಲ್ಲ, ಇನ್ನೇನೋ ಕೆಲಸಕ್ಕೆ ಬಾರದೇ ಇರುವಂತಹದನ್ನ ನೀವು ಮಾಡ್ತಾ ಇಲ್ಲ ಅಲ್ವಾ. ಅಂದ್ರೆ ಏನರ್ಥ, ಸೊ ಇವಾಗ ನಾವು ಆ ಕೃಷ್ಣನ ಬಗ್ಗೆ ಆಸಕ್ತಿನ ಬೆಳೆಸ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಅದು ತಾನೇ ನಮ್ಗೆ ಈ ಒಂದು ಭೌತಿಕ ಪ್ರಪಂಚದ ಕುರಿತಾಗಿ ಅನಾಸಕ್ತಿ ಬರುತ್ತೆ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ. ನಾವೀಗ ಐಹಿಕ ಪ್ರಪಂಚದ ಸೋಂಕಿನಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ನಾವು ಭಗವಂತನಲ್ಲಿ ನಾವು ಭಕ್ತಿನ ನಾವು ಮಾಡ್ಬೇಕಾಗತ್ತೆ. ಭಕ್ತಿ ಸೇವೆಯು ಆಧ್ಯಾತ್ಮಿಕ ಅರಿವಿನ ಒಂದು ಪ್ರಕ್ರಿಯೆ. ಭಕ್ತಿ ಸೇವೆಯ ಇರುವಿಡೆಯಲ್ಲಿ ಐಹಿಕ ಕಲ್ಮಶದ ಸೋಂಕು ಇರಲಾರದು. ಪ್ರಭುವಿಗೆ ಭಕ್ತಿ ಸೇವೆ ಪ್ರಭು ಎರಡೂ ಒಂದೇ ಅಲ್ವಾ. ನಾವ್ ಏನನ್ನೇ ಆಗ್ಲಿ ಈ ಭೌತಿಕ ವಸ್ತು ಅನ್ಕೋತೀವಿ. ಇವಾಗ ನೋಡಿ ಈ ಲ್ಯಾಪ್ಟಾಪ್ ಇದು ಭೌತಿಕ ವಸ್ತು, ಆದ್ರೆ ನಾನು ಇದನ್ನ ಭಗವದ್ಗೀತೆಯನ್ನ ನಾನು ಉಪದೇಶ ಮಾಡ್ಲಿಕ್ಕೆ ಅಥವಾ ಭಗವದ್ಗೀತೆನ ನಿಮ್ಗೆ ತಿಳಿಸಿಕೊಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಇದು ಆಧ್ಯಾತ್ಮಿಕವಾಗೋಯ್ತು ಅಲ್ವಾ. ಇವಾಗ ನೀರನ್ನ ನಾನು ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ತೀರ್ಥವಾಗೋಗುತ್ತೆ. ನಾನು ಭಗವಂತನಿಗೆ ಆ ಅಗ್ನಿಯನ್ನ ಬೆಳಗಿದ ತಕ್ಷಣ ಅದು ಮಂಗಳಾರತಿ ಆಗ್ಬಿಡುತ್ತೆ ಅಲ್ವಾ. ಅಂದ್ರೆ ನಾವ್ ಏನನ್ನೇ ನಾವು ಭಗವಂತನ ಸೇವೆಗೆ ಉಪಯೋಗಿಸಿದ ತಕ್ಷಣವೇ ಅದು ಆಧ್ಯಾತ್ಮಿಕವಾಗ್ಬಿಡುತ್ತೆ. ಇವಾಗ ನಮ್ಮನ್ನು ಸಹ ನಾವು ಭಗವಂತನಿಗೆ ಉಪಯೋಗಿಸಿದ ತಕ್ಷಣ ನಾವು ಆಧ್ಯಾತ್ಮಿಕರಾಗ್ಬಿಡ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಗವಂತ ಅವ್ರನ್ನ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಅರ್ಥ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ. ಯಾಕಂದ್ರೆ ಸೂರ್ಯನ ಶಕ್ತಿನೂ ಭಗವಂತಂದೇ, ಆದ್ರೆ ನಮ್ಗೆ ಕಣ್ಣಿನಿಂದ ನೋಡ್ತಾ ಇರೋದು ಸೂರ್ಯನನ್ನ. ಅದಕ್ಕೆ ನಮ್ಗೆ ಇಲ್ಲಿ ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ ಭಗವಂತನಿಗೆ. ಸೊ ಇವಾಗ ಸೂರ್ಯ ಎಲ್ಲಿರ್ತಾನೋ ಅಲ್ಲಿ ಕತ್ಲಿಲ್ಲ ಅಲ್ವಾ. ಅದೇ ತರನೇ ಭಗವಂತ ಎಲ್ಲಿರ್ತಾರೋ ಅಲ್ಲಿ ಅಜ್ಞಾನ ಅನ್ನೋದಿಲ್ಲ ಅಲ್ವಾ. ಸೊ ಕೃಷ್ಣ ಸೂರ್ಯ ಸಮ, ಮಾಯಾ ಅಂಧಕಾರ ಅಲ್ವಾ. ಸೊ ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಮಾಯೆಯ ಆಟ ನಡೆಯೋದಿಲ್ಲ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಎಲ್ಲಿ ಸೂರ್ಯ ಇರ್ತಾರೋ ಅಲ್ಲಿ ಕತ್ತಲಿನ ಪ್ರಶ್ನೆನೇ ಇರೋದಿಲ್ಲ. ಅದೇ ತರನೇ ಸದ್ಗುರುವಿನ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆ ಇರೋ ಕಡೆ ಅಜ್ಞಾನದ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಾವ್ ಅಲ್ಲಿ ಶ್ಲೋಕದಲ್ಲಿ ನೋಡಿದ್ರೆ ಅರ್ಜುನನನ್ನ ಅನಗ ಅಂತ ಕರೀತಾ ಇದಾರೆ. ಅನಗ ಅಂತಂದ್ರೆ ಪಾಪರಹಿತ ಅಂತ ಅರ್ಥ ಅಲ್ವಾ. ನಮ್ಮ ಉದ್ದೇಶ ಏನು ಅಂದ್ರೆ, ಈ ಭಗವದ್ಗೀತೆ ಇಡೀ ಉದ್ದೇಶ ಏನು ಅಂದ್ರೆ ನಮ್ಮನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡೋದೆ ಅಲ್ವಾ. ಯಾಕಂದ್ರೆ ನಾವಿವಾಗ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ನಾವು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದ ತಕ್ಷಣ ನಾವು ಒಂದು ಪಾಪದ ಒಂದು ಮೂಟೆನ ನಾವು ಕಟ್ಕೊಂಡ್ಬಿಡ್ತೀವಿ ಅಲ್ವಾ. ಇವಾಗ ನಾವು ಪಾಪದ ಮೂಟೆ ಇದ್ದಾಗ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಾಪರಹಿತರಾಗ್ಬೇಕು. ಪಾಪರಹಿತರಾಗ್ಲಿಕ್ಕೆ ನಮ್ಗೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಕೊನೆಯದಾಗಿ ನಮ್ಗೆ ಏನನ್ನ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾಶುಚಃ. ಸರ್ವ ಪಾಪೇಭ್ಯೋ, ಎಲ್ಲ ಪಾಪಗಳಿಂದ ನಿಮ್ಮನ್ನ ಮುಕ್ತರನ್ನಾಗಿ ಮಾಡಿ ನಿಮ್ಗೆ ಮೋಕ್ಷವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಇಲ್ಲಿ ಅನಗ ಅನ್ನೋ ಒಂದು ಪದವನ್ನಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅನಗ ಅಂತಂದ್ರೆ ಪಾಪರಹಿತ. ಮನುಷ್ಯ ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಮುಕ್ತನಾಗಿದ್ದರೆ, ಕೃಷ್ಣನನ್ನ ಅರ್ಥ ಮುಕ್ತನಾಗದಿದ್ದರೆ
ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ನಮ್ಗೇನಾದ್ರೂ ಇವಾಗ ಪಾಪ ಮಾಡಿದೀವಿ ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಮ್ಗೆ ಇವಾಗ ಭಗವದ್ಗೀತೆ ಅರ್ಥ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ನಮ್ಗಿನ್ನ ಪಾಪ ಇದೆ ಅಂತ. ನಮ್ಗೆ ಪಾಪಗಳಿಂದ ನಾವು ಮುಕ್ತರಾಗಿದ ತಕ್ಷಣನೇ ನಾವು ಈ ಭಗವದ್ಗೀತೆಯನ್ನ ನಾವು ಯಥಾರೂಪ ಏನಿದೆಯೋ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೃಷ್ಣ ಅರ್ಜುನನ ಅನಗ ಅಂತ ಕರೀತಾ ಇದ್ದಾರೆ, ಯಾಕಂದ್ರೆ ಅವ್ರು ಪಾಪರಹಿತ. ಅದಕ್ಕೆ ಅವನಿಗೆ ಇವಾಗ ಕೃಷ್ಣ ಹೇಳ್ತಿರೋದನ್ನೆಲ್ಲ ಅವನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ನೋಡಿ, ನಾವು ಧೃತರಾಷ್ಟ್ರನ ನಾವು ನೋಡ್ತೀವಿ, ಅವನಿಗೆ ಅರ್ಥನೇ ಆಗ್ತಿಲ್ಲ ಅಲ್ವಾ, ಏನ್ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಅವ್ನಿಗೆ ಅರ್ಥ ಆಗಿದ್ರೆ ಅವನು ಇಮಿಡಿಯೇಟ್ ಆಗಿ ಓಡೋಗಿ ಕುರುಕ್ಷೇತ್ರಕ್ಕೆ ಹೋಗಿ ನಿಲ್ಲಿಸ್ಬೇಕಾಗಿತ್ತು, ಯುದ್ಧವನ್ನ ನಿಲ್ಲಿಸಿ ನೀವು, ಯಾಕಂದ್ರೆ ನಾನು ನಿಮ್ಮನ್ನೆಲ್ಲ ನಾನು ಕಳ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲಿ ಕೃಷ್ಣಾರ್ಜುನ ಇರ್ತಾರೋ ಅಲ್ಲಿ ಏನು ವಿಜಯ ಸಿಗುತ್ತೆ, ಯಶಸ್ಸಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಯುದ್ಧವನ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಅವ್ನು ಓಡೋಗಿ ಕೇಳ್ಕೊಂತಾ ಇದ್ದ. ಅವನಿವಾಗ ಅವನು ಅನಗ ಅಲ್ಲ, ಅವನು ಪಾಪರಹಿತ ಅಲ್ಲ, ಅವನು ಪಾಪದಿಂದ ತುಂಬಿ ತುಳ್ಕಾಡ್ತಿದ್ದಾನೆ. ಅದಕ್ಕೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನು ಸಂಜೆನಿಂದ ಕೇಳ್ತಾ ಇದ್ದಾನೆ, ಆದ್ರೂ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದದ್ದು ಏನು ಅಂದ್ರೆ, ನಮ್ಗೆ ಮೊದಲ ಭಾಗದಲ್ಲಿ, ಈ ಅಧ್ಯಾಯದ ಮೊದಲ ಭಾಗದಲ್ಲಿ ನಮ್ಮೆಲ್ಲರಿಗೂ ಹೃದಯ ದೌರ್ಬಲ್ಯ ಇದೆ ಅಲ್ವಾ. ಹೃದಯ ದೌರ್ಬಲ್ಯ ಏನು ಅಂತಂದ್ರೆ, ನಮ್ಗೆ ಈ ಒಂದು ಐಹಿಕ ಪ್ರಕೃತಿಯ ಮೇಲೆ ಒಡೆತನವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಹೃದಯ ದೌರ್ಬಲ್ಯ ಇದೆ ಅಲ್ವಾ. ಅದನ್ನ ನಾವು ಗೆಲ್ಬೇಕು ಅಲ್ವಾ. ಹೃದಯ ದೌರ್ಬಲ್ಯವನ್ನ ಗೆಲ್ಲೋದು, ಈ ಒಡೆತನವನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಂಡು ಕೃಷ್ಣನಿಗೆ ಶರಣಾದ್ರೆ ಅಷ್ಟೇನೆ ನಮ್ಗೆ ಈ ಒಂದು ಭೌತಿಕ ಪ್ರಪಂಚದ ಮೇಲೆ ಒಡೆತನವನ್ನ ನಾವು ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೃದಯ ದೌರ್ಬಲ್ಯವನ್ನ ಗೆಲ್ಲಬೇಕು. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಬಯಕೆಯಿಂದ ಮೊದಲನೆಯ ಪತನವಾಗುತ್ತದೆ. ನಮ್ಗೆ ಯಾವಾಗ ನಾನು ಈ ಒಂದು ಭೌತಿಕ ಪ್ರಪಂಚಕ್ಕೆ ಒಡೆಯನಾಗ್ಬೇಕು ಅಂತ ಇಚ್ಛೆ ಬಂದ ತಕ್ಷಣ ಅದು ನಮ್ಮ ಈ ಒಂದು ಮನುಷ್ಯ ಜನ್ಮದ ಪತನ. ನಮ್ಮನ್ನ ನಾವೇ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ, ಆತ್ಮಘಾತುಕ ಅಂತ ಕರೀತಾರೆ ಈಶೋಪನಿಷತ್ತಲ್ಲಿ, ಆ ತರ ಆಗೋಗ್ತೀವಿ ನಾವು. ಸೊ ಅದಕ್ಕೆ ನಾವು ಈ ಹೃದಯ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನ ಈ ಒಂದು ಅಧ್ಯಾಯದ ಮೊದಲ 5 ಶ್ಲೋಕಗಳು ವರ್ಣನೆ ಮಾಡುತ್ತೆ. ನೀವೇನ್ ಮಾಡ್ಬೇಕು, ಅನಾಸಕ್ತಿ ಅನ್ನೋ ಒಂದು ಶಸ್ತ್ರವನ್ನ ಇಟ್ಕೊಂಡು ದೃಢ ಮನಸ್ಸಿನಿಂದ ನೀವು ಈ ಐಹಿಕ ಪ್ರಪಂಚ, ದೃಢವಾದ ಬೇರಿರುವಂತಹ ಈ ಐಹಿಕ ಪ್ರಪಂಚವನ್ನು ನೀವು ಕತ್ತರಿಸ್ಬೇಕು. ಕತ್ತರಿಸಿದ್ರೆ ನೀವು ಎಲ್ಲಿಗೆ ಹೋಗ್ತೀರಾ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತೀರಾ. ಅಲ್ಲಿ ಯಾರಿರ್ತಾರೆ, ದೇವೋತ್ತಮ ಪರಮ ಪುರುಷ ಇರ್ತಾರೆ. ಅವ್ರನ್ನ ನೀವು ಸ್ವತಃ ನೀವು ಅವ್ರನ್ನ ನೋಡ್ಬಹುದು, ಮಾತಾಡಿಸಬಹುದು ಅಲ್ವಾ. ನೀವು ಮತ್ತೆ ಅಲ್ಲಿ ಹೋದ್ಮೇಲೆ ವಾಪಸ್ಸು ಇಲ್ಲಿ ದುಃಖಮಯವಾದಂತಹ ಈ ಐಹಿಕ ಪ್ರಪಂಚಕ್ಕೆ ಬರೋದಿಲ್ಲ. ಸೊ ಅದನ್ನ ಇಲ್ಲಿ ಮೊದಲ ಒಂದು 6 ಶ್ಲೋಕಗಳು ವರ್ಣನೆ ಮಾಡುತ್ತೆ, 5 ಶ್ಲೋಕಗಳು ವರ್ಣನೆ ಮಾಡುತ್ತೆ. ಅದಾದ್ಮೇಲೆ 6ನೇ ಶ್ಲೋಕದಿಂದ ಈ ಕೊನೆಯದ ಅಧ್ಯಾಯದವರೆಗೆ ನಮ್ಗೆ ಈ ಪುರುಷೋತ್ತಮನ ಬಗ್ಗೆ ನಮ್ಗೆ ತಿಳಿಸಿಕೊಡುತ್ತೆ. ಪುರುಷೋತ್ತಮ ಯಾಕೆ, ಎಲ್ಲವನ್ನ ಅವರು ನಮ್ಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಸೃಷ್ಟಿ ಮಾಡ್ತಾರೆ, ಪಾಲನೆಯನ್ನ ಅವರು ನಮ್ಗೆ ಮಾಡ್ತಾರೆ, ಮತ್ತೆ ನಮ್ಗೆ ಅಗತ್ಯವಾದ ಜ್ಞಾನವನ್ನ ಕೊಡ್ತಾರೆ ಅವರ ಬಳಿಗೆ ಹೋಗ್ಲಿಕ್ಕೆ ಅಲ್ವಾ. ಮತ್ತೆ ಏನನ್ನ ಮರಿಬೇಕು ಅದನ್ನ ಅವರು ನಮ್ಗೆ ಮರೆಸಿಸ್ತಾರೆ ಅಲ್ವಾ. ಅದಕ್ಕೆ ಈ ಒಂದು ಪುರುಷೋತ್ತಮನನ್ನ ನಾವು ಅವ್ರಿಗೆ ಶರಣಾಗ್ಬೇಕು, ಅವ್ರಿಗೆ ಭಕ್ತಿ ಸೇವೆಯನ್ನ ಮಾಡ್ಬೇಕು, ಈ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪುರುಷೋತ್ತಮ ಯೋಗ ಎಂಬ 15ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀ ಗುರುದೇವ್ ಕಿ ಜೈ, ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಗೆ ಕಿ ಜೈ. ವಾಂಛತಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲರೂ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿದೀರಾ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನ ಮರೆತು ಇರಬೇಡಿ. ಮತ್ತೆ ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ, ಮತ್ತೆ ಕೆಲವು ಶ್ಲೋಕಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಇವಾಗ ಈ ಸರ್ವಸ್ವ ಚಾಹ ಮೃದು ಸನ್ನಿವೇಶ ಇದೆಯಲ್ಲ, ಆ ಶ್ಲೋಕವನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಮತ್ತೆ ಶಾಂತಿ ಮಂತ್ರ ಅಂದ್ರೆ 5ನೇ ಅಧ್ಯಾಯದ 29ನೇ ಶ್ಲೋಕ, ಭೋಕ್ತಾರಾಮ್ ಯಜ್ಞ ತಪಸ್ಸ, ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಮತ್ತೆ 2ನೇ ಅಧ್ಯಾಯದ 7ನೇ ಶ್ಲೋಕ, ಒಂದು ಶಿಷ್ಯ ಅಂದ್ರೆ ಶರಣಾಗತಿ ಮಂತ್ರ. ಅದು ಯಾವಾಗ ಅರ್ಜುನ ಕೃಷ್ಣನನ್ನ ಶರಣಾಗಿ ನನ್ನ ಶಿಷ್ಯನಾಗಿ ಸ್ವೀಕರಿಸು ಅಂತ ಕೇಳ್ಕೊತಾರಲ್ಲ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಅದನ್ನ ಅಟ್ಲೀಸ್ಟ್ ಈ 3 ಶ್ಲೋಕಗಳನ್ನಾದ್ರೂ ನೀವು ಇವಾಗ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಮತ್ತೆ 18ನೇ ಅಧ್ಯಾಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ 4. ಸೊ ಈ 4 ನೀವು ಕಲ್ತ್ಕೊಳ್ಳಿ. ಸೊ ನೀವು ದಿನಾ ಹೇಳ್ಕೊಂಡ್ರೆ, ನಿಮ್ಗೆ ಭಕ್ತಿ ವೃಕ್ಷದಲ್ಲಿ ದಿನಾ ಹೇಳ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಈಗ 2ನೇ ಲೆವೆಲ್ ಮುಗಿಯೋ ಅಷ್ಟರಲ್ಲಿ ಈ 4 ಶ್ಲೋಕನಾದ್ರೂ ನೀವು ಜ್ಞಾಪಕದಲ್ಲಿ ನೀವು ಇಟ್ಕೋಬಹುದು, ಮೆಮೊರೈಸೇಷನ್ ನೀವು ಮಾಡಬಹುದು. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ರೆ ಹಂಚ್ಕೋಬಹುದು. ಹರೇ ಕೃಷ್ಣ. ಸೊ ಕ್ಲಾಸ್ ಆಗಿದೆ, ಯಾರಿಗಾದ್ರೂ ಸಮಯ ಆಯ್ತು ಅಂತ ಅನ್ಸಿದ್ರೆ ನೀವು ಲೀವ್ ಆಗ್ಬಹುದು. ಸೊ ಯಾರಿಗಾದ್ರೂ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ರೆ ನೀವು ಹಂಚ್ಕೋಬಹುದು ಅದನ್ನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಕ್ವಿಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಾತಾಜಿ? ಅದೇ ಮಾತಾಜಿ, ಅದು ಕ್ವಿಜ್ ಇದು 18 ಚಾಪ್ಟರ್ಸ್ ಆದ್ಮೇಲೆ ನಿಮ್ಗೆ ಒಂದೊಂದ್ ವೀಕ್ ಅಥವಾ ನೋಡೋಣಂತೆ ಟೈಮ್ ಎಷ್ಟಿದೆ ಅಂತ. ಯಾಕಂದ್ರೆ
ಈಗ ಇನ್ನೊಂದು ಬ್ಯಾಚ್ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಈಗ ತುಂಬಾ ಕಡಿಮೆ ಜನ ಆಗಿದ್ದೀರಾ ನೀವೀಗ. ಮೊದ್ಲಾದ್ರೂ ಅಟ್ಲೀಸ್ಟ್ ಒಂದ್ 15 ಜನ ಅಷ್ಟಾದ್ರೂ ಇರ್ತಾ ಇದ್ರಿ. ಈಗ ತುಂಬಾ ಒಂದು 6-7 ಜನ ಅಷ್ಟೇ ಇರೋದು. ಇವಾಗ ನಾನೇ 2 ಡಿವೈಸ್ ಅಲ್ಲಿ ನಾನು ಎಂಟರ್ ಆಗಿರ್ತೀನಿ, ಮತ್ತೆ ಶ್ರುತಿ ಮಾತಾಜಿ ಬರ್ತಾರೆ. ಸೊ ಶ್ರುತಿ ಮಾತಾಜಿನೂ ಲೆಕ್ಕ ಬರೋದಿಲ್ಲ. ಸೊ ಇವಾಗ 3 ಜನ ಇಲ್ಲ ಅಂದ್ರೆ ಒಂದು 6-7 ಜನ ಅಷ್ಟೇ ಇದ್ದೀರಾ. ಅದಕ್ಕೆ ನಿಮ್ಮನ್ನ ಈಗ ಫಸ್ಟ್ ಲೆವೆಲ್ ಮುಗಿಸಿ ಈಗ ಸೆಕೆಂಡ್ ಲೆವೆಲ್ ಸ್ಟಾರ್ಟ್ ಆಗಿದೆಯಲ್ಲ, ಅವ್ರ ಜೊತೆನೆ ಜಾಯಿನ್ ಮಾಡಿಸ್ಬೇಕು. ಅದಕ್ಕೆ ಅಷ್ಟು ಸಮಯದಲ್ಲಿ ನಿಮ್ಗೆ ನೋಡ್ಕೊಂಡು ನಿಮ್ಗೆ ಆ 3 ಲೆವೆಲ್ದು ಟೆಸ್ಟ್ ಅನ್ನ ಕೊಡ್ತೀವಿ ಮಾತಾಜಿ. ಒಂದ್ 5 ದಿವಸ ಅಥವಾ 4 ದಿವಸ ಎಷ್ಟೆಷ್ಟು ಗ್ಯಾಪ್ ಅಲ್ಲಿ ಆಗುತ್ತೋ ಅಷ್ಟು ಗ್ಯಾಪ್ ಕೊಟ್ಟು ನಿಮ್ಗೆ ಫಸ್ಟ್ 6 ಚಾಪ್ಟರ್, ಸೆಕೆಂಡ್ 6 ಚಾಪ್ಟರ್ಸ್, ಮತ್ತೆ ಥರ್ಡ್ 6 ಚಾಪ್ಟರ್ಸ್ ಗೆ ನಿಮ್ಗೆ ಟೆಸ್ಟ್ ಅನ್ನ ಕೊಡ್ತೀವಿ ಮಾತಾಜಿ. ನಿಮ್ಗೆ ಸಮಯನೂ ಸಿಗುತ್ತೆ ಯಾವ ತರ ಇರುತ್ತೆ ಓದ್ಕೊಳ್ಳಿಕ್ಕೆ. ಮಾತಾಜಿ? ಮಾತಾಜಿ ಯಾವ ತರ ಇರುತ್ತೆ ಮಾತಾಜಿ ಫೀಸು? ನಿಮ್ಗೆ ಮಾಮೂಲಿ ಲೆವೆಲ್ ಕ್ವಿಜ್ ಫಸ್ಟ್ ಮಾತಾಜಿ. ಆಕ್ಚುಲಿ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಅಥವಾ ಒಂದ್ 2-3 ವಾಕ್ಯದಲ್ಲಿ ನೀವು ಆನ್ಸರ್ ಬರೆದ್ರೆ ತುಂಬಾ ಒಳ್ಳೇದು. ಬಟ್ ಕ್ವಿಜ್ ಹಾ ತರನೇ ಕೊಡ್ತಾ ಇದೀವಿ ಮಾತಾಜಿ, MCQs ತರನೇ ಕೊಡ್ತಾ ಇದೀವಿ. ಹಾ ಸರಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಎಲ್ಲ ತುಂಬಾ ಮಾತಾಜಿ ಇದು ಈಸಿಯಾಗಿ ಇರುತ್ತೆ ಮಾತಾಜಿ. ಡೈರೆಕ್ಟ್ ಇದಿದ್ರೆ ಚೆನ್ನಾಗಿರೋದು ಮಾತಾಜಿ, ಬರೆಯೋ ತರ ಆನ್ಲೈನ್ ಮಾತಾಜಿ ಬರೆಯೋ ತರ ನೀವು ಬರಿತೀರಾ ಅಂದ್ರೆ ನೀವು ಅದನ್ನು ಕೊಡ್ಬೋದು. ಆದ್ರೆ ಎಲ್ಲರಿಗೂ ಅದು ಆಗೋದಿಲ್ಲ. ಅದು ಮತ್ತೆ ಅಯ್ಯೋ ಕಷ್ಟನಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ ನಿಮ್ಮನ್ನ ನಾವು 4th ಲೆವೆಲ್ ತನಕನಾದ್ರೂ ಕರ್ಕೊಂಡು ಹೋಗ್ಬೇಕಾಗತ್ತೆ ಮಾತಾಜಿ. ನಿಮ್ಗೆ ಎನ್ಕರೇಜ್ಮೆಂಟ್ ಮಾಡಿ 4th ಲೆವೆಲ್ ತನಕನಾದ್ರೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ 3rd ಲೆವೆಲ್ ಅಲ್ಲಿ ನಿಮ್ಗೆ 3 ಬುಕ್ಗಳಿದೆ, ತುಂಬಾ ಮುಖ್ಯವಾಗಿರೋ ಬುಕ್ಗಳು. ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ, ಈಶೋಪನಿಷತ್. ಅದನ್ನ ನೀವು ತಿಳ್ಕೊಬೇಕಲ್ಲ. ಅದಕ್ಕೆ ಟಫ್ ಆಗಿ ಇಡ್ತಾ ಇಲ್ಲ ಮಾತಾಜಿ. ಯಾಕಂದ್ರೆ ನಿಮ್ಗೆ ಮತ್ತೆ ಭಕ್ತಿ ಶಾಸ್ತ್ರಲ್ಲಿ ನೀವು ಅದನ್ನ ಎಲ್ಲಾನು ಬರೀಬೇಕಾಗತ್ತೆ. ನೀವು ಸಿಂಗಲ್ ಲೈನ್ ಆನ್ಸರ್ಸ್, ಮತ್ತೆ ಶಾರ್ಟ್ ಆನ್ಸರ್ಸ್, ಲಾಂಗ್ ಎಸ್ಸೆ ಎಲ್ಲ ಇರುತ್ತೆ ಮಾತಾಜಿ ಅದ್ರಲ್ಲಿ. ನಮ್ಗೆ ಏನಾದ್ರು PDF ತರ ಏನಾದ್ರು ಸಿಕ್ಕಿದ್ರೆ ಒಂದು ಐಡಿಯಾ ಬಂದಿರೋದು ಮಾತಾಜಿ, ಯಾವ ತರ ಇರುತ್ತೆ ಅಂತ. ಮಾತಾಜಿ ನಿಮ್ಗೆ ಇವಾಗ ಇದೆಲ್ಲಾನು ಸಹ ನಿಮ್ಗೆ ಬೇಸಿಕ್ ಅಲ್ಲ ಮಾತಾಜಿ. ಇವಾಗ ನಿಮ್ಗೆ ಏನು ಒಂದು ಕೊಡ್ತಾ ಇಲ್ಲ. ಭಕ್ತಿ ಶಾಸ್ತ್ರಿ ಅಂತ ಬಂದಾಗ ನಿಮ್ಗೆ ಅಲ್ಲಿ ಎಲ್ಲಾನು ಸಹ ನಮ್ಗೆ ಆ ಮಾಯಾಪುರ ಇದ್ರಲ್ಲಿ ಏನಿದೆ ಅದ್ರದ್ದೆಲ್ಲ ನಮ್ಗೆ ಸಿಗುತ್ತೆ ಮಾತಾಜಿ. ಎಲ್ಲ PDF ಫಾರ್ಮೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆ ಕ್ವಶನ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಹೇಗ್ ಓದ್ಕೋಬೇಕು, ಕಾನ್ಸೆಪ್ಟ್ಸ್ ಏನು, ಅದೆಲ್ಲಾನು ಸಿಗುತ್ತೆ ಮಾತಾಜಿ. ಈಗ ನಿಮ್ಗೆ ಏನಂದ್ರೆ ಇವಾಗ ಬೇಸ್ಮೆಂಟ್ ನ ರೆಡಿ ಮಾಡ್ತಾ ಇದಾರೆ ಮಾತಾಜಿ. ಭಕ್ತಿ ಶಾಸ್ತ್ರ ನೀವು ಕರೆಕ್ಟ್ ಆಗಿ ಇವಾಗ ಒಂದು ಸ್ಕೂಲಿಗೆ ಹೋದಾಗ ಇವಾಗ ನಿಮ್ಮ ಮಗು ಶಿಶುವಾರದಲ್ಲಿ ಓದಿದ್ರೆ ಹೇಗಿರುತ್ತೆ ಅಲ್ವಾ? ಅದಕ್ಕೆ ಏನೇ ಒಂದು ಕರೆಕ್ಟ್ ಆಗಿ ಒಂದು ಎಕ್ಸಾಮ್ ಆಗ್ಲಿ ಏನು ಇರೋದಿಲ್ಲ. ಜಸ್ಟ್ ಅದಕ್ಕೆ ಓರಿಯೆಂಟೇಶನ್ ಅಂತ ಏನ್ ಹೇಳ್ತೀವಿ ಆ ತರ. ಇವಾಗ ಇಲ್ಲಿ 4ನೇ ಲೆವೆಲ್ ತನಕನೂ ಅದೇ ತರನೇ ಓರಿಯೆಂಟೇಶನ್ ತರ. ನೀವು ಭಕ್ತಿ ಶಾಸ್ತ್ರಿಗೆ ಹೋದಾಗ ನೀವು ಅದನ್ನ ನೀವು ಒಂದು ಡಿಗ್ರಿ ತರ ಮಾತಾಜಿ. ಅದು ಭಕ್ತಿ ಶಾಸ್ತ್ರ ಒಂದು ಡಿಗ್ರಿ. ಮಾತಾಜಿ ಇದ್ರಲ್ಲಿ ಇನ್ನೂ ಅದಕ್ಕೆ ಎಷ್ಟು ಲೆವೆಲ್ಸ್ ಇದೆ ಮಾತಾಜಿ? ತುಂಬಾ ಕಲಿಯೋದಿದೆ ಅಲ್ಲ ಏನ್ ಮಾತಾಜಿ? ಟೋಟಲ್ ಲೆವೆಲ್ಸ್ ಎಷ್ಟಿದೆ ಮಾತಾಜಿ ಇವೆಲ್ಲ? ಭಕ್ತಿ ಶಾಸ್ತ್ರದ ಫಸ್ಟ್ ಡಿಗ್ರಿ ಮಾತಾಜಿ, ಅದಾದ್ಮೇಲೆ ಭಕ್ತಿ ವೈಭವ, ಅದಾದ್ಮೇಲೆ ಭಕ್ತಿ ವೇದಾಂತ, ಅದಾದ್ಮೇಲೆ ಭಕ್ತಿ ಸಾರ್ವಭೌಮ ಮಾತಾಜಿ. ಮಾತಾಜಿ 4 ಇದೆ ದೀಕ್ಷೆ ಮಾತಾಜಿ. ತಗೊಳ್ಳೋದು ಅಂದ್ರೆ ಯಾವ ತರ ಮಾತಾಜಿ? ಅದು ದೀಕ್ಷೆ ಎಲ್ಲ ತಗೊಂತಾರಲ್ವಾ? ದೀಕ್ಷೆ ಮಾತಾಜಿ ತಗೊಂತಾರಲ್ವಾ? ದೀಕ್ಷೆ ತಗೊಳೋದಕ್ಕೆ ಯಾವ ತರ ಅಂತಂದ್ರೆ ಇವಾಗ ಕೃಷ್ಣ ಸೇವಕ, ಕೃಷ್ಣ ಸಾಧಕ, ಏನು ಗುರುಪಾದ ಏನು ಪ್ರಭುಪಾದ ಆಶ್ರಯ, ಗುರುಪಾದ ಆಶ್ರಯ, ಅದಾದ್ಮೇಲೆ ದೀಕ್ಷೆ ಮಾತಾಜಿ. ಸೊ ಇವಾಗ ನಿಮ್ಗೆ 2 ರೌಂಡ್ಸ್ ಚಾಂಟ್ ಮಾಡೋದು, ಮತ್ತೆ 4 ರೌಂಡ್ಸ್ ಚಾಂಟ್ ಮಾಡೋದು, 8 ರೌಂಡ್ಸ್ ಚಾಂಟ್ ಮಾಡೋದು, ಅದಾದ್ಮೇಲೆ 16 ರೌಂಡ್ ಚಾಂಟ್ ಮಾಡೋದಕ್ಕೆ ಬಂದಾಗ ನೀವು ಸ್ವಲ್ಪ ದೀಕ್ಷೆಗೆ ಅರ್ಹರಾಗ್ತೀರಾ. ಮತ್ತೆ 4 ನಿಯಂತ್ರಕ ತತ್ವಗಳನ್ನು ನೀವು ಫಾಲೋ ಮಾಡ್ಬೇಕು. ನಿಮ್ಗೆ ಗೊತ್ತಿದೆಯಲ್ಲ 4 ನಿಯಂತ್ರಕ ತತ್ವಗಳು ಯಾವ್ದು ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಬೇಕು. ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇಷ್ಟನ್ನ ಮಾಡಿದಾಗ ನೀವು ದೀಕ್ಷೆಗೆ ಅರ್ಹರಾಗ್ತೀರಾ ಮಾತಾಜಿ. ಇದನ್ನ ನೀವು ಮಿನಿಮಮ್ 6 ಮಂತ್ಸ್ ಮಾಡಿರ್ಬೇಕು. 6 ಮಂತ್ಸ್ ಮಾಡಿದಾಗ ನಿಮ್ಗೆ ಆ ದೀಕ್ಷೆ ನಿಮ್ಗೆ ಸಿಗುತ್ತೆ ಮಾತಾಜಿ. ನೀವ್ ಇವಾಗ 16 ರೌಂಡ್ಸ್ ಮಾಡ್ತಾ ಇದ್ದೀರಾ ಅಲ್ವಾ? ಅದ್ರ ಜೊತೆ ನಿಮ್ಗೆ ಇವಾಗ ಸೊ ಅದ್ರ ಜೊತೆ ನೀವು ಭಗವದ್ಗೀತೆನ ನೀವು ಅಟ್ಲೀಸ್ಟ್ 1-2-3 ಟೈಮ್ಸ್ ಓದಿರ್ಬೇಕು. ಮತ್ತೆ ಭಾಗವತಂ ಅಂತ ಇದೆ, ಅದು 12 ಸ್ಕಂದಗಳಿದೆ. ಅದ್ರಲ್ಲಿ ನೀವು ಮೊದಲನೇ ಸ್ಕಂದವನ್ನಾದ್ರೂ ಒಂದ್ಸತಿನಾದ್ರೂ ಓದಿರ್ಬೇಕು, ಮೊದಲನೇ ಸ್ಕಂದ. ಮತ್ತೆ ಇದು ಚೈತನ್ಯ ಮಹಾಪ್ರಭುಗಳು ಬರ್ದಿರೋಂತಹ ಒಂದು ಏನು ಶಿಕ್ಷಾಮೃತ ಅಂತ ಇದೆ ಒಂದು, ಅದನ್ನ ನೀವು ಓದಿರ್ಬೇಕು. ಅದು ಚಿಕ್ಕ ಬುಕ್ ಇದೆ, ಅದನ್ನು ಓದ್ಬೇಕು. ಚೈತನ್ಯ ಚರಿತಾಮೃತ ತುಂಬಾ ದೊಡ್ಡದು, ಅದ್ರ ಜಿಸ್ಟ್ ಒಂದು ಚಿಕ್ಕ ಬುಕ್ ಇದೆ, ಅದನ್ನ ನೀವು ಓದಿರ್ಬೇಕು. ಮತ್ತೆ ಈ 3 ಬುಕ್ಗಳಿದೆಯಲ್ಲ ಮಾತಾಜಿ, ಇದು ಯಾವುದು ಈಶೋಪನಿಷತ್ತು, ಉಪದೇಶಾಮೃತ, ಭಕ್ತಿ ರಸಾಮೃತ ಸಿಂಧು, ಅದನ್ನ ಓದಿರ್ಬೇಕು ಮಾತಾಜಿ. ನೀವು ದೀಕ್ಷೆ ತಗೋಬೇಕು ಅಂದ್ರೆ ಭಕ್ತಿ
ಭಕ್ತಿ ಶಾಸ್ತ್ರಿ ಮಾಡಿರ್ಬೇಕು ಅಂತಾನೆ ಏನಿಲ್ಲ. ಹ್ಮ್. ಇವಾಗ ನಾನು ಹೇಳಿದ್ನಲ್ಲ, ಇಷ್ಟನ್ನ ನೀವು ಮಾಡಿದ್ರೆ ನೀವು ಇಷ್ಟು ಬುಕ್ಸ್ ಓದಿ ಚಾಟಿಂಗ್ ಪ್ಲಸ್ ನೀವು ಚಾಂಟಿಂಗ್ 16 ಚಾಂಟಿಂಗ್ ಮಾಡಿ ಭಗವಂತ ಅಂದ್ರೆ ಕೃಷ್ಣ ಪ್ರಸಾದನೇ ನೀವು ಸ್ವೀಕರಿಸ್ಬೇಕು. ಮತ್ತೆ ಇವಾಗ ನಾವೇನು ಇವಾಗ ಏಕಾದಶಿ ಮಾಡ್ತೀವಲ್ವಾ ಅದು, ಮತ್ತೆ ನಮ್ಮ ಆಚಾರ್ಯರು ಇದಾರಲ್ಲ ಅವರೆಲ್ಲ ಅಂದ್ರೆ ಆವಿರ್ಭಾವ ಆಗಿರೋದು ಮತ್ತೆ ತಿರುಭಾವ ತಿಥಿ ಅಲ್ಲಿ 12 ಗಂಟೆ ತನಕ ನಾವು ಉಪವಾಸ ಇರ್ತೀವಿ. ಅದಾದ್ಮೇಲೆ ಊಟ ಮಾಡ್ಬೋದು.